ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕೆ ಪ್ರತಾಪ್ ಸಿಂಹನಾಯಕ್ ಅವರು, ಗೋಪುರ ನಿರ್ಮಾಣ ಸಮಿತಿಯ ಅಧ್ಯಕ್ಷರು, ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀ ಶಶಿಧರ್ ಶೆಟ್ಟಿ ನವಶಕ್ತಿ ಬರೋಡ ಅವರು, ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಶ್ರೀ ಶರತ್ಕೃಷ್ಣ ಪಡ್ವೆಟ್ನಾಯ್ ಅವರು, ಬ್ರಹ್ಮಕಲಶೋತ್ಸವ ಮತ್ತು ಗೋಪುರ ನಿರ್ಮಾಣದ ಪ್ರಧಾನ ಸಂಚಾಲಕರಾದ ಶ್ರೀ ಕೆ ಮೋಹನ್ ಕುಮಾರ್ ಅವರು, ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಭರತ್ ಕುಮಾರ್ ಅವರು, ಗೋಪುರ ನಿರ್ಮಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀ ಲಕ್ಷ್ಮಣ ಸಫಲ್ಯ ಅವರು, ಗೋಪುರ ನಿರ್ಮಾಣ ಸಮಿತಿಯ ಪ್ರಧಾನ ಕೋಶಾಧಿಕಾರಿಯಾಗಿರುವಂಥ ಶ್ರೀ ರಾಜೇಶ್ ಪೈ ಅವರು, ಅದೇ ರೀತಿಯಾಗಿ ನಮ್ಮ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾಗಿರುವಂಥ ಡಾಕ್ಟರ್ ಸತೀಶ್ ಚಂದ್ರ ಅವರು ವೇದಿಕೆಗೆ ಆಗಮಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಸರ್ವಪಾಪಹರಂ ದೇವಂ ಉಚ್ಚಭೂತಿ ಜನಾರ್ದನಂ ಭಕ್ತಾಭೀಷ್ಟಪ್ರದಾತಾರಂ ವಂದೇ ಮುಕ್ತಿಪ್ರದಾಯಕಂ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ಮತ್ತು ಪರಿವಾರ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸುತ್ತಾ, ಇವತ್ತು ಧನ್ಯೋಸ್ಮಿ ಬ್ರಹ್ಮಕಲಶೋತ್ಸವದಲ್ಲಿ ಸ್ವಯಂ ಸೇವಕರಾಗಿ ತನು ಮನ ಧನಗಳಿಂದ ತಮ್ಮನ್ನು ಸಮರ್ಪಿಸಿಕೊಂಡ ಎಲ್ಲರಿಗೂ ಕೃತಜ್ಞತೆಯನ್ನು ಸಮರ್ಪಿಸುವಂತಹ ಒಂದು ಕಾರ್ಯಕ್ರಮ ಧನ್ಯೋಸ್ಮಿ ಅಂತ. ಧನ್ಯ ಅಸ್ಮಿ, ಧನ್ಯ ಅಂದರೆ ಪುನೀತ, ಪುಣ್ಯವಾನ್ ಅಂತ ಅರ್ಥ. ಯಾರ್ಯಾರು ಈ ಬ್ರಹ್ಮಕಲಶೋತ್ಸವದಲ್ಲಿ ತಮ್ಮನ್ನು ಪೂರ್ಣ ತೊಡಗಿಸಿಕೊಂಡಿದ್ದಾರೋ ಅವರ ಪಾಪಗಳೆಲ್ಲ ದೂರವಾಗಿ ಅವರು ಪುನೀತರಾಗಿದ್ದಾರೆ ಅಂತ ಅರ್ಥ. ವಿಶೇಷವಾಗಿ ಈ ಕಾರ್ಯಕ್ರಮ ಯಾಕೆ ಅಂತಂದರೆ, 2001ನೇ ಇಸ್ವಿಯಲ್ಲಿ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಪುನರ್ನವೀಕರಣವಾಗಿ ಶಿಲಾಮಯವಾದ ಗಜಪೃಷ್ಠಾಕಾರದ ಗರ್ಭಗುಡಿಯನ್ನು, ಇಡೀ ದೇವಾಲಯದ ನಿರ್ಮಾಣವನ್ನು ಮಾಡಿ ಬ್ರಹ್ಮಕಲಶೋತ್ಸವವನ್ನು ಮಾಡಿತ್ತು. ಅದು ಅಭೂತಪೂರ್ವವಾದ ಬ್ರಹ್ಮಕಲಶೋತ್ಸವ ಆಗಿತ್ತು. ನಮ್ಮಲ್ಲಿ ಹಲವರು ಆ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸಿದ್ದೆವು. ಹಾಗೆ 2013ನೇ ಇಸ್ವಿಯಲ್ಲಿ ಪುನಃ ಬ್ರಹ್ಮಕಲಶೋತ್ಸವ ಆದಾಗ ಉಜಿರೆಯ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸಿದವರು, ಇದನ್ನು ಕಂಡವರು ಈ ಬ್ರಹ್ಮಕಲಶೋತ್ಸವವನ್ನು ಕುರಿತು ನಭೂತೋ, ಇಲ್ಲಿವರೆಗೆ ಇಂತಹ ಬ್ರಹ್ಮಕಲಶೋತ್ಸವ ಆಗಲಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. 2026ನೇ ಇಸ್ವಿಯಲ್ಲಿ ಈಗಿನ ಬ್ರಹ್ಮಕಲಶೋತ್ಸವವನ್ನು ನಾವೆಲ್ಲರೂ ನೋಡಿದ್ದೇವೆ. ನಮ್ಮ ಅಭಿಪ್ರಾಯ ಈಗ ಹೇಗೆ ಅಂದರೆ, ನಭೂತೋ ನ ಭವಿಷ್ಯತಿ ಎಂಬ ರೀತಿಯಲ್ಲಿ ಈ ಬ್ರಹ್ಮಕಲಶೋತ್ಸವ ಆಗಿದೆ. ಇಂತಹ ಬ್ರಹ್ಮಕಲಶೋತ್ಸವ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿಯೂ ಆಗಲಿಲ್ಲ, ಪ್ರಾಯ ಆಗಲಿಕ್ಕೂ ಕಷ್ಟ ಉಂಟು ಎನ್ನುವ ಭಾವವನ್ನು ಇಟ್ಕೊಂಡು ನಭೂತೋ ನ ಭವಿಷ್ಯತಿ ಅಂತ. ಈ ದೃಷ್ಟಿಯಿಂದ ಈ ಬ್ರಹ್ಮಕಲಶೋತ್ಸವದ ಮುಕ್ತಾಯದ ನಂತರ ಇದರಲ್ಲಿ ದುಡಿದ ಎಲ್ಲರನ್ನ ಗೌರವಿಸುವಂತಹ, ನಿಮ್ಮ ಎಲ್ಲ ಸ್ವಯಂ ಸೇವಕರಾಗಿ ನೀವೇನು ಸೇವೆಯನ್ನು ಸಲ್ಲಿಸಿದರೆ ಅದನ್ನು ನೆನಪಿಸಿಕೊಳ್ಳುವಂತಹ ಕಾರ್ಯಕ್ರಮ ಕೃಷ್ಣಾನುಗ್ರಹ ಈ ವೇದಿಕೆಯಲ್ಲಿ ನಡೀತಾ ಇದೆ. ಈ ಸಭಾಂಗಣಕ್ಕೆ ಕೃಷ್ಣಾನುಗ್ರಹ ಅಂತ ಹೆಸರು. 2009ನೇ ಇಸ್ವಿಯಲ್ಲಿ ಉಡುಪಿಯ ಪರ್ಯಾಯ ಶ್ರೀಗಳು ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಕೀರ್ತಿಶೇಷ ವಿಜಯರಾಘವ ಪಡ್ವೆಟ್ನಾಯರಿಗೆ ಕೃಷ್ಣಾನುಗ್ರಹ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಆ ನಂತರ ಇಲ್ಲಿ ಕಟ್ಟಿದ ಕಲ್ಯಾಣ ಮಂಟಪಕ್ಕೆ ಅದೇ ಹೆಸರನ್ನು ಕೃಷ್ಣಾನುಗ್ರಹ ಕಲ್ಯಾಣ ಮಂಟಪ ಸಭಾಭವನ ಅಂತ ಇದಕ್ಕೆ ನಾವಿಟ್ಟಿದ್ದೇವೆ. ಅಂತಹ ಪುಣ್ಯ ಸ್ಥಳದಲ್ಲಿ ಇವತ್ತು ಧನ್ಯೋಸ್ಮಿ ಕಾರ್ಯಕ್ರಮ ನಾವೆಲ್ಲರೂ ಸೇರಿದ್ದೇವೆ. ಈ ಕಾರ್ಯಕ್ರಮದ ಆರಂಭ ನಿರ್ವಿಘ್ನವಾಗಿ ನಡೆಯಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವುದರ ಜೊತೆಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನಾವೆಲ್ಲ ಇದು ಅನೌಪಚಾರಿಕವಾದ ಸಭೆ. ಎಲ್ಲ ವೇದಿಕೆಯಲ್ಲಿ ಕೂಡ ಈ ಹಾಡನ್ನು ವಿಶೇಷವಾಗಿ ಡಾಕ್ಟರ್ ಪ್ರಕಾಶ್ ಪ್ರಭು ಅವರು ರಚಿಸಿದ್ದು. ಬೇರೆ ಬೇರೆ ಭಜನಾ ತಂಡಗಳು 9 ದಿವಸದ ಸಭಾ ಕಾರ್ಯಕ್ರಮದಲ್ಲಿ ಇದೇ ಹಾಡನ್ನು, ಇದೇ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಪುನಃ ಆ ಹಾಡನ್ನು ಇವತ್ತು ಹಾಡಲಿಕ್ಕಿದ್ದಾರೆ. ಒಂದು ಮಾತು ಹೇಳಬೇಕು, ಡಾಕ್ಟರ್ ಪ್ರಕಾಶ್ ಪ್ರಭು ಅವರು 15 ವರ್ಷದ ಹಿಂದೆ PhD ಥೀಸಿಸ್ ಬರೆದು ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿದರು. ಅವರು ರಿಟೈರ್ಡ್ ಆದರು, ಅವರಿಗೆ PhD ಬರಲಿಲ್ಲ. ಯಾವಾಗ ಸುನಾದ ಭಜನಾ ಕುಟೀರ ಅಂತ ಇದರಲ್ಲಿ ತನ್ನನ್ನು ತೊಡಗಿಸಿಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದರೋ ಆ ಕೂಡಲೇ
ಬ್ರಹ್ಮ ಕಲಶೋತ್ಸವಕ್ಕಿಂತ 2-3 ದಿವಸ ಮೊದಲು ಅವರಿಗೆ ಸೂಚನೆ ಬಂತು, ಬನ್ನಿ ನಿಮ್ಮ ವೈವಾ ಮಾಡ್ತೇವೆ ಅಂತ. ಅವರು PhD ಬಂತು ಅವರಿಗೆ. ಡಾಕ್ಟರ್ ಪ್ರಕಾಶ್ ಪ್ರಭು ಆದರು. ಅವರ ರಚನೆ, ಅವರ ನಿರ್ದೇಶನದಲ್ಲಿ ಈ ಒಂದು ಪ್ರಾರ್ಥನೆ. ಸನ್ಮಾನ್ಯ ಮೋಹನ್ ಕುಮಾರ್ ಅವರು ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದೀಗ ಪ್ರಾರ್ಥನೆ. ಶ್ರೀ ಜನಾರ್ದನ ಜಗವೇ ನೀನು ನಿರಂಜನ ಜಗಪರಿಪಾಲ ಹೇ ನಂದನ ಜಗಪರಿಪಾಲ ಹೇ ನಂದನ ಜಗದೋದ್ಧಾರ ಹೇ ಪಾವನ उच्चभूति जगदावास नितरां कुरु श्रीमङ्गलम् जनार्दना. ಫೆಬ್ರವರಿ 17, 2025 ಇಸ್ವಿಯಲ್ಲಿ ರಾಜಗೋಪುರ ನಿರ್ಮಾಣದ ಅಡಿಗಲ್ಲು ಸಮಾರಂಭ ಆಗಿರೋದು. ಆವತ್ತಿನಿಂದ ಆರಂಭಿಸಿ ಪೂರ್ಣ ಪ್ರಮಾಣದಲ್ಲಿ ಈ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ರಾಜಗೋಪುರ ನಿರ್ಮಾಣ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ರವೀಂದ್ರ ಶೆಟ್ಟಿಯವರು. ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ನಿವೃತ್ತರಾದ ನಂತರ ಒಂದು ಸ್ವಲ್ಪವೇ ದಿವಸದಲ್ಲಿ ಎಲ್ಲರ ಜೊತೆಯಲ್ಲಿ ಒಡನಾಟದಲ್ಲಿದ್ದ ಅವರಿಗೆ ಸ್ವಲ್ಪ ಹೃದಯ ಸಂಬಂಧಿಯಾದಂತಹ ಕಾಯಿಲೆ ಕಾಣಿಸಿಕೊಂಡಿತು. ಒಂದು ಸರ್ಜರಿ ಆಯಿತು. ಸರ್ಜರಿ ಆದ ನಂತರ 3 ತಿಂಗಳು ರೆಸ್ಟ್ ತಗೊಂಡು ಅವರು ದೇವಸ್ಥಾನಕ್ಕೆ ಬಂದು ಕೆಲಸ ಪ್ರಾರಂಭ ಮಾಡಿದವರು. ಇವತ್ತಿನವರೆಗೂ ಕೂಡ ಇಡೀ ದಿವಸ ದೇವಸ್ಥಾನದಲ್ಲಿ ಅವರು ಇಲ್ಲಿ ತನ್ನನ್ನು ತೊಡಗಿಸಿಕೊಂಡು ಎಲ್ಲ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ನಿಮಗೆ ಗೊತ್ತಿದೆ, ಯಾರು ಬಂದರೂ ಅವರ ಭಾಷೆಯಲ್ಲಿಯೇ ಮಾತನಾಡಿ ಎಲ್ಲರನ್ನ ಬಹಳ ಪ್ರೀತಿಯಿಂದ ಮಾತನಾಡಿಸುವಂತಹ ಶ್ರೀ ರವೀಂದ್ರ ಶೆಟ್ಟಿ ಬಳಂಜ ಸುರಭಿ ಅವರು ಇದೀಗ ಸ್ವಾಗತವನ್ನು ನೆರವೇರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ರಾಜೇಶ್ ಪೈ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಜನಾರ್ದನಾಯ ನಮಃ. ನಮ್ಮೆಲ್ಲರ ಆರಾಧ್ಯ ದೇವರಂಥ ಶ್ರೀ ಜನಾರ್ದನ ಸ್ವಾಮಿ ಪರಿವಾರ ದೇವರು ಹಾಗೂ ಧರ್ಮದೇವತೆಗಳು ಹಾಗೂ ಈ ಸ್ಥಳ ಸಾನ್ನಿಧ್ಯ ದೇವದೇವರನ್ನು ಸಾಷ್ಟಾಂಗ ಪ್ರಣಾಮಗಳು ಸಲ್ಲಿಸುತ್ತಾ ಈ ಒಂದು ಸುಂದರ ಸಮಾರಂಭದ ಸಭೆಯ ಅಧ್ಯಕ್ಷರೇ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತಾದಿಗಳೇ, ಸೋದೆ ಸ್ವಾಮಿಗಳು ಮೊನ್ನೆ ಇತ್ತೀಚೆಗೆ ಬಂದಾಗ ಹೇಳಿದರು, ದೇವಸ್ಥಾನದ ಅಭಿವೃದ್ಧಿಗೆ ಹಣ ಮುಖ್ಯವಲ್ಲ, ಮನಸ್ಸು ಮುಖ್ಯ ಅಂತ. ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ದೇವರೇ ಭಕ್ತರಿಗೆ ಬುದ್ಧಿ, ಶಕ್ತಿ, ಸಾಮರ್ಥ್ಯವನ್ನು ನೀಡಿ ಎಲ್ಲರ ಮನಸ್ಸನ್ನು, ಹೃದಯ ವೈಶಾಲ್ಯವನ್ನು ಕೊಂಡಾಡಿದ್ದಾರೆ. ನಮ್ಮ ಬ್ರಹ್ಮಕಲಶೋತ್ಸವವನ್ನು ನೋಡಿದರೆ ಕುಂಭಮೇಳವನ್ನು ನೆನಪಿಸುತ್ತೆ ಅಂತ ಹೇಳಿ ಇದು ಸ್ವಾಮೀಜಿಯವರನ್ನು ಬಂದಂತಹ ಮಾತು. ನಿಜವಾಗಲೂ ನಾವು ಈಗಾಗಲೇ ಯಾವ ಊರಿಗೆ ಹೋಗಲಿ, ಎಲ್ಲಿಗೆ ಹೋಗಲಿ, ನೀವು ಉಜಿರೆಯವರು ಭಾಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಒಂದು ಬ್ರಹ್ಮಕಲಶವನ್ನು ನೋಡಬೇಕಾದ್ರೆ ನೀವು ಉಜಿರೆಗೆ ಬರಬೇಕು ಎಂಬ ಒಂದು ಮನಸ್ಸನ್ನು ಆ ದೇವರು ನಮಗೆಲ್ಲ ಒಂದು ಕೆಲಸವನ್ನು ಮಾಡುವ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಇದಕ್ಕಾಗಿ ತಮ್ಮೆಲ್ಲರಿಗೂ ಭಕ್ತ ಕೋಟಿಗೆ ದೇವರಿಗೆ ಪ್ರಣಾಮಗಳು ಸಲ್ಲಿಸುತ್ತಾ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರೋರು ನಮ್ಮವರೇ ಆದಂತಹ
ರಾಜಕೀಯ ನೇತಾರರು, ಧಾರ್ಮಿಕ ಮುಖಂಡರು, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಗೌರವಾನ್ವಿತ ಶ್ರೀ ಪ್ರತಾಪ್ ಸಿಂಹ ನಾಯ್ಕ್ ಶಾಸಕರು ಇವರಿಗೆ ತಮ್ಮ ಭಕ್ತಾದಿಗಳ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ದನಿಗಳು ಬಂದರೆ ನಿಜವಾಗ್ಲೂ ಅದು ನಮಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅವರ ಮುಖದಲ್ಲಿ ವರ್ಚಸ್ಸು, ತೇಜಸ್ಸು ನಿಜವಾಗ್ಲೂ ಕಂಡ ಕೂಡಲೇ ನಮ್ಮ ಏನು ಕಷ್ಟ ಕಾರ್ಪಣ್ಯಗಳಿದ್ರು ಅದು ಒಂದು ಸಲಕ್ಕೆ ಮಾಯವಾಗುತ್ತೆ. ಯಾಕಂತ ಹೇಳಿದರೆ ಅವರು ಅಷ್ಟೊಂದು ಸಾಧ್ವಿಗಳದವರು. ಅವರು ನಮಗೆ ಒಂದು ಈ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅವರನ್ನು ನಾವು ಆತ್ಮೀಯವಾಗಿ ಎಲ್ಲ ಭಕ್ತರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮೊನ್ನೆಯ ಒಂದು ನಮ್ಮ ಬ್ರಹ್ಮಕಲಶೋತ್ಸವ ಆಗಲಿ, ವಿಜಯಗೋಪುರದ ಉದ್ಘಾಟನಾ ಕಾರ್ಯಕ್ರಮಗಳಲ್ಲಾಗಲಿ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಎಲ್ಲಿ ನೋಡಿದರಲ್ಲೂ NCC NSS ಮಕ್ಕಳು ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ದಿವಸಕ್ಕೆ 100 ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜಿಸಿ ಆ ಕರ್ತವ್ಯವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣಕರ್ತರಂಥ ಗೌರವಾನ್ವಿತ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಚಂದ್ರ ಸೂರ್ಯಗುತ್ತಿ ಇವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮವರೇ ಆದಂಥ ಶ್ರೀ ಕೆ ಮೋಹನ್ ಕುಮಾರ್ ಅವರು, ಶ್ರೀ ಜನಾರ್ದನ ವಿಭೂಷಣ ಗೌರವ ಪ್ರಶಸ್ತಿಯನ್ನು ಪಡೆದಂಥ ಶ್ರೀ ಮೋಹನ್ ಕುಮಾರ್ ಅವರು ನಮ್ಮ ಬ್ರಹ್ಮ ಕಲಶೋತ್ಸವದ ಹಿಂದೆ ಮೋಹನ್ ಕುಮಾರ್ ಅವರ ಅಪಾರ ಶ್ರಮವಿದೆ, ನಿಸ್ವಾರ್ಥ ಸೇವೆ ಇದೆ, ಅದ್ಭುತ ಕಲ್ಪನೆ ಇದೆ. ಪ್ರತಿಯೊಬ್ಬರು ಬಂದರು ದೇವರನ್ನು ದರ್ಶನ ಮಾಡಿದ ನಂತರ ಪ್ರತಿಯೊಬ್ಬರು ಅತಿಥಿ ಅಭ್ಯಾಗತರು, ಗಣ್ಯರು, ಸ್ವಾಮೀಜಿಗಳೆಲ್ಲ ಬಂದವರು ಅನ್ನಛತ್ರವನ್ನು ವೀಕ್ಷಿಸದೆ ಅಲ್ಲಿಗೆ ಹೋಗದೆ ಬಂದವರು ಬರದೇ ಇದ್ದವರು ಯಾರೂ ಇಲ್ಲ. ಇದಕ್ಕೆಲ್ಲ ಮೂಲ ಕಾರಣಕರ್ತರು ಅಂದರೆ ನಮ್ಮ ಗೌರವಾನ್ವಿತ ಶ್ರೀ ಜನಾರ್ದನ ವಿಭೂಷಣ ಪಡೆದಂಥ ಶ್ರೀ ಮೋಹನ್ ಕುಮಾರ್ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೋಶಾಧಿಕಾರಿ ರಾಜೇಶ್ ಪೈ ಅವರು ಸುಮಾರು ದಿವಸ ಬಂದು ನಮ್ಮೊಂದಿಗೆ ಸಹಕಾರ ಮಾಡಿದ್ದಾರೆ. ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಜಿರೆಯಲ್ಲಿ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳಾಗಬೇಕಾದ್ರೆ ರಾಮ, ಲಕ್ಷ್ಮಣ, ಭರತ 3 ಜನರು ನಮ್ಮ ಸಹೋದರರು ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ತಮ್ಮನ್ನು ತೊಡಗಿಸಿಕೊಂಡವರು. ರಾಮಚಂದ್ರ ಶೆಟ್ಟರು ಇನ್ನು ಬರಬೇಕಷ್ಟೇ. ರಾಮ ಮತ್ತು ಲಕ್ಷ್ಮಣ ವೇದಿಕೆಯಲ್ಲಿದ್ದಾರೆ. ಮತ್ತು ಭರತಣ್ಣನಿಗೆ ನಮಗೆ ಯಾವುದೇ ಒಂದು ಕೆಲಸ ಆಗಲಿ ಸ್ವಲ್ಪ ನಮಗೆ ಏನಾದರೂ ಸಮಸ್ಯೆ ಆದ ಕೂಡಲೇ ನಾವು ಭರತನ ನಂಬರ್ ಕೊಟ್ಬಿಡೋದು. ಅದನ್ನು ಅವರು ಎಷ್ಟೇ ಕಷ್ಟದ ಕೆಲಸವನ್ನು ಅದು ಕ್ಲಿಯರಾಗಿ ಸ್ವಚ್ಛವಾಗಿ ಕ್ಲಿಯರ್ ಮಾಡಿ ಅದನ್ನು ನಮಗೆ ಹೇಳಿಕೊಟ್ಟಂಥ ಭರತಣ್ಣರವರು ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಲಕ್ಷ್ಮಣರು ನಮ್ಮೊತ್ತಿಗೆ ರಾತ್ರಿ ಹಗಲನ್ನೇ ದುಡಿದಂಥವರು. ಯಾಕೆಂತ ಹೇಳಿದ್ರೆ ನಾವು ಯಾವುದೇ ಊರಿಗೆ ಅತಿಥಿ ಅಭ್ಯಾಗತರನ್ನು ಕರೆದುಕೊಂಡು ಹೋಗಬೇಕಾದ್ರೆ ಅವರ ಗಾಡಿ ರಥ ರೆಡಿಯಾಗಿರ್ತದೆ. ಈ 6:30 ಗಂಟೆಯಿಂದ 6 ಗಂಟೆ, 6 ಅಂದರೆ 7 ಅಂದರೆ 7 ರೆಡಿಯಾಗಿದ್ದು ನಮ್ಮನ್ನೆಲ್ಲ ಯಾವ ಊರಿಗೆ ಕರ್ಕೊಂಡು ಹೋಗಬೇಕು ಎಲ್ಲ ಕೆಲಸವನ್ನು ಮಾಡಿಸಿ ಸಂಜೆವರೆಗೆ ನಮ್ಮನ್ನು ಇಲ್ಲಿ ಬಂದು ಮುಟ್ಟಿಸುವಂಥ ಕೆಲಸವನ್ನು ಮಾಡಿದವರು ಲಕ್ಷ್ಮಣ ಸಫಲರು. ತುಂಬ ಸಾಧ್ವಿ ಸ್ವಭಾವದಂಥ ಲಕ್ಷ್ಮಣ ಸಫಲರನ್ನು ನಾವು ತಮ್ಮೆಲ್ಲರ ಪರವಾಗಿ ಎಲ್ಲ ಭಕ್ತಾದಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಮುಟ್ಟಿದೆಲ್ಲ ಚಿನ್ನ ಸೂಪ್ರಂಸು ನಮ್ಮ ಅಧ್ಯಕ್ಷರು ಶ್ರೀ ಶಶಿಧರ್ ಶೆಟ್ಟರು ಇನ್ನು ಈಗಾಗಲೇ ಬರ್ತಾ ಆ ದೇವರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಶ್ರೀ ಜನಾರ್ದನ ಸ್ವಾಮಿ ಮತ್ತು ಶ್ರೀ ಶರತ್ ಕೃಷ್ಣ ಪಟವಟ್ನಾಯರು. ಆದ್ದರಿಂದ ಬಂದಂಥ ಎಲ್ಲ ಭಗವದ್ಭಕ್ತರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ದೃಶ್ಯ ಮಾಧ್ಯಮಗಳು, ಪತ್ರಿಕಾ ಮಾಧ್ಯಮವನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಾಜಗೋಪುರ ನಿರ್ಮಾಣದ ಶಿಲಾಸಂಚಯನ ಸಮಿತಿಯ ಮುಖ್ಯಸ್ಥರಾದ ವನಿತಾ ಶೆಟ್ಟಿ ರಸರಾಗ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅತ್ಯಂತ ಸಂತೋಷದ ಬ್ರಹ್ಮಕಲಶೋತ್ಸವದ ಮುಕ್ತಾಯದ ನಂತರದ ಮರುದಿವಸ ನಮ್ಮೊಂದಿಗೆ ಇದ್ದು ಎಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಇಬ್ಬರು ನಮ್ಮನ್ನು ಅಗಲಿ ದುರ್ವಿಧಿಯಿಂದ ದೂರವಾದಂತಹ ಘಟನೆಯನ್ನು ನಾವೆಲ್ಲರೂ ಕೇಳಿದ್ದೇವೆ. ತುಂಬ ದುಃಖದ ಸಂಗತಿ ಇದು. ಒಂದು ದುರ್ಘಟನೆಯಲ್ಲಿ, ವಾಹನ ದುರ್ಘಟನೆಯಲ್ಲಿ ಶ್ರೀ ಶ್ರೀಧರಗೌಡ ಮರಕಡ, ಶ್ರೀ ಜನಾರ್ದನ ಗೌಡ ಕೇರಿಮಾರ್ ಹಾಗೂ ಚಂದ್ರಶೇಖರ ಗೌಡ ಎನ್ನುವಂತಹ 3 ನಾವು ಕಳ್ಕೊಂಡು ಅನಾಥರಾಗಿದ್ದೇವೆ. ವಿಶೇಷವಾಗಿ VIP ಊಟದ ಸೆಕ್ಷನ್ನಲ್ಲಿ
ಶ್ರೀಧರ್ ಗೌಡ ಅವರು ಪೂರ್ಣ ಪ್ರಮಾಣದಲ್ಲಿ ತನ್ನನ್ನು ತೊಡಗಿಸಿಕೊಂಡದ್ದನ್ನು ನಾವು ಪ್ರತಿನಿತ್ಯ ಕಂಡಿದ್ದೇವೆ. ಅದೇ ರೀತಿಯಾಗಿ ಜನಾರ್ದನ ಗೌಡ ಕೇರಿಮಾರ್ ಅವರು ಪ್ರತಿ ದಿವಸ ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದು ಹೂವನ್ನು ಕೊಟ್ಟು, ಪೂಜೆಗೆ ಹೂವನ್ನು ಕೊಟ್ಟು ಹೋಗ್ತಾ ಇದ್ದಂತಹ ಒಬ್ಬರು ರಿಕ್ಷಾ ಮಾಲಕರು. ಅಂಥವರನ್ನು ನಾವು ಕಳ್ಕೊಂಡು ತುಂಬ ದುಃಖದಲ್ಲಿದ್ದೇವೆ. ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಎಂಬ ದೃಷ್ಟಿಯಿಂದ 1 ನಿಮಿಷ ನಾವೆಲ್ಲರೂ ಎದ್ದು ನಿಂತು ಮೌನ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಾವು ಧನ್ಯೋಸ್ಮಿ ಕಾರ್ಯಕ್ರಮದಲ್ಲಿ ಇದ್ದೇವೆ. 2ನೇ ತಾರೀಕಿಗೆ ಆರಂಭವಾದ, ಮಾರ್ಚ್ 11ನೇ ತಾರೀಕಿಗೆ ಮುಕ್ತಾಯವಾದ ಬ್ರಹ್ಮ ಕಲಶೋತ್ಸವ ಹೇಗೆ ಆರಂಭ ಆಯಿತು, ಹೇಗೆ ಮುಗಿದು ಹೋಯಿತು ಎನ್ನುವುದು ಕಣ್ಣು ಮುಚ್ಚಿ ಒಡೆಯುವುದರೊಳಗಡೆ ಅಭೂತಪೂರ್ವವಾಗಿ ಕಾರ್ಯಕ್ರಮಗಳೆಲ್ಲ ನಡೆದು ಹೋಯಿತು. ಇಷ್ಟು ಯಶಸ್ವಿಯಾಗಿ ಬ್ರಹ್ಮಕಲಶೋತ್ಸವ ನಡಿಬೇಕು ಅಂತಂದರೆ ಅದಕ್ಕೊಂದು ಯೋಗ್ಯ ನೇತೃತ್ವ ಎನ್ನುವುದು ಬೇಕಾಗತ್ತೆ. ಕರ್ತಾರಃ ಬಹವಸ್ಸಂತಿ ಯೋಜಕಸ್ತತ್ರ ದುರ್ಲಭ ಅಂತ. ಕೆಲಸ ಮಾಡುವವರು ತುಂಬ ಜನ ಸಿಗ್ಬೋದು, ಆದರೆ ಅವರೆಲ್ಲರನ್ನ ಸೇರಿಸಿಕೊಂಡು ಸಮರ್ಥವಾಗಿ ಒಂದು ಪರಿಣಾಮಕಾರಿಯಾಗಿ ಕೆಲಸವನ್ನು ನಡೆಸುವಂತಹ ನಾಯಕತ್ವ ನಮಗೆ ಸಿಕ್ಕಿರುವಂತಹದ್ದು ಈ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಶರತ್ ಕೃಷ್ಣ ಪಡ್ವೆಟ್ನಾಯ ಅವರ ಮುಖಾಂತರ. ಅವರು ಮಾತನಾಡುವುದಕ್ಕಿಂತ ಮೊದಲು ಯಾಕೆ ಅವರ ನೇತೃತ್ವ ಶ್ರೇಷ್ಠ ಎನ್ನುವುದರ ಬಗ್ಗೆ 1-2 ಮಾತುಗಳನ್ನು ನಾವು ತಿಳ್ಕೊಳ್ಬೇಕು ನಾವೆಲ್ಲರೂ ಕೂಡ. ಈ ದೇವಸ್ಥಾನದ ಆಡಳಿತವನ್ನು ನಡೆಸುವ ಮನೆತನವನ್ನು ಅರಮನೆತ್ತಾಯ ಕುಟುಂಬ ಅಂತ ಕರೀತಾರೆ. ಅದನ್ನು ಬಹಳ ಹಿಂದೆ ತಿರುವಾಂಕೂರಿನ ರಾಜ ತ್ರಿವೇಂದ್ರಂನಲ್ಲಿರುವ ಅನಂತ ಪದ್ಮನಾಭ ದೇವಸ್ಥಾನ ಏನಿದೆಯೋ ಆ ದೇವಸ್ಥಾನದಲ್ಲಿ ಅರ್ಚಕ ವೃತ್ತಿಯನ್ನು ಮಾಡುವ ಅಧಿಕಾರ ಇವರಿಗೆ ಇತ್ತಂತೆ. ಅಂತಹ ಒಂದು ಕುಟುಂಬ ತ್ರಿವೇಂದ್ರಮ್ಮಿಂದ ಮಯೂರವರ್ಮನ ಕಾಲದಲ್ಲಿ ಈ ತುಳುನಾಡಿಗೆ ಬಂದಂತಹ ಒಂದು ಕುಟುಂಬ, 16 ಮಾಗಣೆಯ ಜವಾಬ್ದಾರಿ ಅವರಿಗಿತ್ತು. ಅಂತಹ ಕುಟುಂಬ ಅರಮನೆತ್ತಾಯ ಕುಟುಂಬ ಅಂತ ಅದನ್ನು ಕರೀತಾರೆ. ಈ ಕುಟುಂಬದವರು ಆರಂಭದಲ್ಲಿ ಬದಿನಡೆಯ ಸಮೀಪದಲ್ಲಿರುವಂತಹ ನಡಿಬೆಟ್ಟಿನ ಹತ್ತಿರದ ಕೊಡಂಗೆ ಎಂಬಲ್ಲಿ ವಾಸವಾಗಿದ್ದರು ಅಂತ ಹೇಳ್ತಾರೆ. ಪ್ರತಿ ವರ್ಷ ನೇಮ ನಡೆಯುವಾಗ ಆ ನೇಮದಲ್ಲಿ ದೋ ಪಡ್ನಾರೆ, ದೋ ಮೂಡ್ನಾರೆ, ಅಂಚಂದೋ ಅರಮನೆತ್ತಾರೆ ಅಂತ ಸಂಬೋಧನೆಯನ್ನು ಮಾಡ್ತಾರೆ. ಆ ಕುಟುಂಬ ಮುಂದೆ ಕಾಲಾಂತರದಲ್ಲಿ 3 ವಿಭಾಗವಾದಾಗ ಹೊಸ ಪಡುವೆಟ್ನಾಯರು, ಮೂಡಣ್ಣಾಯರು ಮತ್ತು ಪಡುವೆಟ್ನಲ್ಲಿರುವವರು ಪಡುವೆಟ್ನಾಯರು ಅಂತಾದರು. ಕೊಡಂಗೆಯಲ್ಲಿದ್ದ ಕುಟುಂಬ ಪಡುವೆಟ್ನಲ್ಲಿ ಬಂದು ಉಳ್ಕೊಂಡದ್ರಿಂದ ಪಡುವೆಟ್ನಾಯರು ಅಂತಾಯಿತು. ಆ ಕೊಡಂಗೆಯಲ್ಲಿ 3 ದೈವಗಳನ್ನು ಅವರು ಆರಾಧನೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಪೊಸಳ್ತಾಯಿ, ಉಳ್ಳಾಳ್ತಿ ಮತ್ತು ಕುಮಾರಸ್ವಾಮಿ ಎಂಬಂತಹ ದೈವಗಳ ಆರಾಧನೆಯನ್ನು ಅವರು ಮಾಡ್ತಾ ಇದ್ದರು. ಧರ್ಮಸ್ಥಳದಲ್ಲಿ ಇದ್ದ ಹಾಗೆ ಈ ದೈವಗಳಿಗೆ ತಮ್ಮ ಮನೆಯನ್ನು ಬಿಟ್ಟುಕೊಟ್ಟು ಅವರು ಪಡುವೆಟ್ಟಿನಲ್ಲಿ ಮನೆಯನ್ನು ಕಟ್ಟಿಕೊಂಡದ್ರಿಂದ ಅವರು ಪಡುವೆಟ್ನಾಯರು ಆದರು ಎಂಬುದಾಗಿ ಅದನ್ನು ಹೇಳ್ತಾರೆ. ಈ ಕುಟುಂಬ ದೇವಸ್ಥಾನದ ಆಡಳಿತ ಹೇಗೆಯೋ ಹಾಗೆ ಅವರ ಮನೆಯಲ್ಲಿಯೂ ಕೂಡ ಭಾಳ ನಿಷ್ಠೆಯಿಂದ ಅಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೀತದೆ. ಅವರ ಮನೆಗೆ ಹೋಗಿ ಬರುವವರಿಗೆ ಗೊತ್ತಿದೆ. ಪಂಚಾಯತನ ಪೂಜೆ, ಪ್ರಧಾನ ದೇವರು ಲಕ್ಷ್ಮೀನಾರಾಯಣ, ಅದರ ಜೊತೆಗೆ ಸೂರ್ಯ, ಗಣಪತಿ, ದುರ್ಗೆ, ಶಿವ, ಈ ದೇವರುಗಳು ಪಂಚಾಯತನ ಪೂಜೆ ಎನ್ನುವುದು ಪ್ರತಿನಿತ್ಯ ನಡಿಬೇಕು. ಇದರ ಜೊತೆಗೆ ಸುಬ್ರಹ್ಮಣ್ಯ ಮತ್ತು ಹನುಮಂತ ದೇವರಿಗೆ ಪ್ರತಿನಿತ್ಯ ಪಡುವೆಟ್ಟಿನ ಮನೆಯಲ್ಲಿ ಪೂಜೆ ಎನ್ನುವಂಥದ್ದು ನಡಿಬೇಕು, ನಡೀತದೆ ಅಲ್ಲಿ.
ಅದರ ಜೊತೆಗೆ ಕಲ್ಕುಡ, ಕಲ್ಲುರ್ಟಿ ಮತ್ತು ಕೊಡಮಣಿತ್ತಾಯ ಈ ದೈವಗಳಿಗೆ ಕಾಲಾವಧಿ ನೇಮ ಆಗುತ್ತೆ. ಅವರ ಮನೆಯಲ್ಲಿ ಈ ದೈವಗಳ ಸಾನ್ನಿಧ್ಯ ಇದೆ ಅಂತ ನಂಬುತ್ತಾರೆ. ಅಲ್ಲಿ ಚಾವಡಿಯನ್ನು ದೈವ ಚಾವಡಿ ಅಂತ ಹೇಳಿ ಕೂಡ ಕರೀತಾರೆ. ಅಂತಹ ಪ್ರಸಿದ್ಧವಾದಂತಹ ಕುಟುಂಬ ಅರಮನೆತ್ತಾಯ ಕುಟುಂಬ ಅಂತ. ಈ ಕುಟುಂಬ ಕಾಲಾಂತರದಲ್ಲಿ 3 ಭಾಗವಾದಾಗ ಪಡವೆಟ್ನಾಯರಿಗೆ ಪೊಸಳ್ತಾಯಿ ದೈವವು, ಹೊಸ ಪಡವೆಟ್ನಾಯರಿಗೆ ಉಳ್ಳಾಲ್ತಿ ದೈವವು, ಮೂಡಣ್ಣಾಯರಿಗೆ ಕುಮಾರಸ್ವಾಮಿಯ ವಿಶೇಷವಾದ ಆರಾಧನೆ ಮಾಡುವ ಅವಕಾಶ ಬಂತು ಅಂತ ಹೇಳ್ತೇವೆ. ದೇವಸ್ಥಾನದಲ್ಲಿ ನಾವು ಯಾವ ಅಮ್ಮನವರು ಅಂತ ನಾವು ಏನು ಕರಿತೇವೆಯೋ ಅಲ್ಲಿ ಪೊಸಳ್ತಾಯಿ, ಕುಮಾರಸ್ವಾಮಿ ಮತ್ತು ಉಳ್ಳಾಲ್ತಿ ಎಂಬ 3 ದೈವಗಳಿರುವುದು. ಸಿಂಹವಾಹಿನಿಯಾದಂತಹ ಪೊಸಳ್ತಾಯಿಯನ್ನು ದುರ್ಗೆ ಅಂತ ಆರಾಧನೆಯನ್ನು ಮಾಡ್ತಾರೆ. ಇಂತಹ ಕುಟುಂಬದಲ್ಲಿ ನಮಗೆ ಗೊತ್ತಿರುವ ಹಾಗೆ 8ನೆಯ ತಲೆಮಾರಿನವರು ಶರತ್ ಕೃಷ್ಣ ಪಡವೆಟ್ನಾಯರು. ಅಣ್ಣ ಯಾನೆ ನಾರಾಯಣ ಪಡವೆಟ್ನಾಯರು ಅಂತ ಭಾಳ ಹಿಂದೆ ಇದ್ದರಂತೆ, ಕೆಲವು ಶತಮಾನಗಳ ಹಿಂದೆ. ಅವರ ಮಗ ಮುತ್ತಪ್ಪ ಪಡವೆಟ್ನಾಯರು ಅಂಥೇಳಿ, ಅವರ ಮಗ ಕೃಷ್ಣ ಪಡವೆಟ್ನಾಯರು, ಅವರ ಮಗ ನಾರಾಯಣ ಪಡವೆಟ್ನಾಯರು, ಅವರ ಮಗ ಕೃಷ್ಣ ಪಡವೆಟ್ನಾಯರು. ನಾವೆಲ್ಲ ತಿಳ್ಕೊಳ್ಳುವ ಹಾಗೆ ನಾವೆಲ್ಲ ಕೇಳಿದ ಪ್ರಸಿದ್ಧವಾದ ಹೆಸರು 1892ರಿಂದ 1975ರವರೆಗೆ ಈ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾಗಿದ್ದು ಕೃಷ್ಣ ಪಡವೆಟ್ನಾಯರು. ಅವರ ಹಿರಿಯ ಮಗ ನಾರಾಯಣ ಪಡವೆಟ್ನಾಯರು. ಅವರು ಈ ದೇವಸ್ಥಾನದ ಆಡಳಿತದ ಜವಾಬ್ದಾರಿ ತನಗೆ ಬೇಡ ಅಂತ ಬಿಟ್ಟಾಗ ಕೃಷ್ಣ ಪಡವೆಟ್ನಾಯರ 2ನೆಯ ಮಗ ರಾಮಕೃಷ್ಣ ಪಡವೆಟ್ನಾಯರಿಗೆ ಆ ಜವಾಬ್ದಾರಿ ಬಂತು. ರಾಮಕೃಷ್ಣ ಪಡವೆಟ್ನಾಯರ ಮಗ ವಿಜಯರಾಘವ ಪಡವೆಟ್ನಾಯ ಎನ್ನುವರು. ನಮಗೆಲ್ಲ ಗೊತ್ತಿರುವ ಕೀರ್ತಿಶೇಷ ವಿಜಯರಾಘವ ಪಡವೆಟ್ನಾಯರು. ಈ ದೇವಸ್ಥಾನ ಇವತ್ತು ಈ ಮಟ್ಟಕ್ಕೆ ಬರುವುದಕ್ಕೆ ಪ್ರಧಾನವಾದಂತಹ ಕಾರಣ ಅವರು. ಇವತ್ತು ಅವರ ಸುಪುತ್ರರಾದಂತಹ ಶರತ್ ಕೃಷ್ಣ ಪಡವೆಟ್ನಾಯ ಅವರ ನೇತೃತ್ವದಲ್ಲಿ ಈ ಒಂದು ದೇವಸ್ಥಾನದಲ್ಲಿ 2026ರ ಬ್ರಹ್ಮಕಲಶೋತ್ಸವ ಅಭೂತಪೂರ್ವವಾಗಿ ನಡೆದದ್ದನ್ನು ನಾವೆಲ್ಲ ಕಣ್ತುಂಬಿಕೊಂಡಿದ್ದೇವೆ, ನಾವೆಲ್ಲ ಪುನೀತರಾಗಿದ್ದೇವೆ. ಈ ಬ್ರಹ್ಮಕಲಶಕ್ಕೆ ನೇತೃತ್ವವನ್ನು ನೀಡಿದಂತಹ ಶ್ರೀ ಶರತ್ ಕೃಷ್ಣ ಪಡವೆಟ್ನಾಯರು ಆರಂಭದಲ್ಲಿ ಮಾತನಾಡಬೇಕು ಅಂತ ಅವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜನಾರ್ದನ ನಮಸ್ತುಭ್ಯಂ ಉಚ್ಚಭೂತಿ ಕೃತಾಲಯ ಮಧ್ವಾರ್ಚಿತ ಪ್ರದಾಬ್ಜಾಯ ಹೆಬ್ಜನಾಭಾಯತೆ ನಮಃ. ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾದಂತಹ ಶ್ರೀ ಜನಾರ್ದನ ಸ್ವಾಮಿ ಹಾಗೂ ಪರಿವಾರ ದೇವತೆಗಳಿಗೆ ಅತ್ಯಂತ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಈ ವೇದಿಕೆ ಮೇಲೆ, ಈ ಧನ್ಯೋಸ್ಮಿ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿ ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸಲಿಕ್ಕೆ ಬಂದಿರುವಂತಹ ಎಲ್ಲ ಭಗವದ್ಭಕ್ತ ಬಂಧುಗಳೇ, ಒಂದು ರೀತಿಯಲ್ಲಿ ನಾನು ಹೇಳೋದಿದ್ದರೆ ನಾವೆಲ್ಲ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಮುಗಿಸಿದ್ದೇವೆ ಎಲ್ಲರೂ ಸೇರಿ. ಅದು ಈಗ ನಾವು ಹಿಂದೆ ತಿರುಗಿ ನೋಡಿದಾಗ ಬಹಳ ಸುಲಭವಾಗಿ ಆಯಿತು ಅನ್ನುವಂತಹ ಒಂದು ಭಾವನೆ ಬರ್ತದೆ. ಆದರೆ ಇವತ್ತಿನ ಕಾರ್ಯಕ್ರಮ ಏನಿದೆ ಧನ್ಯೋಸ್ಮಿ ಕಾರ್ಯಕ್ರಮ, ಅದು ಬಹಳ ಕಷ್ಟದ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಯಾಕೆಂತ ಹೇಳಿದರೆ ಇವತ್ತು ಇಂತಹ ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯವೇ ತಿರುಗಿ ನೋಡುವ ಹಾಗೆ ಒಂದು ಕಾರ್ಯಕ್ರಮ ಆಗಬೇಕಿದ್ದರೆ ಅದರ ಹಿಂದೆ ಎಷ್ಟು ಜನರ ಒಂದು ಶ್ರಮ, ಎಷ್ಟು ಜನರ ಒಂದು ಭಾವನೆ, ಭಕ್ತಿಗಳು ಅದರ ಒಟ್ಟಿಗೆ ಸೇರಿವೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಿದರೆ ಇವತ್ತು ಧನ್ಯೋಸ್ಮಿ ಅನ್ನುವಂತಹ ಶಬ್ದ ಕಾರ್ಯಕ್ರಮ ಯಾರಿಗೆ ಕೊಡುವುದು ಅಂತ ಹೇಳಿ ಒಂದು ದೊಡ್ಡ ಪ್ರಶ್ನೆ. ಹಾಗಾಗಿ ಈ ಒಂದು ಧನ್ಯವಾದ ಕೊಡುವಂತಹ ಕಾರ್ಯಕ್ರಮ ಬಹಳ ಕಷ್ಟದ್ದು ಅಂತ ಹೇಳಿ ನಾನು ಭಾವಿಸ್ತೇನೆ. ನಾವೆಲ್ಲ ಈ ಒಂದು 10 ದಿನದ ಕಾರ್ಯಕ್ರಮ ಏನಿದೆ, ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಗ್ತದೆ ಅನ್ನುವಂಥದ್ದನ್ನು ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ದೇವರ ಇಚ್ಛೆ ಬೇರೆದೇ ಇತ್ತು. ನಾವು ಚಿಕ್ಕ ಮಟ್ಟಿನಲ್ಲಿ ಆರಂಭವಾದಂತಹ ಒಂದು ಕಾರ್ಯಕ್ರಮ ಇಡೀ ರಾಜ್ಯ ತಿರುಗಿ ನೋಡುವ ಹಾಗೆ ಆದಂತಹದ್ದು ಇತಿಹಾಸ ಪುಟಗಳಲ್ಲಿ ಸೇರಿಕೊಂಡಿದೆ. ಈ ಒಂದು ಕಾರ್ಯಕ್ರಮ ಬಹುಶಃ ನಾವೆಲ್ಲ ದೇವರ ಪೂಜೆಯನ್ನು ಮಾಡುವವರು,
ದೇವರ ಪೂಜೆಯ ಬಗ್ಗೆ ವ್ರತವನ್ನು ಕೈಗೊಳ್ಳುವವರು. 2025ರಲ್ಲಿ ಫೆಬ್ರವರಿ 17ನೇ ತಾರೀಕಿನಂದು ಏನು ನಮ್ಮ ರಾಜಗೋಪುರದ ವಿಜಯಗೋಪುರದ ಶಿಲಾನ್ಯಾಸ ಆಯಿತು, ಆ ದಿನದಂದು ನಾವು ಆರಂಭ ಮಾಡಿದಂತಹ ಏನು ವ್ರತ ಇದೆ ಅದು ಇವತ್ತಿಗೆ ಉದ್ಯಾಪನೆ ಆಗ್ತದೆ ಅನ್ನುವಂಥದ್ದನ್ನು ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇವತ್ತು ನಾನು ಒಬ್ಬನೇ ಅಲ್ಲ, ಇಡೀ ಊರಿನ ಎಲ್ಲ ಭಕ್ತಾದಿಗಳು ಮತ್ತು ಈ ದೇವಸ್ಥಾನದ ಭಕ್ತಾದಿಗಳು ಈ ಒಂದು ವರ್ಷ ತಮ್ಮ ಯಾವುದೇ ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು, ತಮ್ಮ ವೃತ್ತಿ ಕೆಲಸಗಳನ್ನು ಬಿಟ್ಟು ಎಲ್ಲವನ್ನ ತ್ಯಾಗ ಮಾಡಿ ತಮ್ಮ ಎಲ್ಲ ಶ್ರಮ, ತನು, ಮನ, ಧನಗಳಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮೆಲ್ಲವನ್ನು ಸರ್ವಸ್ವವನ್ನು ಇದಕ್ಕೆ ಧಾರೆ ಎರೆದು ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಬಹಳ ನಮ್ರತೆಯಿಂದ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನಾಗಲೇ ಹೇಳಿದ ಹಾಗೆ ಈ ಧನ್ಯವಾದ ಕೊಡುವಂಥದ್ದು ಬಹಳ ಕಷ್ಟದ ಕೆಲಸ. ಯಾಕೆಂತ ಹೇಳಿದರೆ ಎಲ್ಲಿಂದ ಆರಂಭ ಮಾಡುವುದು ಎಲ್ಲಿಂದ ಅಂತ್ಯ ಮಾಡುವುದು ಅಂತ ಹೇಳಿ ತಿಳಿತಾ ಇಲ್ಲ. ಯಾಕೆಂದರೆ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೆವು. ವಿಜಯಗೋಪುರದ ಸಮಿತಿ ಇರ್ಬೋದು ಅಥವಾ ಬ್ರಹ್ಮಕಲಶೋತ್ಸವ ಸಮಿತಿ, ಬೇರೆ ಬೇರೆ ಪದಾಧಿಕಾರಿಗಳು ಈ ಸಮಿತಿಯಲ್ಲಿ ದುಡಿದಿದ್ದಾರೆ. ಆದರೆ ಇದಕ್ಕೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ತೆರೆಯ ಮರೆಯಲ್ಲಿ ದುಡಿದಂಥವರು ಅಪಾರ, ಸಹಸ್ರಾರು ಕೈಗಳು ಜೋಡಿಸಿ ಈ ಕಾರ್ಯಕ್ರಮ ಆಗಿದೆ. ಆದರೂ ಕೂಡ ನಾನು ವೈಯಕ್ತಿಕವಾಗಿ ಒಂದಿಬ್ಬರ ಹೆಸರುಗಳನ್ನು ನಾನು ಮೊದಲಿಗೆ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಮೊದಲನೇದಾಗಿ ನಮ್ಮ ವಿಜಯಗೋಪುರ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಶಶಿಧರ ಶೆಟ್ಟಿಯವರು. ಕೀರ್ತಿಶೇಷ ವಿಜಯರಾಘವ ಪಡವೆಟ್ನಾಯರು ಅವರ ಕೊನೆಯ ದಿನಗಳಲ್ಲಿ ಹೇಳಿದರು, ಈ ಒಂದು ಏನು ರಾಜಗೋಪುರದ ಕೆಲಸ ಇದೆ ಅದರ ನೇತೃತ್ವವನ್ನು, ಅದರ ನಾಯಕತ್ವವನ್ನು ಶಶಿಧರ ಶೆಟ್ಟಿಯವರು ವಹಿಸಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅವರ ಮಾತಿನ ಮೇರೆಗೆ ನಾವು ಶಶಿಧರ ಶೆಟ್ಟಿಯವರ ಹತ್ರ ವಿನಂತಿಯನ್ನು ಮಾಡಿದಾಗ ಬಹಳ ಸಂತೋಷದಿಂದ ಒಪ್ಪಿ ಈ ವಿಜಯಗೋಪುರದ ನಿರ್ಮಾಣದ ಕಾರ್ಯವನ್ನು ಅತ್ಯಂತ ಸುಲಭವಾಗಿ ಸುಂದರವಾಗಿ ನಡೆಸಿಕೊಟ್ಟಿದ್ದಾರೆ. ಅವರ ಶ್ರಮವನ್ನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಸ್ಮರಿಸಿಕೊಂಡು ಅವರಿಗೆ ವಿಶೇಷವಾದ ಧನ್ಯವಾದವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ವ್ಯಕ್ತಿ ಈ ಸಂದರ್ಭದಲ್ಲಿ ಅವರ ಹೆಸರನ್ನು ನಾನು ಇಲ್ಲಿ ತೆಗಿಲೇಬೇಕು. ಶ್ರೀ ಮೋಹನ್ ಕುಮಾರ್ ಅವರು. ನಾವೇನು ಈ ಕನಸನ್ನು ಕಂಡಿದ್ದೆವೋ ವಿಜಯಗೋಪುರ ಆಗಬೇಕು, ಅದರ ಜೊತೆಗೆ ಅದರ ಇತರ ಅಭಿವೃದ್ಧಿ ಕೆಲಸ ಆಗಬೇಕು, ಆಮೇಲೆ ಎಲ್ಲದರ ಒಂದು ಮೂರ್ತ ರೂಪವಾಗಿ ಬ್ರಹ್ಮಕಲಶೋತ್ಸವ ನಡಿಬೇಕು ಅನ್ನುವಂತಹ ಏನು ಒಂದು ಕನಸಿತ್ತು, ಅದನ್ನು ಈ ಕನಸನ್ನು ಮೂರ್ತ ರೂಪಕ್ಕೆ ತಂದವರು ಶ್ರೀ ಮೋಹನ್ ಕುಮಾರ್ ಅವರು. ಈ ಒಂದು ವರ್ಷ ತಾನು ವೈಯಕ್ತಿಕವಾಗಿ ಮತ್ತು ಅವರ ಏನು ಬದುಕು ಕಟ್ಟೋಣ ಸಮಿತಿ ಇರ್ಬೋದು, ತಂಡ ಇರ್ಬೋದು, ಕನಸಿನ ಮನೆ ಮತ್ತು ಲಕ್ಷ್ಮೀ ಇಂಡಸ್ಟ್ರೀಸ್ನ ನೌಕರ ವರ್ಗ ಇರ್ಬೋದು, ಅವರ ಎಲ್ಲರನ್ನ ಇಲ್ಲಿ ತೊಡಗಿಸಿಕೊಂಡು ಬಹುಶಃ ಯಾವುದೇ ಕೆಲಸವನ್ನು ಅವರು ಮಾಡಲಿಲ್ಲ ಅಂತ ಇಲ್ಲ, ಎಲ್ಲ ಕೆಲಸವನ್ನು ಸ್ವಚ್ಛತೆಯಿಂದ ಹಿಡಿದು ಅಲ್ಲಿ ಗ್ರಾನೈಟನ್ನು ಅಳವಡಿಸುವವರೆಗೆ ಅವರ ತಂಡವನ್ನು ಅಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತು ಈ ಎಲ್ಲ ಕೆಲಸ ಹೀಗೆ ಆಗಬೇಕು ಅನ್ನುವಂತಹ ಒಂದು ಕಲ್ಪನೆ ಅವರ ಮೂಲಕ ಆದಂಥದ್ದು. ಇಂಥದ್ದೊಂದು ಆಗಬೇಕು ದನಿಗಳೇ ಅಂತ ಹೇಳಿದಾಗ ನಾನು ಕಣ್ಣು ಮುಚ್ಚಿ ಆಯಿತು ಅಂತ ಹೇಳಿದ್ದು. ಅದರ ಖರ್ಚಿನ ಬಗ್ಗೆ, ಕೆಲಸದ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ಅದನ್ನು ನನಗೆ ಯಾವುದೇ ಒಂದು ಅದರ ಒತ್ತಡ ನನಗೆ ತಾಗದ ಹಾಗೆ ಪೂರ್ತಿ ಕೆಲಸವನ್ನು ಮಾಡಿ ನಡೆಸಿಕೊಟ್ಟವರು ಮಾನ್ಯ ಮೋಹನ್ ಕುಮಾರ್ ಅವರು. ಅವರಿಗೆ ಈ ಸಂದರ್ಭದಲ್ಲಿ ಮೊನ್ನೆಯ ಸಭಾ ಕಾರ್ಯಕ್ರಮದಲ್ಲಿ ಜನಾರ್ದನ ವಿಭೂಷಣ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಅದು ಬಹಳ ಅರ್ಥಪೂರ್ಣ ಅಂತ ಹೇಳಿ ಭಾವಿಸ್ತೇನೆ. ಜನಾರ್ದನ ವಿಭೂಷಣ ಶ್ರೀ ಮೋಹನ್ ಕುಮಾರ್ ಅವರಿಗೆ ದೇವಸ್ಥಾನದ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಅನೇಕ ಮಂದಿ ನಮ್ಮ ಜೊತೆ ಕೆಲಸವನ್ನು ಮಾಡಿದ್ದಾರೆ. ವಿಜಯಗೋಪುರ ನಿರ್ಮಾಣದಲ್ಲಿ ಇರ್ಬೋದು ಅಥವಾ ಬ್ರಹ್ಮಕಲಶೋತ್ಸವ ಸಮಿತಿ ಇರ್ಬೋದು. ಈ ಬ್ರಹ್ಮಕಲಶೋತ್ಸವವನ್ನು ಯಾರು
ಇದರ ನೇತೃತ್ವವನ್ನು ಯಾರು ವಹಿಸಬೇಕು ಅನ್ನುವಂತಹ ಒಂದು ಚರ್ಚೆ ಬಂದಾಗ ಅವಿರೋಧವಾಗಿ ಯಾವುದೇ ಗೊಂದಲಗಳು ಇಲ್ಲದೆ ಒಂದೇ ಒಂದು ಬಂದಂತಹ ಹೆಸರು ಮಾನ್ಯ ಶ್ರೀ ಪ್ರತಾಪ್ ಸಿಂಹನಾಯಕ್ ಅವರು. ನಾವೆಲ್ಲ ನೋಡಿದ್ದೇವೆ, ಇಡೀ ಸಮಾಜವನ್ನು ತಮ್ಮ ಜೊತೆ ಎಲ್ಲರನ್ನ ಸಮಭಾವದಿಂದ ಕರ್ಕೊಂಡು ಹೋಗುವಂತಹ ಒಂದು ಶಕ್ತಿ ಶ್ರೀ ಪ್ರತಾಪ್ ಸಿಂಹನಾಯಕ್ ಅವರು ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮ, ಸ್ಮರಣೀಯ ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡುವಲ್ಲಿ ಅವರ ಒಂದು ಯೋಗದಾನ ಬಹಳ ದೊಡ್ಡದಿದೆ. ಅವರ ಈ ಒಂದು ಕೊಡುಗೆಯನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೋರ್ವ ವ್ಯಕ್ತಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥವರು ಶ್ರೀ ಕಿರಣ್ ರಾವ್ ಅವರು. ನಮ್ಮ ಅನೇಕರ ಒಂದು ಆಸೆ ಇತ್ತು, ಶ್ರೀ ಜನಾರ್ದನ ದೇವರಿಗೆ ಅತ್ಯಂತ ಸುಂದರವಾದಂತಹ ಒಂದು ಬ್ರಹ್ಮರಥ ಆಗಬೇಕು ಅನ್ನುವಂತಹ ಕನಸಿತ್ತು. ಆ ಕನಸನ್ನು ನನಸು ಮಾಡಿಕೊಟ್ಟವರು ನಮ್ಮ ಉಜಿರೆಯ ಶ್ರೀ ಕಿರಣ್ ರಾವ್ ಅವರು. ಶ್ರೀ ಕಿರಣ್ ರಾವ್ ಮತ್ತು ಅವರ ಕುಟುಂಬಸ್ಥರಿಗೆ ವಿಶೇಷವಾದ ಅಭಿವಂದನೆಗಳನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಪುಷ್ಪರಥವನ್ನು ಸಮರ್ಪಣೆ ಮಾಡಿದಂತಹ ಶ್ರೀ ಗಣೇಶ್ ಗೌಡ ಬೆನಕ ಕನ್ಸ್ಟ್ರಕ್ಷನ್ಸ್ ಅವರು ಕೇವಲ ಪುಷ್ಪರಥ ಮಾತ್ರ ಸಮರ್ಪಣೆ ಮಾಡಿದ್ದಲ್ಲ, ಇಡೀ ಅಭಿವೃದ್ಧಿ ಕೆಲಸಗಳ ಒಂದು ನೇತೃತ್ವವನ್ನು ವಹಿಸಿಕೊಂಡು ನಮಗೆ ಯಾವುದೇ ರೀತಿಯ ಒಂದು ಒತ್ತಡವನ್ನು ಕೊಡದೆ ಇಡೀ ಬಹಳ ಸುಲಭವಾಗಿ ಮಾಡಿಕೊಟ್ಟಂತಹ ಶ್ರೀ ಗಣೇಶ್ ಗೌಡ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವಿಜಯಗೋಪುರದ ನಿರ್ಮಾಣ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಬೇರೆ ಬೇರೆ ಉಪಸಮಿತಿಗಳು ರಚನೆಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಆಗಬೇಕು ಇಷ್ಟು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತಿದ್ದರೆ ಈ ಉಪಸಮಿತಿಗಳ ಏನೋ ಒಂದು ಪಾತ್ರ ಇದೆ, ಅದು ಬಹಳ ಅನನ್ಯವಾದಂಥದ್ದು. ನಾನು ಯಾವುದೇ ರೀತಿಯ ಪ್ರೆಷರ್ಗಳು ಇಲ್ಲದೆ ಅಥವಾ ಒತ್ತಡಗಳು ಇಲ್ಲದೆ ಯಾವುದೇ ರೀತಿಯ ಒಂದು ಕೊರತೆ ಬಾರದ ಹಾಗೆ ಈ ಇಡೀ ಬ್ರಹ್ಮ ಕಲಶೋತ್ಸವದ ಕಾರ್ಯಕ್ರಮದ ಒಂದು ಜವಾಬ್ದಾರಿಯನ್ನು ತಗೊಂಡು ಈ ಸಮಿತಿಗಳು ಅವರವರ ಕಾರ್ಯನೆಲೆಯ ದೃಷ್ಟಿಯಲ್ಲಿ ಬಹಳ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಈ ಸ್ವಾಗತ ಸಮಿತಿಯ ಮುಂದಾಳತ್ವವನ್ನು ವಹಿಸಿಕೊಂಡಂತಹ ಶ್ರೀ ಪಾಂಡುರಂಗ ಬಾಳಿಗ ಉಜಿರೆ ಹಿಂದಿನ 2 ಬ್ರಹ್ಮಕಲಶೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿ ಬಹಳ ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸಿಕೊಟ್ಟವರು. ಈ ಬಾರಿ ಸ್ವಾಗತ ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡು ಅವರು ಬಹಳ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಸಮಿತಿ ಈ ಬ್ರಹ್ಮಕಲಶೋತ್ಸವದಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದಂಥದ್ದು ಬೆಂಗಳೂರು ಸಮಿತಿ. ನಾವೇನು ಈ ಬ್ರಹ್ಮಕಲಶೋತ್ಸವ ಇರ್ಬೋದು, ವಿಜಯಗೋಪುರದ ನಿರ್ಮಾಣದ ಬಗ್ಗೆ ಇರ್ಬೋದು, ಕೊಟ್ಟಂತಹ ದಾನಿಗಳಿರ್ಬೋದು, ಅವರಿಗೆ ದೇವರ ಭಾವಚಿತ್ರ ಇರ್ಬೋದು ಅಥವಾ ಕಾಯಿನ್ಗಳಿರ್ಬೋದು, ಶಾಲ್ಗಳಿರ್ಬೋದು, ಇದೆಲ್ಲವನ್ನು ಪೂರೈಸಿದವರು ಬೆಂಗಳೂರು ಸಮಿತಿಯವರು. ಇದು ಅಲ್ಲದೆ ಬೆಂಗಳೂರಿನಿಂದ ವಿಶೇಷವಾದ ಪುಷ್ಪಾಲಂಕಾರ, ಅದಕ್ಕೆ ಬೇಕಾದಂತಹ ಫಲಗಳು, ಫ್ರೂಟ್ಸ್ಗಳು ಎಲ್ಲವನ್ನು ಪೂರೈಸಿದವರು ಬೆಂಗಳೂರು ಸಮಿತಿ. ಸುಮಾರು 150 ಜನ ಒಟ್ಟಾಗಿ ಈ ಬೆಂಗಳೂರು ಸಮಿತಿಯ ಮೂಲಕ ಇದನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅದರ ಸಂಚಾಲಕರಾದಂತಹ ಶ್ರೀ ಮಂಜುನಾಥ ಕನ್ಯಾಡಿ ಮತ್ತು ಅವರ ಬಳಗದವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಆರ್ಥಿಕ ಸಮಿತಿಯ ಸಂಚಾಲಕತ್ವವನ್ನು ವಹಿಸಿಕೊಂಡವರು ಶ್ರೀ ಲಕ್ಷ್ಮಣ ಸಪಲ್ಯ ಉಜಿರೆ. ಅನೇಕ ಹಿನ್ನಡೆಗಳ ಹೊರತಾಗಿಯೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಈ ಬ್ರಹ್ಮಕಲಶೋತ್ಸವದಲ್ಲಿ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸುವಲ್ಲಿ ಶ್ರೀ ಲಕ್ಷ್ಮಣ ಸಪಲ್ಯ ಅವರ ಪಾತ್ರ ಬಹಳ ದೊಡ್ಡದು. ಅದೇ ರೀತಿ ವಿಜಯಗೋಪುರದ ನಿರ್ಮಾಣದಲ್ಲಿಯೂ ಕೂಡ ಅವರು ಕಾರ್ಯದರ್ಶಿಯಾಗಿ ವಿಶೇಷವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ಲಕ್ಷ್ಮಣ ಸಪಲ್ಯ ಮತ್ತು ಅವರ ತಂಡದವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.
ನಾವು ಕಳೆದ ಸಲ ಬ್ರಹ್ಮಕಲಶದಲ್ಲಿಯೂ ಕೂಡ ಬೇರೆ ಬೇರೆ ದಿನ ವಿಶೇಷವಾದ ಯಾಗಗಳನ್ನು ಮಾಡಿದ್ದೆವು. ಆ ಯಾಗಗಳ ಮೂಲಕ ಸಾರ್ವಜನಿಕರಿಗೂ ಕೂಡ ದೇವಳದಲ್ಲಿ ಆಗುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದೆವು. ಈ ಬಾರಿ ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ದೇವಸ್ಥಾನದ ಹೊರಗಿನ ಅಂಗಣದಲ್ಲಿ ಯಾಗಗಳನ್ನು ಆಯೋಜನೆ ಮಾಡಿ ಅದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಂತಹ ಎಲ್ಲ ಹಿರಿಯ ವೈದಿಕರಿಗೂ, ಅದು ವಿಶೇಷವಾಗಿ ಅದರ ನೇತೃತ್ವವನ್ನು ವಹಿಸಿದಂತಹ ಶ್ರೀ ದುರ್ಗಾಪ್ರಸಾದ ಕೆರ್ಮಣ್ಣಯ್ಯ ಅವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಉಜಿರೆಯ ಬ್ರಹ್ಮಕಲಶ ವಿಭಿನ್ನ ಬ್ರಹ್ಮಕಲಶ ಅನ್ನುವಂತಹ ಒಂದು ಹೆಸರನ್ನು ಪಡೆದಿದೆ. ಈ ವಿಭಿನ್ನತೆ ಆರಂಭ ಆದಂಥದ್ದು ನಮ್ಮ ಪ್ರಸಾದ ವಿತರಣೆಯ ವಿಭಾಗದಲ್ಲಿ. ಹಿಂದೆಲ್ಲೂ ಯಾವುದೇ ಕ್ಷೇತ್ರದಲ್ಲಿಯೂ ಕೂಡ ನಾವು ನೋಡಿದಂತಹ ಒಂದು ವ್ಯವಸ್ಥೆ ಇಲ್ಲಿ ಇತ್ತು. ಪ್ರಸಾದ ವಿತರಣೆ ಇರ್ಬೋದು ಅಥವಾ ದಾನಿಗಳಿಗೆ ಕೊಡುವಂತಹ ಸ್ಮರಣಿಕೆಗಳು, ಪ್ರಸಾದದ ವಿತರಣೆ ಇರ್ಬೋದು, ಅದನ್ನು ಬಹಳ ಒಂದು ವಿಭಿನ್ನವಾದ ರೀತಿಯಲ್ಲಿ, ಬಹಳ ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸಿಕೊಟ್ಟವರು ಪ್ರಸಾದ ವಿತರಣಾ ಸಮಿತಿ ಮತ್ತು ಅದರ ವಿಶೇಷವಾಗಿ ಅದರ ಸಂಚಾಲಕರಾದಂತಹ ಶ್ರೀ ಮುರಳೀಕೃಷ್ಣ ಆಚಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಾರ್ವಜನಿಕ ಅನ್ನಸಂತರ್ಪಣೆಯ ಆಹಾರ ಸಮಿತಿ ಇರ್ಬೋದು, ಆಹಾರ ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದಂತಹ ಶ್ರೀ ರಾಮಚಂದ್ರ ಶೆಟ್ಟಿ, ಶ್ರೀ ಅರುಣ್ ಕುಮಾರ್ ಮತ್ತು ಅವರ ತಂಡದವರು ಬಹುಶಃ ಯಾವುದೇ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಭಕ್ತಾದಿಗಳು ಬಂದಾಗ ಕೂಡ ಆಹಾರದ ತಯಾರಿಯಲ್ಲಿ ಯಾವುದೇ ವ್ಯತ್ಯಾಸ ಆಗದಂತೆ ಒಳ್ಳೆಯ ರೀತಿಯಲ್ಲಿ ಈ ಒಂದು ಸಮಿತಿಯನ್ನು ನಡೆಸಿಕೊಟ್ಟಿದ್ದಾರೆ. ಶ್ರೀ ರಾಮಚಂದ್ರ ಶೆಟ್ಟಿ, ಶ್ರೀ ಅರುಣ್ ಕುಮಾರ್ ಮತ್ತು ಅವರ ಇತರ ತಂಡದ ಸದಸ್ಯರಿಗೆ ದೇವಸ್ಥಾನದ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ವಿಷಯವನ್ನು ಇಲ್ಲಿ ನಾನು ಪ್ರಸ್ತಾಪ ಮಾಡಬೇಕು. ನಮ್ಮ ಸಾರ್ವಜನಿಕ ಅನ್ನಸಂತರ್ಪಣೆಯ ಒಂದು ಪಾಕಶಾಸ್ತ್ರಜ್ಞರು ಶ್ರೀ ರವಿ ಭಟ್ ಕುಂಟಿಣಿ ಅವರು, ನಾನು ಎಲ್ಲಿ ಹೋದರೂ ಕೂಡ ಎಲ್ಲರೂ ಹೇಳುವ ಮಾತು ಒಂದು, ಅಡುಗೆ ಬಹಳ ಒಳ್ಳೆಯದಾಗಿದೆ, ಅವರು ಯಾರು ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಶ್ರೀ ರವಿ ಭಟ್ ಕುಂಟಿಣಿ ಅವರು ನಮ್ಮ ಹತ್ತಿರದ ಉಪ್ಪಿನಂಗಡಿಯವರು. ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಈ ಒಂದು ಆಹಾರದ ತಯಾರಿಯ ಕೆಲಸವನ್ನು ನಮಗೆ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ದೇವಸ್ಥಾನದ ಪರವಾಗಿ ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಈ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಲ್ಲಿ ನಿರಂತರವಾಗಿ 10 ದಿನಗಳ ಕಾಲ ಕೂಡ ಸಭಾ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇತ್ತು. ಬಹುಶಃ ಬಿಡುವಿಲ್ಲದ ಒಂದು ವಿಭಾಗ ಇದ್ದಿದ್ದರೆ ಅದರಲ್ಲಿ ನಮ್ಮ ಸಾಂಸ್ಕೃತಿಕ ಮತ್ತು ಸಭಾ ಕಾರ್ಯಕ್ರಮ ಸಮಿತಿ ಕೂಡ ಒಂದು. ವಿಶೇಷವಾಗಿ ಡಾಕ್ಟರ್ ಶ್ರೀಧರ ಭಟ್ ಮತ್ತು ಅವರ ತಂಡದವರು, ಶ್ರೀ ಕುಮಾರ್ ಹೆಗ್ಡೆ ಅವರಿದ್ದಾರೆ, ಸುನಿಲ್ ಪಂಡಿತ್, ಸೋಮಶೇಖರ ಶೆಟ್ಟಿ ಅವರಿದ್ದಾರೆ. ಅವರೆಲ್ಲರ ನೇತೃತ್ವದಲ್ಲಿ ಮತ್ತು ಸಾಂಸ್ಕೃತಿಕ ಸಮಿತಿಯ ನೇತೃತ್ವ ವಹಿಸಿಕೊಂಡಿದ್ದಂತಹ ಶ್ರೀ ಪ್ರಸಾದ್ ಅವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮೆಲ್ಲರ ಮನಗೆದ್ದಂತಹ ಇನ್ನೊಂದು ಸಮಿತಿ ಸ್ವಯಂ ಸೇವಕ ಸಮಿತಿ. ಒಳ್ಳೆಯ ತಾಳ್ಮೆಯಿಂದ ಎಲ್ಲರ ಮಾತುಗಳನ್ನು ಬಹಳ ನಗುಮೊಗತೆಯಿಂದ ಕೇಳಿಕೊಂಡು ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಸ್ವಯಂ ಸೇವಕ ಸಮಿತಿ. ಮಾನ್ಯ ಶ್ರೀ ಶಿವಪ್ರಸಾದ್ ಸೂರ್ಯ ಅವರ ನೇತೃತ್ವದಲ್ಲಿ ಬಹಳ ಅದ್ಭುತವಾದ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರಿಗೂ ಅವರ ತಂಡದವರಿಗೂ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದಂತಹ ಸಮಿತಿ ಮಹಿಳಾ ಸಮಿತಿ. ನಮ್ಮ ವಿಜಯಗೋಪುರದ ನಿರ್ಮಾಣ ಕಾರ್ಯದಲ್ಲಿ ಇರ್ಬೋದು, ಮಾತೃಶಕ್ತಿ ಮಹಿಳಾ ಶಿಲಾ ಸಂಚಯನ ತಂಡದ ಮೂಲಕ ಮನೆ ಮನೆಗೆ ಹೋಗಿ ಇಟ್ಟಿಗೆಯ ಮೂಲಕ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅನ್ನುವಂತಹ ಒಂದು ಅವರ ಶಕ್ತಿಯನ್ನು ತೋರಿಸಿಕೊಟ್ಟಂತಹವರು ಮಾತೃಶಕ್ತಿ ಶಿಲಾ ಸಂಚಯನ ತಂಡದ ಸದಸ್ಯರು. ಅದರ ನೇತೃತ್ವವನ್ನು ವಹಿಸಿದವರು ಶ್ರೀಮತಿ ವನಿತಾ ವಿಶ್ವನಾಥ್ ಶೆಟ್ಟಿ. ಮಹಿಳಾ ಸಮಿತಿಯವರು ಒಂದು ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಅಲಂಕಾರ ಇರ್ಬೋದು, ಎಲ್ಲ ಸಮಿತಿಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಒಂದು ಬ್ರಹ್ಮಕಲಶೋತ್ಸವವನ್ನು ನಭೂತೋ ನ ಭವಿಷ್ಯತಿ ಅನ್ನುವಂತೆ ಮಾಡಿದ್ದಾರೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಿಕೊಂಡು ಅವರಿಗೆ ವಿಶೇಷವಾದ
ಕೃತಜ್ಞತೆಗಳು. ಅದೇ ರೀತಿ ಮಹಿಳಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಜಯಶ್ರೀ ಅಪ್ರಮೇಯ ಮತ್ತು ಅವರ ಸಂಗಡಿಗರು ಅವರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನೀರಾವರಿ ಮತ್ತು ವಿದ್ಯುತ್ ಸಮಿತಿಯ ಸದಸ್ಯರು ರಾಧಾಕೃಷ್ಣ ಶೆಟ್ಟಿ, ಸಂಜೀವ ಶೆಟ್ಟಿಗಾರ್, ಶ್ರೀ ಜನಾರ್ದನ ಮತ್ತು ಅವರ ತಂಡದವರು ಅವರಿಗೂ ಕೂಡ ನಿರಂತರವಾಗಿ ವಿದ್ಯುತ್ ಮತ್ತು ನೀರಿನ ವ್ಯವಸ್ಥೆಯನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟದ್ದಕ್ಕೆ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸಿಕೊಂಡು ಸಂತೆಯ ನಿರ್ವಹಣೆಯ ನೇತೃತ್ವವನ್ನು ಕೊಂಡಿರುವಂತಹ ಶ್ರೀ ಪ್ರಕಾಶ್ ಕುದ್ದಣ್ಣಾಯ, ಪೂರ್ಣಕುಂಭ ಸಮಿತಿಯ ಶ್ರೀ ಪುಷ್ಪಾವತಿ ಆರ್ ಶೆಟ್ಟಿ ಮತ್ತು ತಂಡದವರು ಅವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಉಜಿರೆಯ ಬ್ರಹ್ಮಕಲಶೋತ್ಸವ ಇಡೀ ರಾಜ್ಯದಲ್ಲೇ ಬಹಳ ದೊಡ್ಡ ಕಾರ್ಯಕ್ರಮ ಅನ್ನುವಂತಹ ಒಂದು ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದರೆ ಅದರ ಸಿಂಹ ಪಾಲು ನಮ್ಮ ಮಾಧ್ಯಮಕ್ಕೆ ಸಲ್ಲುತ್ತದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಪತ್ರಿಕಾ ಮಾಧ್ಯಮ ಇರ್ಬೋದು, ನಮ್ಮ ಸಾಮಾಜಿಕ ಜಾಲತಾಣದ ಮಾಧ್ಯಮ ಇರ್ಬೋದು, ಆ ಮೂಲಕ ಇಲ್ಲಿ ನಡೆದಿರುವಂತಹ ಕೆಲಸ ಮತ್ತು ನಡೀತಾ ಇರುವಂತಹ ಕೆಲಸಗಳನ್ನು ಬಹಳ ಪರಿಣಾಮಕಾರಿಯಾಗಿ ಬಿಂಬಿಸಿಕೊಟ್ಟಿದ್ದರಿಂದ ಈ ಕಾರ್ಯಕ್ರಮಕ್ಕೆ ಸಹಸ್ರಾರು ಲಕ್ಷೋಪಲಕ್ಷ ಜನ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಅದ್ಭುತ ಕಾರ್ಯಕ್ರಮವನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪ್ರಚಾರ ಮತ್ತು ಮಾಧ್ಯಮ ಸಮಿತಿ ಅದರ ಸಂಚಾಲಕರಾದಂತಹ ಶ್ರೀ ಶ್ರೀನಿವಾಸ ತಂತ್ರಿ, ಶ್ರೀ ದಿನೇಶ್ ಕೋಟ್ಯಾನ್, ಡಾಕ್ಟರ್ ಭಾಸ್ಕರ ಹೆಗಡೆ ಮತ್ತು ಎಲ್ಲ ಮಾಧ್ಯಮದ ಮಿತ್ರರು ಅವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಛಾಯಾಗ್ರಹಣ ಸಮಿತಿಯವರು ಕೂಡ ತಮ್ಮ ಕೊಡುಗೆಯನ್ನು ವಿಶೇಷವಾಗಿ ಕೊಟ್ಟಿದ್ದಾರೆ. ಬಾಯಾರಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಪಾನೀಯನ್ನು ಒದಗಿಸಿದಂತಹ ಸಮಿತಿ ಪಾನೀಯ ಸಮಿತಿ ಯಶೋಧರ ಗೌಡ, ಶ್ರೀಮತಿ ವಿನುತಾ ರಜತ್ ಗೌಡ ಅವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳು. ಅದೇ ರೀತಿ ಕಲಶ ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ವಿದ್ಯಾಕುಮಾರ್ ಕಾಂಚೋಡು, ಹಾಗೆಯೇ ವಾಹನ ನಿಲುಗಡೆ ಸಮಿತಿ. ಬಹುಶಃ ಇದರಲ್ಲಿ ವಿಶೇಷವಾದ ಒಂದು ವಿಚಾರವನ್ನು ಇಲ್ಲಿ ಹೇಳಬೇಕು. ಈ ವಾಹನ ನಿಲುಗಡೆ ಸಮಿತಿಯ ಬಹಳ ಕಷ್ಟದ ಕೆಲಸ. ಯಾಕೆಂತ ಹೇಳಿದರೆ ಮಳೆ ಬಿಸಿಲು ಅನ್ನುವಂಥದ್ದನ್ನು ಲೆಕ್ಕಿಸದೆ ಧೂಳು ಅಥವಾ ಎಲ್ಲ ರೀತಿಯ ಅಡೆತಡೆಗಳನ್ನು ಎದುರಿಸಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಸ್ಕೌಟ್ಸ್ ವಿದ್ಯಾರ್ಥಿಗಳಿರ್ಬೋದು, ಶೌರ್ಯ ತಂಡದ ಸದಸ್ಯರು ಇರ್ಬೋದು, ಹಾಗೆಯೇ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಬೇರೆ ಬೇರೆ ಸದಸ್ಯರು ಇರ್ಬೋದು, ಅವರಿಗೆ ಅವರು ನಿಂತು ಈ ಒಂದು ಕೆಲಸ ಏನಿದೆ ಅದನ್ನು ಬಹಳ ಒಳ್ಳೆಯ ರೀತಿಯಿಂದ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಬಹಳ ಮುಖ್ಯವಾದ ಸಮಿತಿ ಹೊರೆಕಾಣಿಕೆ ಸಮಿತಿ. ಬಂದಂತಹ ಎಲ್ಲ ಹೊರೆಕಾಣಿಕೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಅದನ್ನು ಜೋಡಿಸಿಕೊಂಡು ಬಂದಂತಹ ಹೊರೆಕಾಣಿಕೆ ಏನಿದೆ ಅದನ್ನು ತಂದವರು ಏನಿದ್ದಾರೆ ಅವರಿಗೆ ವಿಶೇಷವಾದ ಸ್ವಾಗತವನ್ನು ಬಯಸಿ ಬಹಳ ಒಳ್ಳೆಯ ರೀತಿಯಲ್ಲಿ, ಅದರ ಜೊತೆಗೆ ಆ ವಿಭಾಗದಲ್ಲಿ ಕೊಪ್ಪರಿಗೆ ಸೇವೆ ಅನ್ನುವಂತಹ ಒಂದು ವಿಶೇಷವಾದ ಸೇವೆಯನ್ನು ನಡೆಸಿಕೊಟ್ಟವರು ಹೊರೆಕಾಣಿಕೆ ಸಮಿತಿ. ಈ ಹೊರೆಕಾಣಿಕೆಯ ಸಮಿತಿಯ ಸಂಚಾಲಕರಾದಂತಹ ಶ್ರೀ ರವಿಕುಮಾರ್ ಬೆರೆಮೇಲು ಮತ್ತು ಅವರ ಸಂಗಡಿಗರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅತಿಥಿ ಸತ್ಕಾರದ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಅನುಭವಿಗಳು ಹಿರಿಯರು ಆದಂತಹ ಶ್ರೀ ಟಿ ಕೃಷ್ಣಮೂರ್ತಿ ಮತ್ತು ಎನ್ ರವಿ ಮಂಡ್ಯ ಇವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮುದ್ರಣ ಸಮಿತಿ, ನಮ್ಮ ಬ್ರಹ್ಮಕಲೋತ್ಸವದ ಆರಂಭವೇ ಒಂದು ರೀತಿಯಲ್ಲಿ ವಿಭಿನ್ನವಾದಂತಹ ಒಂದು ಕೆಲಸವನ್ನು ಮಾಡಿಕೊಟ್ಟದಂಥ ಮುದ್ರಣ ಸಮಿತಿಯವರು ಎಲ್ಲೆಡೆಯಿಂದಲೂ ನಮ್ಮ ಈ ಒಂದು ಏನು ಆಮಂತ್ರಣ ಇದೆ ಅದರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ನಾವೆಲ್ಲ ಕೇಳಿದ್ದೇವೆ. ಅಂತಹ ಸುಂದರವಾದಂತಹ ಒಂದು ಆಮಂತ್ರಣ ಪತ್ರಿಕೆಯನ್ನು ಮುದ್ರಿಸಿಕೊಟ್ಟಂಥವರು ಮುದ್ರಣ ಸಮಿತಿಯವರು. ಶ್ರೀ ಶೇಖರ್ ಟಿ ಇರ್ಬೋದು ಅಥವಾ ನಮ್ಮ ರಾಘವೇಂದ್ರ ಪ್ರೆಸ್ನ ಶ್ರೀ ಸಂಜೀವ ಕೆ ಇರ್ಬೋದು, ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಪ್ರಚಾರದ ದೃಷ್ಟಿಯಿಂದ ನಮ್ಮ ತಾಲೂಕಿನ ಎಲ್ಲೆಡೆ ಇಂತಹ ಒಂದು ಕೆಲಸ ಆಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ತಮ್ಮ ಫ್ಲೆಕ್ಸ್ ಬ್ಯಾನರ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಪ್ರಚಾರ
ಸಾಧನಗಳ ಮೂಲಕ ಪ್ರಚಾರವನ್ನು ನಡೆಸಿಕೊಟ್ಟಂತಹ ಫ್ಲೆಕ್ಸ್ ಸಮಿತಿಯ ಶ್ರೀ ವಿಶ್ವನಾಥ ಶೆಟ್ಟಿ ರಸರಾಗ ಮತ್ತು ಅವರ ಸಹ ಸಂಚಾಲಕರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರನ್ನ ಬಹಳ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಬೇಕಿದ್ದರೆ ಮೆರವಣಿಗೆಗಳು ಎಲ್ಲ ದಿನ ಅನೇಕ ರೀತಿಯ ಮೆರವಣಿಗೆಗಳು ಅಥವಾ ಸ್ವಾಗತ ಮಾಡುವಂತಹ ಏನು ಕೆಲಸಗಳಿದೆ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥವರು ಶ್ರೀ ರವಿ ಚಕ್ಕಿತ್ತಾಯ ಮತ್ತು ಅವರ ತಂಡದವರು. ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಪಾಕಶಾಲೆಯ ಉಗ್ರಾಣದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವವರು ಶ್ರೀ ರಾಮಣ್ಣಗೌಡ ಇವರು. ಬಹುಶಃ ಒಂದು ರೀತಿಯ ಸ್ಪರ್ಧೆ ಇತ್ತು, ಹೊರಕಾಣಿಕೆ ಸಮಿತಿ ಮತ್ತು ಉಗ್ರಾಣ ಸಮಿತಿ ಯಾರು ಬಹಳ ಒಳ್ಳೆಯ ರೀತಿಯಲ್ಲಿ ಅದನ್ನು ನಿರ್ವಹಿಸ್ತಾರೆ ಅನ್ನುವಂಥ ಒಂದು ಒಳ್ಳೆಯ ಆರೋಗ್ಯಕರವಾದ ಸ್ಪರ್ಧೆ ಇತ್ತು. ಅದನ್ನು ಬಹಳ ಸಮರ್ಥವಾಗಿ ನಡೆಸಿಕೊಟ್ಟವರು ಶ್ರೀ ರಾಮಣ್ಣಗೌಡ ಮತ್ತು ಅವರ ತಂಡದವರು. ಅವರಿಗೆ ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಸ್ವಚ್ಛತಾ ಸಮಿತಿ, ಸ್ವಚ್ಛತೆ ಬಹುಶಃ ನಾನು ಒಂದು ದಿನ 5:30 ಗಂಟೆಗೆ ಬರುವಾಗ ಇಲ್ಲಿ ಎಲ್ಲರೂ ಕಸಬರಿಕೆಯನ್ನು ಹಿಡಿದು ಗುಡಿಸ್ತಾ ಇದ್ದಾರೆ. ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ಕಳಿಸಿದಂತಹ ಒಂದು ತಂಡ, ಮತ್ತು ತಡರಾತ್ರಿ 2 ಗಂಟೆಯವರೆಗೆ ಎಲ್ಲ ಇಲ್ಲಿಯ ಪರಿಸರವನ್ನು ಸ್ವಚ್ಛ ಮಾಡಿ ಹೋಗ್ತಾ ಇದ್ದವರು ನಮ್ಮ ಕಾರ್ಯಕರ್ತರು. ಅದರ ಜೊತೆಗೆ ನಮ್ಮ ಬದುಕು ಕಟ್ಟೋಣ ತಂಡದ ಸದಸ್ಯರು ಮೋಹನ್ ಕುಮಾರ್ ನೌಕರ ವರ್ಗದವರು. ಅವರಿಗೂ ಕೂಡ ಈ ಒಂದು ಸ್ವಚ್ಛತೆಯ ಕೆಲಸವನ್ನು ಬಹಳ ಸುಂದರವಾಗಿ ನಡೆಸಿಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಸುಂದರವಾಗಿ ಪುಷ್ಪಾಲಂಕಾರವನ್ನು ಮಾಡಿಕೊಟ್ಟಂತಹ ಪುಷ್ಪಾಲಂಕಾರ ಸಮಿತಿ ಶ್ರೀ ಶಿವಶಂಕರ ಕುಡ್ವ, ಸುರೇಂದ್ರ ಕುಡ್ವ ಇವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಸಮಿತಿಗಳಿಂತಲೂ ಮುಂಚೆ ಮೊದಲನೇದಾಗಿ ಕೆಲಸವನ್ನು ಆರಂಭ ಮಾಡಿದಂತಹ ಸಮಿತಿ ಇದ್ದರೆ ಅದು ನಮ್ಮ ಚಪ್ಪರದ ಸಮಿತಿ. ಮಾನ್ಯ ಶ್ರೀ ಪ್ರಕಾಶ್ ಗೌಡ ಪ್ರಮೇಯ ಅವರು ಈ ಚಪ್ಪರವನ್ನು ಬಹಳ ಬಹಳ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ತಿರುಗಿ ನೋಡುವ ಹಾಗೆ ಈ ಚಪ್ಪರದ ಸಮಿತಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು, ಅದೇ ರೀತಿ ಈ ಅಲಂಕಾರವನ್ನು ಮಹಿಳಾ ಸಮಿತಿಯ ಮೂಲಕ ಎಲ್ಲರೂ ಬಹಳ ಸುಂದರವಾಗಿ ಮಾದರಿ ಅನ್ನುವಂತಹ ನಡೆಸಿಕೊಟ್ಟಿದ್ದೀರಿ. ನಿಮಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಶಾಸಕರು ಮತ್ತು ಶಶಿಧರ್ ಶೆಟ್ಟರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬ್ರಹ್ಮ ಕಲಶೋತ್ಸವ ಸಮಿತಿಗೆ ಇಷ್ಟು ದೊಡ್ಡ ಮಟ್ಟದ ಭಕ್ತಾದಿಗಳು ಬರಬೇಕು ಅಂತ ಇದ್ದರೆ ಅದಕ್ಕೆ ದೊಡ್ಡ ಕಾರಣ ನಮ್ಮ ಆಮಂತ್ರಣ ವಿತರಣಾ ಸಮಿತಿಯವರು. ಅದರಲ್ಲೂ ವಿಶೇಷವಾಗಿ ನಮ್ಮ ಮಾತೃಶಕ್ತಿ ಶಿಲಾ ಸಂಚಯನ ತಂಡದವರು ನಮ್ಮ ಉಜಿರೆಯ ಮತ್ತು ಪರಿಸರದ ಪ್ರತಿ ಮನೆಗೆ ಹೋಗಿ ಈ ನಮ್ಮ ಬ್ರಹ್ಮ ಕಲಶೋತ್ಸವದ ಆಮಂತ್ರಣವನ್ನು ತಲುಪಿಸಿ ಈ ಕಾರ್ಯಕ್ರಮವ ಬಹಳ ಯಶಸ್ವಿಯಾಗಿ ನಡೀಲಿಕ್ಕೆ ಅವರ ದೊಡ್ಡ ಪಾತ್ರ ಇದೆ. ಅವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಧ್ವನಿ ಮತ್ತು ಬೆಳಕು ಇದರ ವ್ಯವಸ್ಥೆಯನ್ನು ಮಾಡಿದಂತಹ ಧ್ವನಿ ಮತ್ತು ಬೆಳಕು ಸಮಿತಿ ಶ್ರೀ ಯಶೋಧರ ನಾಯಕ ಮತ್ತು ತಂಡದವರು, ಅವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಆರೋಗ್ಯ ಸಮಿತಿ, ಈ ಸಂದರ್ಭದಲ್ಲಿ ನಾವು ಒಂದು ರೀತಿಯಲ್ಲಿ ಈ ಸಂದರ್ಭದಲ್ಲಿ ನಾವು ಬಹಳ ಜಾಗರೂಕ ಆಗಿರಬೇಕಾದದ್ದು ನಮ್ಮ ಎಲ್ಲ ಕಾರ್ಯಕರ್ತರ ಮತ್ತು ಭಕ್ತಾದಿಗಳ ಒಂದು ಸುರಕ್ಷತೆ ಮತ್ತು ಆರೋಗ್ಯದ ಬಗ್ಗೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಆರೋಗ್ಯ ಇಲಾಖೆ ಇರ್ಬೋದು, ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಇರ್ಬೋದು, ಅಥವಾ ಶ್ರೀ ಬೆನಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೋದು, ಅದರ ಎಲ್ಲ ವಿಶೇಷ ಮುಖ್ಯ ಅಧಿಕಾರಿಗಳಿಗೂ ಹಾಗೂ ಅವರ ಸದಸ್ಯರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ವಿಶೇಷವಾದ ಒಂದು ಆಕರ್ಷಣೆ ರಥೋತ್ಸವದ ಸಂದರ್ಭದಲ್ಲಿ ಉಜಿರೆ ಬೆಡಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಡೆಸಿಕೊಟ್ಟವರು ಸುಡುಮದ್ದು ಪ್ರದರ್ಶನ ಸಮಿತಿಯ
ಸಂಚಾಲಕರಾದಂತಹ ಶ್ರೀ ಜಯಪ್ರಕಾಶ್ ಶೆಟ್ಟಿ ಬಡೆಕೊಟ್ಟು ಮತ್ತು ಅವರ ತಂಡದವರು, ಅವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳಿದರೆ, ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ನಿರಂತರವಾಗಿ 9 ದಿನಗಳು ಕೂಡ ಭಜನೆಯನ್ನು ನಡೆಸಿ, ಬಹುಶಃ ಇಡೀ ಜಿಲ್ಲೆಯಿಂದ, ಕೇವಲ ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಹೊರ ಜಿಲ್ಲೆಗಳಿಂದಲೂ ಕೂಡ ಸುಮಾರು 160 ತಂಡದವರನ್ನು ಇಲ್ಲಿ ಒಟ್ಟುಗೂಡಿಸಿಕೊಂಡು ಬಹಳ ದೊಡ್ಡ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ರೊಟೇರಿಯನ್ ಪ್ರಕಾಶ್ ಪ್ರಭು ಮತ್ತು ಶ್ರೀ ಮಂಜುನಾಥ್ ಶೆಟ್ಟಿ ನಿಡ್ಗಲ್ ಅವರ ಅನಾರೋಗ್ಯದ ನಡುವೆಯೂ ಕೂಡ ಅವರು ಬಂದು ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಇಬ್ಬರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳು ಮತ್ತು ಅವರ ತಂಡದಗಳಿಗೂ ಕೂಡ ವಿಶೇಷವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಪ್ರಕಾಶ್ ಪ್ರಭು ಅವರ ಒಂದು ವಿಶೇಷ ಸೇವೆ ಏನು ಅಂತ ಹೇಳಿದರೆ, ನಮ್ಮ ಈ ಬ್ರಹ್ಮಕಲಶೋತ್ಸವ ಸಮಯದಲ್ಲಿ ನಾವು ಎಲ್ಲ ಸಂದರ್ಭಗಳಲ್ಲೂ ದೇವರ ಪ್ರಾರ್ಥನೆ ಏನಿದೆ ಅದನ್ನು ರಚಿಸಿ ಸಂಯೋಜನೆ ಮಾಡಿ ಅದಕ್ಕೆ ಒಂದು ರೀತಿಯ ಸಂಗೀತವನ್ನು ಸಂಯೋಜಿಸಿದವರು ಶ್ರೀ ಪ್ರಕಾಶ್ ಪ್ರಭು. ಅವರಿಗೆ ದೇವಸ್ಥಾನದ ಪರವಾಗಿ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈಗಾಗಲೇ ಹೇಳಿದ ಹಾಗೆ ಇದರಲ್ಲಿ ಅನೇಕ ಹೆಸರುಗಳು ಬಿಟ್ಟು ಹೋಗಿರ್ಬೋದು ಇವತ್ತು. ಯಾಕೆಂತ ಹೇಳಿದರೆ ಇವತ್ತು ಎಲ್ಲ ವಿಭಾಗಗಳನ್ನು ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ನನಗೆ ಯಾವುದೇ ರೀತಿಯ ಒತ್ತಡ ಬರದ ಹಾಗೆ ಆಯಾಯ ಸಮಿತಿ ಏನಿದೆ ಆ ಸಮಿತಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಬಹಳ ಸಮರ್ಥವಾಗಿ ನಾವು ಇವತ್ತು ಹಿಂದೆ ತಿರುಗಿ ನೋಡಿದಾಗ ನಾವು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅನ್ನುವಂತಹ ಅರಿವು ನಮಗಿಲ್ಲ. ನಾವು ಹೊರಗಡೆ ಹೋದಾಗ ಜನಗಳು ಹೇಳ್ತಾರೆ, ಬಹಳ ಒಳ್ಳೆಯ ಕಾರ್ಯಕ್ರಮ, ನಭೂತೋ ನ ಭವಿಷ್ಯತಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆ ಮಾತುಗಳನ್ನು ಕೇಳುವಾಗ ನಮ್ಮ ಎದೆ ಉಬ್ಬಿ ಬರುತ್ತದೆ. ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತೇನೆ, ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ಒಂದು ಕಾರ್ಯಕ್ರಮವನ್ನು ನೀವೆಲ್ಲ ನಡೆಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಾನು ಒಂದೇ ಮಾತಿನಲ್ಲಿ ನಿಮಗೆಲ್ಲರಿಗೂ ತಲೆ ಬಾಗಿ ವಂದಿಸಿಕೊಂಡು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನು ಹೇಳಿಕೊಂಡು, ಈ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ಕೊಟ್ಟವರು ನೀವು ನನಗೆ, ಅದು ನನ್ನ ಯೋಗ ಅಂತ ಹೇಳಿ ಭಾವಿಸ್ತೇನೆ. ಯಾಕಂತ ಹೇಳಿದರೆ ಈಗಾಗಲೇ ಮಾನ್ಯ ಶ್ರೀಧರ್ ಭಟ್ ಅವರು ಹೇಳಿದರು, ನಮ್ಮ ಕುಟುಂಬದ ಹಿನ್ನೆಲೆಯನ್ನು ಹೇಳಿದರು. ಇವತ್ತು ನಾನು ಈ ಸ್ಥಾನಕ್ಕೆ ಯಾವುದೇ ಅರ್ಜಿಯನ್ನು ಹಾಕಿ ಅಥವಾ ಡಿಗ್ರಿಯನ್ನು ಪಡೆದು ಬಂದಂಥವನು ನಾನಲ್ಲ. ನಾನು ಆ ಮನೆಯಲ್ಲಿ ಹುಟ್ಟಿದ್ದೇನೆ ಅನ್ನುವಂತಹ ಒಂದು ಯೋಗ್ಯತೆಯನ್ನು ಇಟ್ಟುಕೊಂಡು ನಾನು ಬಂದವ. ನಮ್ಮ ಪರಂಪರೆಯಿಂದ ಈ ದೇವಸ್ಥಾನದ ಆಡಳಿತವನ್ನು ನಡೆಸಿಕೊಡಲಿಕ್ಕೆ ನೀವೆಲ್ಲರೂ ಅನುವು ಮಾಡಿಕೊಟ್ಟಿದ್ದೀರಿ. ನನ್ನ ಈ ಅವಧಿಯ ಸಂದರ್ಭದಲ್ಲಿ ನನಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟವರು ನೀವು. ನನ್ನ ಒಳ್ಳೆಯ ಕೆಲಸಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ, ತಪ್ಪಿದಾಗ ತಿದ್ದಿ ನನ್ನನ್ನು ಮೇಲೆ ಎತ್ತಿದವರು ನೀವು. ಹಾಗಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಮರ್ಪಿಸಿಕೊಂಡು, ನನ್ನ ಜೀವನದ ಒಂದು ಬಹಳ ಸ್ವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ಒಂದು ಕ್ಷಣ ಏನು ಅಂತ ಹೇಳಿದರೆ, ನನ್ನ ಆಪ್ತರಿಗೆ ಗೊತ್ತಿದೆ, ವಿಜಯ ಗೋಪುರದ ಕಳಶದ ಮೇಲೆ ಯಾವಾಗ ಆ ಕಲಶದ ಅಭಿಷೇಕ ಆಯಿತೋ ಅದು ನನ್ನ ಜೀವನದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿಡುವಂಥ ಕ್ಷಣ ಅಂತ ಹೇಳಿ ನಾನು ಭಾವಿಸ್ತೇನೆ. ನಾನು ಆ ಸಮಯದಲ್ಲಿ ಬಹಳ ಭಾವೋದ್ವೇಗಕ್ಕೆ ಈಡಾಗಿದ್ದೆ. ಅದನ್ನು ನನ್ನ ಆಪ್ತರು ನೋಡಿದ್ದಾರೆ. ಬಹುಶಃ ಕೀರ್ತಿಶೇಷ ವಿಜಯರಾಘವ ಪಡಿವೆಟ್ನಾರ ಏನು ಒಂದು ಕಲ್ಪನೆ ಇತ್ತು, ಅವರ ಸಂಕಲ್ಪ ಇತ್ತು, ಅದನ್ನು ಬಹಳ ಒಳ್ಳೆಯ ರೀತಿಯಿಂದ ನಿಮ್ಮೆಲ್ಲರನ್ನು ಸೇರಿಸಿಕೊಂಡು ನಾನು ಮಾಡಿದ್ದೇನೆ ಅನ್ನುವಂತಹ ಒಂದು ಸಾರ್ಥಕ ಭಾವ ಇವತ್ತು ನನಗೆ ಮೂಡ್ತಾ ಇದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಹಿರಿಯರಿಗೂ, ಕಿರಿಯರಿಗೂ, ಮಹಿಳೆಯರಿಗೂ, ಮಹನೀಯರಿಗೂ ವಂದಿಸಿಕೊಂಡು, ವಿಶೇಷವಾಗಿ ನಾನು ಈಗಾಗಲೇ ಶಶಿಧರ ಶೆಟ್ಟಿಯವರ ಒಂದು ಈ ಕಾರ್ಯಕ್ರಮದಲ್ಲಿ ಪಾತ್ರವನ್ನು ನಾನು ಬಹಳ ಧನ್ಯತೆಯಿಂದ ನಾನು ಹೇಳಿದ್ದೆ. ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಆಗಬೇಕಿದ್ದರೆ ಅವರ ಒಂದು ಗಟ್ಟಿಯಾದಂತಹ ಒಂದು ತಳಪಾಯ, ಅದನ್ನು ನಾನು ಬಹಳ ನಮ್ರತೆಯಿಂದ ಬಹಳ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯ ಆದಾಗ ಅವರು ಅದಕ್ಕೆ ಬಹಳ ದೊಡ್ಡ ಸಹಕಾರವನ್ನು ನೀಡಿ ನಮಗೆ ಬಹಳ ದೊಡ್ಡ ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಮಾನ್ಯ ಶಾಸಕರು ನಮ್ಮ ಜೊತೆ ಇದ್ದಾರೆ. ಎಲ್ಲ 10 ದಿನಗಳ ಕಾರ್ಯಕ್ರಮದಲ್ಲಿ ಕೂಡ ಬಹಳ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಅನುಭವದ ಮೇರೆಗೆ, ಅವರ ಹಿನ್ನೆಲೆಯಲ್ಲಿ
ಮಾರ್ಗದರ್ಶನವನ್ನು ಮಾಡಿ ನಮಗೆ ಈ ಕೆಲಸವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ನಿಮ್ಮ ಮಾರ್ಗದರ್ಶನ ನೀಡಿದ್ದೀರಿ. ನಿಮಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಸದಸ್ಯರು. ಮಾನ್ಯ ಶ್ರೀ ಅನಿಲ್ ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ಳಬೇಕು. ನಾವು ಹೋಗಿ ಇಂತಹ ಒಂದು ಕಾರ್ಯಕ್ರಮ ಆಗ್ತಾ ಇದೆ, ನಿಮ್ಮ ಮಾರ್ಗದರ್ಶನ ಬೇಕು, ನಿಮ್ಮ ಸಹಕಾರ ಬೇಕು ಅನ್ನುವಂತಹ ಮಾತನ್ನು ಹೇಳಿದಾಗ ಬಹಳ ಒಳ್ಳೆಯ ರೀತಿಯಿಂದ ಎಲ್ಲರನ್ನು ಸೇರಿಸಿಕೊಂಡು ಯಾವ್ಯಾವ ಸಮಿತಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೋದು ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟು ಈ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಅವರ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೋರ್ವ ವ್ಯಕ್ತಿಯನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಬೇಕು. ನನ್ನ ಗುರುಗಳು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು ಆದಂತಹ ಡಾಕ್ಟರ್ ಸತೀಶ್ ಚಂದ್ರ ಅವರು, ನಾವು ಅಲ್ಲಿ ಬೇಡಿಕೆ ಇಟ್ಟಾಗ ತಕ್ಷಣ ಎಲ್ಲ ಅವರ ಸಂಸ್ಥೆಗಳ ಎಲ್ಲ ಅಧಿಕಾರಿಗಳನ್ನು ಪ್ರಾಧ್ಯಾಪಕರನ್ನು ಒಟ್ಟುಗೂಡಿಸಿಕೊಂಡು ಇಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗ್ತಾ ಇದೆ, ನಾವೆಲ್ಲರೂ ಅದರಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟು ಎಲ್ಲ ವಿಭಾಗಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಡಾಕ್ಟರ್ ಸತೀಶ್ ಚಂದ್ರ ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ವೇದಿಕೆಯಲ್ಲಿ ನಮ್ಮ ಜೊತೆ ಬಹುಶಃ ಈ ಕೇವಲ ಬ್ರಹ್ಮಕಲಶೋತ್ಸವ ಮಾತ್ರ ಅಲ್ಲ, ಇಡೀ ನಮ್ಮ ದೇವಸ್ಥಾನದ ಬೆಳವಣಿಗೆಯಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸಿದಂಥವರು ಮಾನ್ಯ ಶ್ರೀ ಭರತ್ ಕುಮಾರ್ ಅವರು. ಪ್ರಧಾನ ಕಾರ್ಯದರ್ಶಿಯಾಗಿ ದೊಡ್ಡ ಕೆಲಸವನ್ನು ಹಿರಿಯ ಸಹೋದರನಂತೆ ನಮ್ಮ ಜೊತೆ ಇದ್ದು ಅವರು ನಡೆಸಿಕೊಟ್ಟಿದ್ದಾರೆ. ವಿಶೇಷವಾದ ವಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೋರ್ವ ವ್ಯಕ್ತಿ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಶ್ರೀ ರಾಜೇಶ್ ಪೈ ಅವರು. ತೆರೆಯ ಮರೆಯಲ್ಲಿ ನಾನಿದ್ದೇನೆ ಅನ್ನುವಂತಹ ಒಂದು ಧೈರ್ಯವನ್ನು ಕೊಟ್ಟು ಕೇವಲ ಮಾತಿನಲ್ಲಿ ಮಾತ್ರ ಅಲ್ಲ, ತನು ಮನ ಧನ ಈ ತ್ರಿಕರಣಪೂರ್ವಕವಾದಂತಹ ಒಂದು ದೊಡ್ಡ ಸೇವೆಯನ್ನು ಮಾಡಿಕೊಟ್ಟವರು ಶ್ರೀ ರಾಜೇಶ್ ಪೈ ಅವರು. ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ಸಮಿತಿಯ ಪರವಾಗಿ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಹೇಳಿದ ಹಾಗೆ ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಹೆಸರು ಎತ್ತಿ ಸ್ಮರಿಸಿಕೊಳ್ಳಕ್ಕೆ ಆಗುವುದಿಲ್ಲ. ನಮ್ಮ ಪಡುವೆಟ್ನಾಯ ಕುಟುಂಬದ ಸದಸ್ಯರಿರ್ಬೋದು, ನನ್ನ ಕುಟುಂಬದ ನನ್ನ ಮಾತೃಶ್ರೀ ಅವರದ ಕುಸುಮಾ ಪಡುವೆಟ್ನಾಯ, ನನ್ನ ಶ್ರೀಮತಿ ವೃಂದಾ ಪಡುವೆಟ್ನಾಯ, ನನ್ನ ಮಕ್ಕಳು, ವಿಶೇಷವಾಗಿ ನಮ್ಮ ದೇವಸ್ಥಾನದ ಸಿಬ್ಬಂದಿ ವರ್ಗದವರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬೇಕು. ಪಡುವೆಟ್ಟು ಮನೆಯ ಸಿಬ್ಬಂದಿ ವರ್ಗದವರು ಎಲ್ಲರನ್ನ ಈ ಸಂದರ್ಭದಲ್ಲಿ ಅವರ ಒಂದು ಈ ಪಾತ್ರದ ಬಗ್ಗೆ ವಿಶೇಷವಾದ ಗೌರವವನ್ನು ಈ ಸಂದರ್ಭದಲ್ಲಿ ಅವರಿಗೆ ಕೊಟ್ಟುಕೊಂಡು ಈ ಸಂದರ್ಭದಲ್ಲಿ ಒಂದು ಅವಕಾಶವನ್ನು ನೀವು ಮಾಡಿಕೊಟ್ಟಿದ್ದೀರಿ. ಬಹುಶಃ ಎದುರಿನಲ್ಲಿ ಒಂದಿಬ್ಬರು ಮೂವರ ಹೆಸರು ಇದೆ ಅಷ್ಟೇ, ಆದರೆ ಅದರ ಹಿಂದೆ ಕೆಲಸ ಮಾಡಿದವರು ನೀವು. ಎಲ್ಲ ಅದರ ಶ್ರೇಯಸ್ಸು ನಿಮಗೆ ಸಲ್ಲಬೇಕು. ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಮೂಲಕ ಏನೆಲ್ಲ ಒಳ್ಳೆಯ ಒಂದು ಏನು ಪರಿಣಾಮ ಇದೆ ಅದು ಇಡೀ ಊರಿಗೆ, ಎಲ್ಲ ಭಕ್ತಾದಿಗಳಿಗೆ ಅದು ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಈ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಇರ್ಬೋದು ಅಥವಾ ವಿಜಯಗೋಪುರ ನಿರ್ಮಾಣ ಸಮಯದಲ್ಲಿರ್ಬೋದು, ಮನುಷ್ಯ ಸಹಜವಾಗಿ ತಪ್ಪುಗಳು ಆಗ್ತದೆ. ಆದರೆ ಯಾವುದೇ ಉದ್ದೇಶಪೂರ್ವಕ ತಪ್ಪುಗಳು ನಾವು ಮಾಡಲಿಲ್ಲ ಅನ್ನುವಂತಹ ಒಂದು ವಿಶ್ವಾಸ ಇದೆ. ಆದಾಗ್ಯೂ ಯಾವುದೇ ತಪ್ಪುಗಳು ನಮ್ಮಿಂದ ಆದರೂ ಕೂಡ ಅದಕ್ಕೆ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಅದಕ್ಕೆ ಕ್ಷಮೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀ ಶರತ್ ಕೃಷ್ಣ ಪಡುವೆಟ್ನಾಯರು ಆರಂಭದಲ್ಲಿ ಮಾತನಾಡಬೇಕು ಅಂತ ತುಂಬ ಜನರ ಅಪೇಕ್ಷೆ ಇತ್ತು. ಆ ಪ್ರಕಾರವಾಗಿ ಅವರು ಮಾತನಾಡಿದ್ದಾರೆ. ತುಂಬ ಒತ್ತಡ ಇತ್ತು ಅವರಿಗೆ. ಇನ್ನು ಕೂತ ಮೇಲೆ ನೆನಪಾಗ್ಬೋದು, ಕೆಲವರ ಹೆಸರು ಹೇಳಲಿಕ್ಕೆ ಮರ್ತೋಯ್ತು, ಹೇಳಬೇಕು ಅಂತಿದ್ದರೆ ಕೊನೆಗೆ ಇನ್ನೊಂದು ಅವಕಾಶ ಇದೆ, ಅದನ್ನು ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತಾ 8ನೇ ತಾರೀಕು ಶ್ರೀಮತಿ ಕುಸುಮಾ ಪಡುವೆಟ್ನಾಯರಿಗೆ ವಿಶ್ವ ಮಹಿಳಾ ದಿನದ ಸಂದರ್ಭದಲ್ಲಿ ಮಹಿಳಾ ಸಂಘಟನೆಯವರು ಸೇರಿ ವಿಶೇಷ ಸನ್ಮಾನವನ್ನು ಮಾಡಿದರು. ಕುಸುಮಾ ಪಡುವೆಟ್ನಾಯರು ಹೇಳಿದರು, ಶರತ್ತನಿಗೆ ಅವ್ರ ಹತ್ರ ಕೇಳಿದಾಗ ಅವರು ಹೇಳಿದ್ರಂತೆ, ಪಪ್ಪನ ಹಾಗೆ ನನ್ನ ಹತ್ರ ಎಲ್ಲ ಜನರ ಜೊತೆಗೆಲ್ಲ ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ನನ್ನದೇ ರೀತಿಯಲ್ಲಿ ಆದಷ್ಟು ಮಾಡಿಕೊಂಡು ಹೋಗ್ತೇನೆ ಅಂತ ಒಂದು ಮಾತು ಹೇಳಿದ್ದ ಅವನು ಅಂತ ಅವರು ಹೇಳಿದರು. ಆದರೆ ಇವತ್ತು ನಾವು ನೋಡಿದ್ದೇವೆ,
ಸಮರ್ಥ ನೇತೃತ್ವವನ್ನು ವಹಿಸಿ ತಂದೆಯ ಮಾರ್ಗದಲ್ಲಿಯೇ ಮುಂದೆ ನಿಂತು ಇಡೀ ಬ್ರಹ್ಮಕಲಶೋತ್ಸವವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ. ಅವರ ಕರ್ತೃತ್ವ ಶಕ್ತಿಯನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಅವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಹೇಳ್ತಾ, ನಮ್ಮ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು ಡಾಕ್ಟರ್ ಸತೀಶ್ ಚಂದ್ರ ಅವರು ಸ್ಥಳೀಯ ಸುರಿಯ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರು. ಮುಂದಿನ ವರ್ಷ ಸುರಿಯ ಸದಾಶಿವರುದ್ರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಇನ್ನೊಂದು 4 ದಿವಸದಲ್ಲಿ ವಾರ್ಷಿಕ ಜಾತ್ರಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಬ್ರಹ್ಮಕಲಶೋತ್ಸವದಲ್ಲಿ ಒಂದು ದೊಡ್ಡ ಪಾಲು SDM ಶಿಕ್ಷಣ ಸಂಸ್ಥೆಗಳಿಗೆ ಸೇರ್ತದೆ. ತುಂಬ ಜನ ಊರಿನವರು ಬಂದವರು ಕೇಳಿದರು, ನಿಮಗೆ ಒಂದು ವಾರ ಕಾಲೇಜಿಗೆಲ್ಲ ರಜೆ ಕೊಟ್ಟಿದ್ದಾರೆ, ಎಲ್ಲ ಲೆಕ್ಚರರ್ಸು ಸ್ಟೂಡೆಂಟ್ಸ್ ಎಲ್ಲ ಇಲ್ಲೇ ಇದ್ದಾರೆ ಅಂತ ಕೇಳಿದರು ನಮ್ಮ ಹತ್ರ. ಅಷ್ಟು ಒಳ್ಳೆಯ ಸಹಕಾರವನ್ನು ನೀಡಿದ್ರಿಂದ ಬ್ರಹ್ಮಕಲಶೋತ್ಸವ ಸುಸೂತ್ರವಾಗಿ ನಡೀಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ತಾ, ನಮ್ಮ ಸಂಸ್ಥೆಯ ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿಗಳಾದ ಹರ್ಷೇಂದ್ರ ಕುಮಾರ್ ಇರ್ಬೋದು, ಶ್ರೀ ಸತೀಶ್ ಚಂದ್ರ ಇರ್ಬೋದು, ಅವರ ಉಪಕಾರವನ್ನು ಸ್ಮರಿಸ್ತಾ ಅವರಿಗೆ ತುರ್ತಾಗಿ ಈಗ ಬೇರೆ ಒಂದು ಕಾರ್ಯಕ್ಕೆ ತೆರಳಬೇಕಾಗಿದೆ. ಅವರು ಧನ್ಯೋಸ್ಮಿ ಎಂಬ ಮಾತನ್ನು ಅವರೇ ಹೇಳಿದ್ದಾರೆ. ಹಾಗೆ ಪುನಃ ಅವರು ಮಾತನಾಡೋದಿಲ್ಲ, ಅವರಿಗೆ ತೆರಳುವುದಕ್ಕೆ ಅನುಮತಿಯನ್ನು ನೀಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಶ್ರೀಧರ್ ಭಟ್ರು ನನಗೆ ಕೊನೆಗೆ ಅವಕಾಶ ಕೊಟ್ಟಿದ್ದರು, ಆದರೆ ಇದು ನಾನು ಮೊದಲೇ ಹೇಳಬೇಕಾದಂತಹ ಒಂದು ವಿಚಾರ. ನಮ್ಮ ಈ ಇಡೀ ಬ್ರಹ್ಮಕಲಶೋತ್ಸವ ಮತ್ತು ವಿಜಯಗೋಪುರ ನಿರ್ಮಾಣದ ಮಾರ್ಗದರ್ಶನವನ್ನು ಮಾಡಿದವರು ಪರಮ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು. ಅವರು ನೀಡಿದಂತಹ ಮಾರ್ಗದರ್ಶನ ಮತ್ತು ಅವರ ಸಹೋದರ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ನೀಡಿದಂತಹ ಒಂದು ಅದ್ಭುತವಾದಂತಹ ಒಂದು ಧೈರ್ಯ, ಉತ್ಸಾಹ, ಮಾರ್ಗದರ್ಶನ ಇದೆಲ್ಲ ನನಗೆ ಈ ಒಂದು ದೊಡ್ಡ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಳ್ಳಲಿಕ್ಕೆ ಬಹಳ ಸಹಕಾರಿಯಾಯಿತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಬಹಳ ಭಕ್ತಿಯಿಂದ ನಾನು ಇಲ್ಲಿ ಸ್ಮರಿಸಿಕೊಳ್ಳಬೇಕು. ಈ 2 ಹೆಸರುಗಳು ನಾನು ಮೊದಲೇ ಮಾಡಬೇಕಿತ್ತು, ಕ್ಷಮೆಯನ್ನು ಯಾಚಿಸ್ತೇನೆ. ಇಬ್ಬರಿಗೂ ಕೂಡ ಭಕ್ತಿಪೂರ್ವಕವಾಗಿ ಗೌರವ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಇಡೀ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಿಬ್ಬಂದಿಗಳು ಇರ್ಬೋದು, ಅಲ್ಲಿಯ ನಾಗರಿಕರು ಇರ್ಬೋದು, ಬಹಳ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ, ಮುಂದೆ ನಿಂತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಕೊನೆಯ ದಿನದ ಕಾರ್ಯಕ್ರಮ 11ನೇ ದಿನ ನಡೆದಂತಹ ಧರ್ಮಯಾನ, ಇದರ ನೇತೃತ್ವವನ್ನು ಮಾನ್ಯ ಶ್ರೀ ಮೋಹನ್ ಕುಮಾರ್ ಅವರ ಮೂಲಕ ಮಾಡಿದ್ದಾರೆ. ಅವರ ಜೊತೆ ಸೇರಿಕೊಂಡವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಿಬ್ಬಂದಿ ವರ್ಗದವರು ಮತ್ತು ಅಲ್ಲಿಯ ಭಕ್ತಾದಿಗಳು, ಅವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಬ್ರಹ್ಮಕಲಶೋತ್ಸವದ ಸಂತೋಷ ಹೇಗಿತ್ತು ಅಂತಂದರೆ, ನಾವೆಲ್ಲ ನಮ್ಮ ಮನೆಯದ್ದೇ ನಮ್ಮದೇ ಬ್ರಹ್ಮಕಲಶೋತ್ಸವ ಎನ್ನುವ ರೀತಿಯಲ್ಲಿ ನಾವೆಲ್ಲ ತೊಡಗಿಸಿಕೊಂಡು ದುಡಿದಿದ್ದೇವೆ. ಈ ಬ್ರಹ್ಮಕಲಶೋತ್ಸವದ ಯಶಸ್ಸಿನಲ್ಲಿ ಬಹುದೊಡ್ಡ ಪಾಲಿರುವಂಥವರು ಕನಸಿನ ಮನೆ ಲಕ್ಷ್ಮೀ ಗ್ರೂಪ್ನ ಮಾಲಕರಾದಂಥ ಶ್ರೀ ಕೆ ಮೋಹನ್ ಕುಮಾರ್ ಅವರು. ನಾವೊಮ್ಮೆ ಪಡ್ವೆಟ್ನಾಯರು, ನಾವೆಲ್ಲ ಪ್ರತಾಪರು, ನಾವೆಲ್ಲ ಕೂತ್ಕೊಂಡು, ಶಶಿಯಣ್ಣೆಲ್ಲ ಕೂತ್ಕೊಂಡು ಅವರನ್ನು ವಿಶೇಷವಾಗಿ ಗುರುತಿಸಬೇಕು ಅಂತ ಒಂದು ಆಲೋಚನೆಯನ್ನು ಮಾಡಿ, ಕೊನೆಯ ದಿವಸ ಬ್ರಹ್ಮಕಲಶೋತ್ಸವದ ದಿವಸ ಅವರಿಗೆ ಶ್ರೀ ಜನಾರ್ದನ ವಿಭೂಷಣ ಎನ್ನುವಂತಹ ವಿಶೇಷ ಪ್ರಶಸ್ತಿಯನ್ನು ನೀಡಿದ್ದೇವೆ. ಅವರು ಪ್ರಶಸ್ತಿಗಾಗಿ ಕೆಲಸ ಮಾಡಿದವರಲ್ಲ. ಅವರ ಸನ್ಮಾನ ಪತ್ರದಲ್ಲಿ ಒಂದು ವಾಕ್ಯವನ್ನು ನಾನು ಸೇರಿಸಿದ್ದೆ. ಮೋಹನ್ ಕುಮಾರ್ ಅವರ ಶುದ್ಧತೆ, ಬದ್ಧತೆ, ಸಿದ್ಧತೆ ಇದು ಪ್ರಶ್ನಾತೀತವಾದದ್ದು ಅಂತ ಅವರು ಎಲ್ಲ ಸಂದರ್ಭಗಳಲ್ಲಿ ಹೇಳುವಾಗ, ಎಷ್ಟೇ ಆಯಾಸವಾದರೂ 2-3 ತಿಂಗಳಿಂದ ಅವರು ಕೆಲಸ ಮಾಡ್ತಾಯಿದ್ರು. ನಾವೆಲ್ಲ ಆವಾಗ ಬಂದು ಹೋದರೆ, ಅವರು ಬೆಳಿಗ್ಗೆ ಬಂದರೆ ಆಫೀಸಿಗೆ ಹೋಗಿ ಇಲ್ಲಿ ಬಂದರೆ ರಾತ್ರಿ ಸಮಯ ಇಲ್ಲ, 12 ಗಂಟೆ, 1 ಗಂಟೆ, 2 ಗಂಟೆ ಅವರ ಕಲ್ಪನೆಯ ಸುಪ್ರಸಾದ ಭೋಜನ ಶಾಲೆ ನೋಡಿದ್ದೇವೆ, ವೇದಿಕೆಯನ್ನು ನೋಡಿದ್ದೇವೆ, ಇನ್ನೂ ಅನೇಕ ಅವರ ವಿಶೇಷ ಉಪಕ್ರಮಗಳನ್ನು ನಾವು ನೋಡಿದ್ದೇವೆ. ಅವರು ಯಾವಾಗ ಸಿಕ್ಕಿದಾಗಲೂ ಹೇಳೋದು, ನಾವು ಮಾಡುವಂಥದ್ದು, ನಾನು ಪಡ್ವೆಟ್ನಾಯರು ನನಗೆ ಆಶೀರ್ವಾದ ಮಾಡಿದ್ದಾರೆ, ಅದಕ್ಕೋಸ್ಕರ ನಾನು ಪೂರ್ಣ ಪ್ರಮಾಣದಲ್ಲಿ ಈ ಬ್ರಹ್ಮಕಲಶೋತ್ಸವದಲ್ಲಿ ತೊಡಗಿಸಿಕೊಳ್ತೇನೆ ಅಂತ ಅವರು ಹೇಳಿದರು. ಯಾರನ್ನೂ ಕೇಳದೆ ಅವರ ಆಲೋಚನೆಯನ್ನು ಶರತ್ ಕೃಷ್ಣ ಪಡ್ವೆಟ್ನಾಯರ ಜೊತೆಗೆ ಹಂಚಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದು ಇವತ್ತು ಈ ಬ್ರಹ್ಮಕಲಶೋತ್ಸವ ಇಷ್ಟು ಮನೆ ಮಾತಾಗುವುದಕ್ಕೆ ಕೆ ಮೋಹನ್ ಕುಮಾರ್ ಅವರು ಪ್ರಧಾನವಾದಂತಹ ಕಾರಣ. ಪ್ರಧಾನ ಸಂಚಾಲಕರು ವಿಜಯಗೋಪುರ ನಿರ್ಮಾಣ ಸಮಿತಿ ಇರ್ಬೋದು, ಬ್ರಹ್ಮಕಲಶೋತ್ಸವ ಸಮಿತಿ ಇರ್ಬೋದು, ಶ್ರೀ ಕೆ ಮೋಹನ್ ಕುಮಾರ್ ಅವರು
ನಾವು ವೇದಿಕೆಯಲ್ಲಿ ಅವರಿಗೆ ಹೇಳಿದ್ವಿ, ಕೊನೆಯ ದಿವಸ ಒಂದು ಧನ್ಯವಾದವಾದರೂ ನೀವು ಹೇಳಬೇಕು ಅಂತ. ಇಲ್ಲ, ನನಗೆ ಪುರ್ಸೊತ್ತಿಲ್ಲ, ಅದಕ್ಕೆಲ್ಲ ನಾನು ಬರುವುದಿಲ್ಲ ಅಂತ ಹೇಳಿದರು. ಮತ್ತೊಂದು ದಿವಸ ಸ್ವಾಗತ ಮಾಡಿ ಅಂತ ಅವ್ರ ಹತ್ರ ವಿನಂತಿ ಮಾಡಿದೆ. ಇಲ್ಲ, ಅದು ಆಗೋದಿಲ್ಲ ಅಂತ ಹೇಳಿದರು ಅವರು. ಹಾಗೆ ಇವತ್ತು ಅವ್ರ ಹತ್ರ ಹೇಳಿದ್ದಾನೆ, ಇವತ್ತು ನೀವು ಮಾತನಾಡಲೇಬೇಕು ಅಂತ ಪ್ರಧಾನ ಸಂಚಾಲಕರಾಗಿ ಮೋಹನ್ ಕುಮಾರ್ ಅವರು ತಮ್ಮ ಅನಿಸಿಕೆಯನ್ನು ಇದೀಗ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕ್ಷೇತ್ರದ ಆರಾಧ್ಯ ದೈವರಾದ ಜನಾರ್ದನ ಸ್ವಾಮಿಗೆ ವಂದಿಸುತ್ತಾ, ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮತ್ತು ಮಾತೃಶ್ರೀ ಹೇಮಾವತಿ ಹೆಗ್ಡೆ ಅವರು ಮತ್ತು ಹರ್ಷೇಂದ್ರ ಹೆಗ್ಡೆ ಅವರ ಪಾದಗಳಿಗೆ ವಂದಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗೌರವಾನ್ವಿತರೆ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಬಹುಶಃ ಇವತ್ತು ನಾವು ಒಂದು ಯಶಸ್ವಿ ಕಾರ್ಯಕ್ರಮದ, ಒಂದು ಧನ್ಯೋಸ್ಮಿ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಬಹುಶಃ ಈಗಾಗಲೇ ನಮ್ಮ ಶ್ರೀಧರ ಭಟ್ರು ಹೇಳಿದ ಹಾಗೆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆದರೆ ಆ ಯಶಸ್ಸಿನ ಹಿಂದೆ ಇರುವಂಥ ಕೆಲವೆಲ್ಲ ಶಕ್ತಿಗಳು, ಯಾಕೆಂದರೆ ಈಗ ನನ್ನ ಹೆಸರನ್ನು ಹೇಳಿರ್ಬೋದು, ನನ್ನನ್ನು ಗುರುತಿಸಿರ್ಬೋದು, ಆದರೆ ನಾನು ಎಲ್ಲರಿಗೂ ಎದುರಿಗೆ ಕಂಡಿರ್ಬೋದು. ಆದರೆ 1 ವರ್ಷದಿಂದ ನಿರಂತರವಾಗಿ ಈ ದೇವಸ್ಥಾನದ ಜೊತೆಗೆ ಸಂಪರ್ಕವಿದ್ದಿದ್ದು ಸುಮಾರು 145 ದಿವಸ ನಿರಂತರವಾಗಿ ಈ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ನಿಂತುಕೊಂಡು ಎಲ್ಲ ಕಾಮಗಾರಿಯನ್ನು ನಾನು ಜವಾಬ್ದಾರಿತವಾಗಿ ತಗೊಂಡು ಅದನ್ನು ಮಾಡಿದ್ದೇನೆ. ಬಹುಶಃ ನನಗೆ ಸಂತೋಷ ಉಂಟು. ಈ ಜವಾಬ್ದಾರಿಯನ್ನು ಕೊಟ್ಟವರು ನನಗೆ ಮಾನ್ಯ ಶರತ್ ಕೃಷ್ಣ ಪಡವಟ್ನೆಯವರು. ಯಾಕೆಂತ ಹೇಳಿದ್ರೆ, ನಾನು ಪ್ರಾರಂಭದಲ್ಲಿ ಬ್ರಹ್ಮಕಲಶೋತ್ಸವದ ರಾಜಗೋಪುರ ನಿರ್ಮಾಣದ ಕೆಸರು ಕಲ್ಲು ಹಾಕುವ ಪ್ರಾರಂಭ ದಿನಗಳಲ್ಲಿ ನಾನು ಅವರಲ್ಲಿ ಒಂದು ಮಾತು ಕೊಟ್ಟಿದ್ದೇನೆ. ಏನು ರಾಜಗೋಪುರ ನಿರ್ಮಾಣ ಆಗ್ತದೆ, ಅದ ನಂತರ ಬ್ರಹ್ಮಕಲಶ ಆಗ್ತದೆ, ಆ ಪೂರ್ತಿ ಎಲ್ಲ ಕೆಲಸಗಳು ಆಗೋವರೆಗೆ, ಕೊನೆಯವರೆಗೆ ನಿಮ್ಮ ಜೊತೆ ನಾನು ಇದ್ದೇನೆ ಎನ್ನುವಂಥ ಮಾತನ್ನು ನಾನು 1 ವರ್ಷದ ಹಿಂದೆ ಅವರಿಗೆ ಕೊಟ್ಟಿದ್ದೆ. ಬಹುಶಃ ಆ ದೇವರು, ನಾನು ದೇವರು ಅಂತ ನಂಬಿದಂಥ ವಿಜಯರಾಘ ಪಡವಟ್ನೆಯವರ ಆಶೀರ್ವಾದ ಮತ್ತು ಎಲ್ಲ ಹಿರಿಯರ ಆಶೀರ್ವಾದ ಇದ್ದ ಕಾರಣ ಬಹುಶಃ ಇಂಥ ಒಂದು ಕಾರ್ಯದಲ್ಲಿ ನನಗೆ ತೊಡಗಿಸಿಕೊಡ್ಲಿಕ್ಕೆ ದೇವರು ನನಗೆ ಅವಕಾಶ ಮಾಡಿಕೊಟ್ಟರು. ಬಹುಶಃ ದೇವರು ಅವಕಾಶ ಮಾಡಿಕೊಡದಿದ್ದರೆ ಖಂಡಿತವಾಗಿಯೂ ಈ ಕಾರ್ಯವನ್ನು ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಯಾಕೆಂತೇಳಿ ನಾನೊಬ್ಬ ಭಕ್ತನಾಗಿ ಈ ಸೇವೆಯನ್ನು ಮಾಡಿದ್ದೇನೆ, ಮತ್ತು ಬೇರೆ ಯಾವುದನ್ನು ನಿರೀಕ್ಷೆ ಇಟ್ಟುಕೊಂಡು ಮಾಡಿಲ್ಲ. ಶ್ರೀಧರ ಭಟ್ರು ನನ್ನಲ್ಲಿ ಹೇಳಿದರು, ನೀವು ಇಷ್ಟು ದಿವಸ ಕೆಲಸ ಮಾಡಿದ ಅಷ್ಟು ಸಭಾ ಕಾರ್ಯಕ್ರಮದ 1 ದಿವಸ ಆದರೂ ನೀವು ಬರಬೇಕು ವೇದಿಕೆಗೆ. ಯಾಕೆಂದರೆ ನಾನು ಅವರಲ್ಲಿ ಪ್ರಾರಂಭದಲ್ಲಿ ಹೇಳಿದ್ದೇನೆ, ನಾನು ವೇದಿಕೆಗೆ ಯಾವ ಕಾರಣಕ್ಕೂ ಬರೋದಿಲ್ಲ. ಯಾಕೆಂದರೆ ನನ್ನ ಮೇಲೆ ಒಂದು ಜವಾಬ್ದಾರಿ ಉಂಟು. ಆ ಜವಾಬ್ದಾರಿಯನ್ನು ನಾನು ಅಷ್ಟೇ ಸೂಕ್ತವಾಗಿ ನಿಭಾಯಿಸಬೇಕಾಗ್ತದೆ. ಒಂದಷ್ಟು ಎಲ್ಲ ವ್ಯವಸ್ಥೆಗಳು ನಾನು ವಹಿಸಿಕೊಂಡಿದ್ದೇನೆ, ಅದೆಲ್ಲ ನಿರ್ವಹಿಸಬೇಕು ಅಂತ. ಆದರೆ ನಾನು ಮಾಡಿದ ಕಾರ್ಯಕ್ಕಿಂತ ಹೆಚ್ಚಾಗಿ ನನಗೆ ಆ 145 ದಿವಸದಲ್ಲಿ ನಾನು ಕೊನೆಯ ಒಂದು 10-25 ದಿವಸದಲ್ಲಿ ನನಗೆ ಬಹಳ ಖುಷಿ ಕೊಟ್ಟ ವಿಚಾರ ಅಂತ ಹೇಳಿದರೆ, ಆ ದೇವಸ್ಥಾನಕ್ಕೆ ಬಂದಂಥ ಮಾತೆಯರಿದ್ದು ತುಂಬ ಜನ ಕಾರ್ಮಿಕರು ಸೇವೆ ಮಾಡಲಿಕ್ಕೆ ಬಂದವರು. ಬಹುಶಃ ನನಗೆ ಅತ್ಯಂತ ಹೆಮ್ಮೆ ಇರುವಂಥದ್ದು ಆ ಕೆಲಸ ಮಾಡಲಿಕ್ಕೆ ಬಂದವರ ಮೇಲೆ ಇರುವಂಥದ್ದು. ಯಾಕೆಂತ ಹೇಳಿದರೆ, ಯಾವುದೇ ಕೆಲಸ ಗೊತ್ತಿಲ್ಲದರೂ ಕೂಡ ನಮಗೊಂದು ಕೆಲಸ ಕೊಡಿ ಅಂತ. ಯಾಕಂದರೆ ಹಂಚಿಗೆ ಬಣ್ಣ ಹೊಡೆಯುವಂಥ ಕೆಲಸ ಇರ್ಬೋದು, ಹಂಚನ್ನು ಮೇಲೆ ಕೊಂಡೋಗಿ ಇಡುವಂಥ ಕೆಲಸ ಇರ್ಬೋದು, ಬೇರೆ ಜಲ್ಲಿ ತರುವಂಥ ಕೆಲಸ ಇರ್ಬೋದು. ಅದಕ್ಕಿಂತ ಬಹಳ ಮುಖ್ಯವಾಗಿ ಆ ದೇವಸ್ಥಾನದ ಆ ಕಾಮಗಾರಿ ಆಗುವ ಸಂದರ್ಭದಲ್ಲಿ, ಒಂದು ಸಣ್ಣ ಘಟನೆ ಆದ ಸಂದರ್ಭದಲ್ಲಿ ವಾಹನಗಳು ಮೇಲೆ ಬರಲಿಕ್ಕೆ ಆಗದೇ ಇರುವಂಥ ಸಂದರ್ಭಗಳಲ್ಲಿ ಆ ದೇವಸ್ಥಾನದ ಸುತ್ತ ಹಾಕುವಂಥ ಆ ಕಲ್ಲುಗಳೇನುಂಟು ಅದನ್ನು ಮೇಲೆ ತರುವಂಥ ಕೆಲಸ ಭಾಳ ಅಗತ್ಯವಾಗಿ ಆಗಬೇಕಿತ್ತು. ಆ ಸಂದರ್ಭದಲ್ಲಿ ನಾನು ವರ್ತಕರ ಸಂಘದ ಅಧ್ಯಕ್ಷರು ಮತ್ತು ಕಾರಂತರಲ್ಲಿ ನಾನು ಮನವಿ ಮಾಡಿಕೊಂಡಾಗ ಎಲ್ಲ ವರ್ತಕರು ಬಹುಶಃ ಅವರ ಮನೆಯಲ್ಲಿ ಕೂಡ ಒಂದು ಕಲ್ಲನ್ನು ಆಚೆ ಈಚೆ ಎತ್ತಿ ಇಟ್ಟಿರಲಿಕ್ಕಿಲ್ಲ. ಆದರೆ ಬಹಳ ಉತ್ಸಾಹದಿಂದ ಆ ಕೆಲಸವನ್ನು ದೇವರ ಕೆಲಸ ಅಂತ ನಿಯತ್ತಿಂದ ಮಾಡಿದಲ್ಲ, ಖಂಡಿತವಾಗಿಯೂ ಇವತ್ತು ಆ ಕೆಲಸ ಏನು ಯಶಸ್ವಿಯಾಗಿದೆ, ಅವರ ಶ್ರಮ ಅದು ಖಂಡಿತವಾಗಿ ಉಂಟು. ಮತ್ತು ಅದೇ ಹಿಂದೆ ತುಂಬ ಜನ ಮಹಿಳೆಯರು, ಯಾಕಂದರೆ ಪಾರ್ಕಿಂಗಿಂದ ಹಿಡಿದು ಎಲ್ಲ ಕೆಲಸಗಳಲ್ಲಿ ಅದ್ಭುತವಾಗಿ ನಮ್ಮ ಕೆಲಸ, ನಮ್ಮ ಮನೆಯ ಕೆಲಸ ಅಂತ ಮಾಡಿದವರು ನಿಜವಾಗಿ ತುಂಬ ಜನ ಇದ್ದಾರೆ. ಖಂಡಿತವಾಗಿ ನೆನಪು ಮಾಡಿಕೊಳ್ಳಬೇಕಾದು ಆ ತೆರೆಯ ಹಿಂದೆ ಇರುವಂಥ ವ್ಯಕ್ತಿಗಳು. ಇವತ್ತು ಏನು ಹಾಲ್ನ ಹಿಂದುಗಡೆ ನಿಂತುಕೊಂಡು, ಹಾಲ್ನ ಹೊರಭಾಗದಲ್ಲಿ ನಿಂತುಕೊಂಡು ಈ ಸಭೆಯ ಕಿವಿ ಕೊಡ್ತಾ ಇದ್ದರೆ, ಆ ವ್ಯಕ್ತಿಗಳು ಖಂಡಿತವಾಗಿಯೂ ಇದಕ್ಕೆ ಅರ್ಹ ವ್ಯಕ್ತಿಗಳು. ಇವರಿಂದಾಗಿ ಇಂಥ ಯಶಸ್ವಿ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಯಾಕೆಂತ ಹೇಳಿದರೆ, ಮಾನ್ಯ ಶರತ್ ಕೃಷ್ಣ ಪಡವಟ್ನೆಯವರ ಕನಸಿತ್ತು, ಪ್ರಾರಂಭದಲ್ಲಿ ಒಂದು ರಾಜಗೋಪುರ ಮಾತ್ರ ಆಗಬೇಕಂತದ್ದು ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಅದು ಬ್ರಹ್ಮರಥಕ್ಕೆ ಹೋಯಿತು, ಅದ ನಂತರ ಪುಷ್ಪರಥಕ್ಕೆ ಹೋಯಿತು. ಮತ್ತು ದೇವಸ್ಥಾನದೊಳಗಿರುವಂಥ ಕಾಮಗಾರಿ ಸುಮಾರು 2 ಕೋಟಿ ರೂಪಾಯಿಗೆ ಮಿಕ್ಕಿ ಕಾಮಗಾರಿಯನ್ನು, ದೇವಸ್ಥಾನದ ಒಳಗಿರುವಂಥ ಕಾಮಗಾರಿಯನ್ನು ಮಾಡಿದ್ದು, ಹೊರಗೆ ಕಲ್ಲು ಹಾಕುವಂಥ ಕೆಲಸಗಳು ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದು. ಬಹುಶಃ ನಾನು ಸುಮಾರು 145 ದಿವಸ ಅವರ ನಿರಂತರವಾಗಿ ಅವರ ಸಂಪರ್ಕದಲ್ಲಿದ್ದೆ. ಬಹುಶಃ ಮುಖದಲ್ಲಿ ನಗು ಇತ್ತು. ನಾನು ತುಂಬ ಕೆಲಸಗಳನ್ನು ದಣಿಗಳ ಈ ಕೆಲಸವನ್ನು ಮಾಡಿದರೆ ಚೆಂದ ಇತ್ತು ಅಂತ. ಆದರೆ
ಒಂದು ನಗು ಮಾತು ಅವರ ಮುಖದಲ್ಲಿತ್ತು. ಬೇಡ ಅಂತ ಹೇಳ್ತಿಲ್ಲ, ಮಾಡಬೇಕು ಅಂತ ಹೇಳಿದ್ರು. ಆ ನಗು ಮಾತ್ರ ಇತ್ತು. ಆ ನಗುವೇ ಒಂದು ನನಗೆ ಸಾಕಿತ್ತು, ಇದು ಆಗಬೇಕು ಅಂತ. ಆ ನಗುವನ್ನು ಇಟ್ಟುಕೊಂಡು ನಾನು ಎಲ್ಲ ಕೆಲಸವನ್ನು ಭಾಳ ಸುಲಭವಾಗಿ ನಿಭಾಯಿಸ್ತೇನೆ. ಬಹುಶಃ ಈ ಎಲ್ಲ ಕೆಲಸಗಳು ಆಗಿದೆ ಅಂತ ಹೇಳಿದ್ರೆ ಅದರ ಹಿಂದೆ ಕೆಲವು ಶಕ್ತಿಗಳು ಖಂಡಿತವಾಗಿ ಉಂಟು ಅಂತ. ಯಾಕಂದರೆ ಪ್ರಾರಂಭ ದಿನಗಳಲ್ಲಿ ನಾನು ಈ ಕೆಲಸ ಮಾಡಬೇಕಿದ್ದೆ ನನಗೆ ದಿನ ಒಂದು ನಾನು ಶಶಿಶರ ಶೆಟ್ಟರಿಗೆ ನಾನು ಫೋನ್ ಮಾಡ್ತಾ ಇದ್ದೇನೆ. ಯಾಕಂದರೆ ಅವರಿಗೆ ಮಾಹಿತಿ ಕೊಡ್ತಾ ಇದ್ದೇನೆ, ಎಲ್ಲ ಕೆಲಸಗಳು ಮತ್ತು ಆರ್ಥಿಕವಾಗಿ ಏನು ನನಗೆ ಸಹಾಯ ಬೇಕು ಎಲ್ಲವನ್ನು ನಾನು ಹೇಳ್ತಿದ್ದೆ. ದೇವಸ್ಥಾನದ ಮರದ ಕೆಲಸಗಳಿರ್ಬೋದು, ಉಳಿದ ಕೆಲಸಗಳು ಯಾವುದು ಮೇಲಿನ ಈಗ ಮಾಡಿನ ಕೆಲಸಗಳಿರ್ಬೋದು, ಗೋಪುರದ ಆಚೆ ಈಚೆ ಮಾಡಿನ ಕೆಲಸಗಳಾದಂಥ ಎಲ್ಲ ವಿಚಾರನೂ ಅವರು ಒಟ್ಟಿಗೆ ಹಂಚಿಕೊಂಡಿದ್ದೇನೆ. ಆದರೆ ಅವರು ಪ್ರತಿದಿನ ಹೇಳ್ತಿದ್ರು, ಕೆಲಸ ಚೆಂದ ಆಗಬೇಕು, ಈ ಸಲದ ಬ್ರಹ್ಮಕಲಶ ಐತಿಹಾಸಿಕ ಆಗಬೇಕು ಅಂತ ಪ್ರತಿ ಸಲ ನನಗೆ ಹೇಳ್ತಾಯಿದ್ರು. ಆದ ಕಾರಣ ನಾನು ಅನ್ನ ಸಂತರ್ಪಣೆಯ ವಿಭಾಗಕ್ಕೆ ಬಂದಾಗ ಎಲ್ಲ ಕೆಲಸ ದೇವಸ್ಥಾನದ ಕೆಲಸ ಆದ ನಂತರ ನಾನು ದಣಿಗಳಿದೆ. ನನ್ನ ಸಾಧಾರಣ ನನ್ನ ಕೆಲಸ ಇಲ್ಲಿ ದೇವಸ್ಥಾನದ ಒಳಗಿನ ಕೆಲಸಗಳೆಲ್ಲ ಆಯಿತು, ನನ್ನ ಜವಾಬ್ದಾರಿ ಸಾಧಾರಣ ಮುಗಿಯಿತು. ಇನ್ನು ನನಗೆ ಹೊರಗೆ ಒಂದಷ್ಟು ಕೆಲಸಗಳುಂಟು. ನಾನು ಅನ್ನ ಸಂತರ್ಪಣೆ ಚಪ್ಪರದ ಕೆಲಸಕ್ಕೆ ಬಂದಾಗ ನಾನು ಮಾನ್ಯ ಶಶಿಧರ ಶೆಟ್ಟರಿಗೆ ಫೋನ್ ಮಾಡಿ ಹೇಳಿದ್ದೆ, ಬಹುಶಃ ಇಂಥ ಒಂದು ನನ್ನ ಒಂದು ಕನಸುಂಟು ಅಂತ. ಆದರೆ ಅವರು ಒಂದೇ ಮಾತ್ರದಲ್ಲಿ ಏನೇ ಆಗಲಿ ಹೇಗೆ ಇರಲಿ, ಆದರೆ ಈ ಸಲದ ಕಾರ್ಯಕ್ರಮ ಭಾಳ ಅದ್ಭುತವಾಗಿಬೇಕು, ಐತಿಹಾಸಿಕ ಆಗಬೇಕು, ಏನು ಬೇಕಾದರೂ ಮಾಡಿಕೊ, ಏನಿದ್ದು ನನಗೆ ಅಗತ್ಯ ಉಂಟು, ನಾನು ನಿಮಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದರು. ಬಹುಶಃ ಆ ಒಂದು ಮಾತು ನನಗೆ ಶಕ್ತಿ ಕೊಟ್ಟಿದೆ. ಬಹುಶಃ ನಾನು ನಿರಂತರವಾಗಿ ಅದನ್ನು ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ಸುಮಾರು 750 ಅಡಿಕೆ ಮರ ಅದಕ್ಕೆ ಉಪಯೋಗ ಇತ್ತು. ನಾನು ಇಲ್ಲಿ ನಮ್ಮ ಚಪ್ಪರ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಗೌಡ ಮತ್ತು ಕಾರಂತರಲ್ಲಿ ನಾನು ಹೇಳಿದೆ. ಯಾಕಂದರೆ ಪ್ರಾರಂಭದಲ್ಲಿ ಅದನ್ನು ಪೆಂಡಲ್ ಹಾಕಿ ಮಾಡೋದಂತಿತ್ತು, ಯಾಕಂದರೆ ಭಾಳ ದೊಡ್ಡ ಚಪ್ಪರ. ಆದ ಕಾರಣ ಅವರಲ್ಲಿ ಒಂದು ದಿವಸ ರಾತ್ರಿ ಕೇಳಿದಾಗ ಹೇಳಿ ನನಗೆ ಒಂದು 750ರಿಂದ 800 ಅಡಿಕೆ ಮರ ಈ ಚಪ್ಪರಕ್ಕಾಗಿ ಬೇಕು ಅಂತ. ಅವರು 800 ಯಾಕೆ, 1,500 ಬೇಕಾದ್ರೆ ನಿಮಗೆ ತಂದು ಕೊಡ್ತೇನೆ, ನೀವು ಮಾಡಿ ಅಂತ ಹೇಳಿದರು. ಅದೇ ಒಂದು ನನಗೆ ಮಾತು ಶಕ್ತಿಯಾಗಿ ಅವರು ನನ್ನ ಜೊತೆ ನಿಂತದ್ದು. ಮತ್ತು ನಿರಂತರವಾಗಿ ಅದರಲ್ಲಿ ಆ ಕೆಲಸದಲ್ಲಿ ತೊಡಗಿಸಿಕೊಂಡೆ. ಮತ್ತು ಅದರ ಹಿಂದೆ ಭಾಳಷ್ಟು ದೊಡ್ಡ, ಯಾಕಂದರೆ ನಾನು ಪ್ರತಿದಿನ ಶಶಿಧರ ಶೆಟ್ಟಿಗೆ ಫೋನ್ ಮಾಡಿ ಇಂಥ ಕೆಲಸ ಮಾಡ್ತಾ ಇದ್ದೇನೆ, ಈ ಕೆಲಸ ಉಂಟು, ಇಂಥ ಆಗ್ತಾ ಉಂಟು. ಮತ್ತು ಕೊನೆಯ ನಮ್ಮ ಧರ್ಮಯಾನ ಸುಮಾರು 3 ತಿಂಗಳ ಹಿಂದೆ ಇದಕ್ಕಾಗಿ ಅವರ ಜೊತೆ ನಾನು ಚರ್ಚೆ ಮಾಡಿದ್ದೆ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ಉಂಟು ಕಾವಂದರನ್ನು. ಯಾಕಂದರೆ ಉಜಿರೆಗೆ ಮತ್ತು ಧರ್ಮಸ್ಥಳಕ್ಕೆ ಇರುವಂಥ ಸಂಬಂಧ ಧಾರ್ಮಿಕವಾಗಿ ದೇವರುಗಳಿಗಿಂತ ಈ ಸಂದರ್ಭ ಈ ಸಲ ಬ್ರಹ್ಮಕಲಶ ಐತಿಹಾಸಿಕ ಆಗ್ತಾ ಉಂಟು, ರಾಜಗೋಪುರ ಉಂಟು, ಬ್ರಹ್ಮರಥ ಉಂಟು, ಪುಷ್ಪರಥ ಎಲ್ಲವೂ ಕೂಡ ಆಗ್ತಾ ಉಂಟು. ಆದ ಕಾರಣ ನಾವು ಪೂಜ್ಯ ಕಾವಂದರನ್ನು ಕರ್ಕೊಂಡು ಬರುವಾಗ ಒಂದು ಈ ಸಲ ಐತಿಹಾಸಿಕ ಆಗಬೇಕು ಅಂತ. ಬಹುಶಃ ಕೊನೆಯ ದಿನದಲ್ಲಿ 3 ರಥವನ್ನು ನಾನು ಶಶಿಧರ ಶೆಟ್ಟರಲ್ಲಿ ಮಾತಾಡಿ 3 ರಥವನ್ನು ತರಿಸಿದ್ದೆ. ಒಂದು ರಥ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರಿಗೆ ಮತ್ತು ಒಂದು ರಥವನ್ನು ಸ್ವಾಮಿಗಳಿಗೆ, ಮತ್ತೊಂದು ಇನ್ನೊಂದು ರಥದಲ್ಲಿ ನನ್ನೊಂದು ಆಸೆ ಇತ್ತು, ಶರತ್ ಕೃಷ್ಣ ಪಡವಟ್ನರ್ ಅದರಲ್ಲಿ ಕೂತ್ಕೊಳ್ಬೇಕು ಅಂತ. ಆದರೆ ಅದು ಶಶಿಧರ ಶೆಟ್ಟಿ ಹೇಳಿದರು ಅದು ಆಗಲೇಬೇಕು ಉಂಟು, ಅಗತ್ಯ ಉಂಟು ಅಂತ ಹೇಳಿದರು. ಆದರೆ ನಾನು 3 ರಥವನ್ನು ತಂದಾಗ ಮಧ್ಯಾಹ್ನ ನನಗೆ ನಮ್ಮ ಶರತ್ ಕೃಷ್ಣ ಪಡವಟ್ನರ್ ನನ್ನ ಕರೆದು ಹೇಳಿದರು, ನಾನು ರಥದಲ್ಲಿ ಕೂತ್ಕೊಳ್ಳೋದಿಲ್ಲ. ನನಗೆ ಒಮ್ಮೆಲೆ ಒಂಥರ ಮನಸ್ಸಿಗೆ ಬೇಸರ ಆಯಿತು. ಯಾರಾದರೂ ಅವ್ರಿಗೆ ಏನಾದರೂ ಹೇಳಿರ್ಬೋದು, ಅಲ್ಲ ಏನಾದರೂ ಕೂತ್ಕೊಳ್ಬೇಡಿ ಅಂತ ಏನೋ ಸೂಚನೆ ಕೊಟ್ಟಿರ್ಬೋದು ಅಂತ ಆ ಒಂದು ಮನಸ್ಸು ದುಃಖ ಬಂತು. ಮತ್ತು ಅವರು ನನ್ನಲ್ಲಿ ವಿವರಿಸಿ ಹೇಳಿದರು, ಯಾಕಂದರೆ ಕ್ಷೇತ್ರದಿಂದ ಬರುವಂಥವರನ್ನು ನಾವು ಗೌರವಯುತವಾಗಿ ಕರೆಸಿಕೊಳ್ತಾ ಬರ್ತಾಯಿದೆ, ಅದಕ್ಕೆ ಧರ್ಮಯಾನ ಅಂತ ಹೆಸರು ಇಟ್ಟಿದ್ದಿ. ಆದ ಕಾರಣ ನಾನು ಕೂತ್ಕೊಳ್ಳೋದು ಸೂಕ್ತ ಅಲ್ಲ, ಕಾವಂದರು ಮತ್ತು ಸ್ವಾಮಿಗಳು ಕೂತ್ಕೊಂಡಿರಲಿ ಅಂತ. ಮತ್ತು ಏನು ಮಾಡೋದು ಅಂತ ಆಲೋಚನೆ ಮಾಡುವಾಗ ನಾನು ಒಂದು ರಥದಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋ ಇಟ್ಟಿದ್ದೆ, ಮತ್ತು ಒಂದು ರಥದಲ್ಲಿ ಸ್ವಾಮಿಗಳಿಗೋಸ್ಕರ ಒಂದು ಸೋಫಾವನ್ನು ಇಟ್ಟಿದ್ದೆ, ಮತ್ತು ಒಂದು ರಥದಲ್ಲಿ ಒಂದು ಚೇರನ್ನು ಇಟ್ಟಿದ್ದೆ ಕಾವಂದರಿಗೋಸ್ಕರ ಬೆಳಿಗ್ಗೆ ಸೆಟ್ ಮಾಡಿ ಇಟ್ಟಿದ್ದೆ. ಮಧ್ಯಾಹ್ನ 3 ಗಂಟೆ ಆಗ ನನಗೇನೋ ಮನಸ್ಸಿಗೆ ಸ್ವಲ್ಪ ಇದು ಆಗಿ ಅದು ಒಂದು ಚೇರ್ ಬೇಡ, ಹಾಗೆ ಅದರಲ್ಲಿ ಕೂಡ ಸೋಫಾವನ್ನು ಇಟ್ಟು ಕಾವಂದರನ್ನು ಅದರಲ್ಲಿ ಕೂತ್ಕೊಳ್ಳುವಂಥ ನಿರ್ಧಾರ ಮಾಡಿದೆ. ಬಹುಶಃ ನನ್ನ ಏನು ಭಕ್ತಿ ಉಂಟು, ನನ್ನ ಏನು ಪ್ರಾರ್ಥನೆ ಉಂಟು, ಬಹುಶಃ ರಥ ಹೊರಡಬೇಕಿದ್ದರೆ ಕಾವಂದರು ಕರೆದು ಶರತ್ ಕೃಷ್ಣ ಪಡವಟ್ರೆ ನೀವು ಕೂತ್ಕೊಳ್ಬೇಕು ಅಂತ ಹೇಳಿದರು. ಬಹುಶಃ ಅವರು ಹತ್ತಿ ಆ ರಥದಲ್ಲಿ ಕೂತ್ಕೊಳ್ಬೇಕಿದ್ದರೆ ನನ್ನ ಕಣ್ಣಲ್ಲಿ 2 ಹನಿ ನೀರು ಕೆಳಗೆ ಬಂತು ಅಂತ. ಯಾಕೆಂತ ಹೇಳಿದರೆ ಆ ಭಾವನೆಗಳನ್ನು ನಾನು ಹಂಚಿಕೊಂಡು ಮಾಡಿದಂಥ ಕೆಲಸ. ಯಾಕಂದರೆ ಅದರಲ್ಲಿ ಒಂದು ಭಕ್ತಿ ಇತ್ತು, ಎಲ್ಲ ಇತ್ತು. ಪ್ರಾರಂಭ ದಿನಗಳಿಂದ ಕೂಡ ಶ್ರದ್ಧೆ ಇಟ್ಟು ಮಾಡಿಕೊಂಡಿದ್ದೇನೆ. ನನಗೆ ಶಾಸಕರಿಗೆ ನಾನು ದಿನ ಫೋನ್ ಮಾಡ್ತಾಯಿದ್ದೆ, ಸುಮಾರು 2 ತಿಂಗಳಿಂದ ನಿರಂತರವಾಗಿ ನಾನು ಫೋನ್ ಮಾಡ್ತಾಯಿದ್ದೆ. ಆಗ ಫೋನ್ ಮಾಡ್ತಿದ್ದರೆ ನಾನು ಅವರಲ್ಲಿ ಹೇಳ್ತಿದ್ದೆ, ನೀವು ಬರಬೇಕು ಶಾಸಕರೇ, ನೀವು ಬರದಿದ್ದರೆ ನಮಗೆ ಭಾಳ ನಿಮ್ಮದೊಂದು ಕೊರತೆ ಕಾಣ್ತಿದ್ದೆ ಅಂತ. ಆಗ ಅವರೊಂದು ನನಗೆ ಮಾತು ಹೇಳಿದರು ಅಂತ, ನಾನು ತಾಲೂಕಿನ ಎಲ್ಲ ಕಡೆ ಬ್ರಹ್ಮಕಲಶಕ್ಕೆ ಹೋಗಿ ನಾನು ಎದುರು ನಿಂತು ಆ ಕೆಲಸವನ್ನೆಲ್ಲ ನಾನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇನೆ ಅಂತ. ಆದರೆ ಇಲ್ಲಿ ನನಗೆ ಅಂಥ ಅವಶ್ಯಕತೆ ಕಾಣ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ಭಾಳ ಜವಾಬ್ದಾರಿಯಾಗಿ ಇರುವಂಥವ್ರು. ಉಜಿರೆ ಅಂತೇಳಿ ನನಗೆ ಖಂಡಿತವಾಗಿ ಗೊತ್ತುಂಟು ಅಂತ. ಆದ ಕಾರಣ ಅವರು ನನಗೆ ಹೇಳಿದ್ರು, ನಾನು ಬ್ರಹ್ಮಕಲಶಕ್ಕೆ 1 ದಿವಸ ಮುಂಚಿತವಾಗಿ ನಾನು ಬರ್ತೇನೆ, ಅಲ್ಲಿವರೆಗೆ ನನಗೆ ಏನಾಗ್ತದೆ ಅಂತ ನನಗೆ ಖಂಡಿತವಾಗಿ ಗೊತ್ತುಂಟು. ಆ ಕೆಲಸವನ್ನು ಉಜಿರೆಯವರು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಅಂತ ನನಗೆ 3 ತಿಂಗಳ ಹಿಂದೆ ಅವರು ನನಗೊಂದು ಭರವಸೆ ಕೊಟ್ಟರು. ಆ ಭರವಸೆ ಪ್ರಕಾರ ಖಂಡಿತವಾಗಿಯೂ ಆಗಿದೆ. ಆದರೆ ಇದೆಲ್ಲ ಆಗಬೇಕಿದ್ರೆ ಅದರ ಹಿಂದೆ ಇರುವಂಥ ಶಕ್ತಿ ಅಂತ ಹೇಳಿದರೆ ಮಾನ್ಯ ಡಾಕ್ಟರ್ ಡಿ ವೀರೇಂದ್ರ
ವೀರೇಂದ್ರ ಹೆಗ್ಡೆಯವರು ಮತ್ತು ನಮ್ಮ ಹರ್ಷೇಂದ್ರ ಹೆಗ್ಡೆಯವರು. ಯಾಕಂದರೆ ನಾನು ಈ ಕೆಲಸವನ್ನು ಇಲ್ಲಿ ಉಜಿರೆಯಲ್ಲಿ ಮಾಡಬೇಕಿದ್ರೆ ನನಗೆ 2 ತಿಂಗಳಿಂದ ನಾನು ಮುಂಚೆ ಹೋಗಿ ಅವರಲ್ಲಿ ಸಣ್ಣವರಲ್ಲಿ ನಾನು ಹೇಳಿದ್ದೆ ಇಂಥ ಕೆಲಸ ಆಗಬೇಕು, ಇಂಥ ಮಾಡಲಿಕ್ಕೆ ಉಂಟು ಅಂತ. ಆಗ ಅವರು ಹೇಳಿದರು, ನನ್ನ ಧರ್ಮಸ್ಥಳ ಕೆಲಸ ಏನಾದರೂ ಸ್ವಲ್ಪ ನಿತ್ರು ಲೇಟ್ ಆದರೂ ಪರವಾಗಿಲ್ಲ, ಉಜಿರೆ ಬ್ರಹ್ಮ ಕಲಶ ಆಗುವವರೆಗೆ ನೀನು ಅವರ ಜೊತೆ ಶರತ್ಕೃಷ್ಣ ಪಡವಟ್ನಾಯರ ಜೊತೆ ನಿಂತು ಎಲ್ಲ ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡಬೇಕು ಮತ್ತು 2 ದಿವಸಕ್ಕೊಮ್ಮೆ ಏನೆಲ್ಲ ಆಗಿದೆ ಅಂತ ನನಗೆ ಒಂದು ಮಾಹಿತಿಯನ್ನು ಕೂಡ ಕೊಡಬೇಕು ಅಂತ. ಬಹುಶಃ ನನಗೆ ಪೂರ್ತಿ ನಾನು ಯಾವತ್ತೂ ಹೇಳೋದುಂಟು, ನನಗೆ ಅವರು ಪ್ರಾಂಶುಪಾಲರು ಅವರು ನನಗೆ PT ಮಾಸ್ಟರ್ ಅವರು ಅಂತ. ಯಾಕಂದರೆ ನಾನು 15 ವರ್ಷ ಇರುವಾಗಲೇ ಧರ್ಮಸ್ಥಳ ಕೆಲಸವನ್ನು ಪ್ರಾರಂಭ ಮಾಡಿದ್ದು. ಇವತ್ತಿನವರೆಗೆ ನನ್ನನ್ನು ಅಷ್ಟೇ ಪ್ರೀತಿಯಿಂದ ಸಾಕಿ ಬೆಳೆಸೋರು. ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ ಅಂತ ಹೇಳಿದ್ರು ಕೂಡ ಅದಕ್ಕೆ ಸಾಕ್ತಿ ಕಾರಣಕರ್ತರು ಕೂಡ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಮತ್ತು ಹರ್ಷೇಂದ್ರ ಹೆಗ್ಡೆ. ಆದ ಕಾರಣ ಇವತ್ತು ಏನು ಆ ಕೆಲಸ ಇಲ್ಲಿ ಉಜಿರೆಯಲ್ಲಿ ಆಗಿದೆ ಅದಕ್ಕೆ ಪೂರ್ಣ ಇರುವಂಥ ಶಕ್ತಿ ಇರುವಂಥದ್ದು ಅದರ ಹಿಂದೆ ಇರುವಂಥ ಶಕ್ತಿ ಅಂತ ಹೇಳಿದರೆ ಹೌದು. ಅದರ ನಂತರ ಈ ನಾವು ಆಮಂತ್ರಣ ಪತ್ರಿಕೆ ಮುದ್ರಣವಾಗುವ 1 ತಿಂಗಳ ಮುಂಚೆ ನಾವು ಗ್ರಾಮಾಭಿವೃದ್ಧಿ ಯೋಜನಾ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಅನಿಲ್ ಸರಲ್ಲಿ ನಾನು ಮತ್ತು ಶರತ್ಕೃಷ್ಣ ಪಡವಟ್ನೆಯವರು ಮಾತಾಡಿದ್ದೆವು. ಅವರ ಸಹಕಾರವನ್ನು ಕೇಳಿದರು. ಖಂಡಿತವಾಗಿಯೂ ಏನು ಬೇಕು ಆ ಸಹಕಾರವನ್ನು ಪೂರ್ಣವಾಗಿ ಕೊಡ್ತೇನೆ ಅಂತ ಹೇಳಿದರು. ಬಹುಶಃ ಹೊರಕಾಣಿಕೆಯ ಪ್ರಾರಂಭ ದಿನಗಳಲ್ಲಿ ಅದ್ಭುತವಾದ ಒಂದು ವ್ಯವಸ್ಥೆಯ ಮುಖಾಂತರ ಇಡೀ ಜಿಲ್ಲೆಗೆ ಒಂದು ಹೊರಕಾಣಿಕೆಯ ಬಗ್ಗೆ ಒಂದು ಹೇಗೆ ಮಾಡ್ಬೋದು ಅಂತ ಹೇಳುವಂಥ ಇಡೀ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಅದರ ನಂತರ ಭಾಳ ಗಮನಿಸುವಾದ ವಿಷಯ ಅಂತ ಹೇಳಿದರೆ ಇಲ್ಲಿ ಶೌರ್ಯ ತಂಡದವರು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸುಮಾರು 11 ದಿನಗಳ ಕಾಲ ನಿರಂತರವಾಗಿ ಯಾವುದೇ ಒಂದು ಕೊರತೆ ಬರದ ರೀತಿಯಲ್ಲಿ ಅದ್ಭುತವಾಗಿ ನಿರ್ಮಾಣ ಮಾಡಿದರು. ಅದರ ಹಿಂದೆ ಇರುವಂಥ ಶಕ್ತಿ ಯಾರು ಅಂತ ಹೇಳಿದರೆ ಮಾನ್ಯ ಅನಿಲ್ ಸರ್ ಅವರನ್ನು ಖಂಡಿತ ಈ ವೇದಿಕೆ ಮುಖಾಂತರ ನಾನು ನೆನಪು ಮಾಡಿಕೊಳ್ತೇನೆ. ಯಾಕೆಂತ ಹೇಳಿದರೆ ಅದರ ಸಂಚಾಲಕರಾಗಿ ನಮ್ಮ ಸುಧಾಕರ್, ಬಹುಶಃ ನಾನು ಈ ವೇದಿಕೆಯ ಮುಖಾಂತರ ಅವರಿಗೆ ಹೇಳ್ತೇನೆ, ಇನ್ನು 12 ವರ್ಷ ನಂತರ ಕೂಡ ನೀವೇ ಅದರ ಸಂಚಾಲಕರಾಗಿ ಆಗಬೇಕು. ಯಾಕೆಂದರೆ ಅವರು ನಿಂತಲ್ಲಿ ನಿಲ್ಲುವುದಿಲ್ಲ ಅಂತ ಆಗಾಗ ನನ್ನಲ್ಲಿ ಬಂದು ಹೇಳ್ತಾಯಿದ್ರು, ಭಾರಿ ಭಂಗ ಒಂದು ಮಾರ ಹಿಂಗೆ ಉಂಟಾರ ಪೂಜಿ ಅಂತ. ಹಾಗೆ ಒಂದು ಭಾಳ ಒಂದು ಉತ್ಸಾಹಿಕ ಯುವಕ ಮತ್ತು ಅಷ್ಟೇ ಭಾಳ ನಿಷ್ಠೆಯಿಂದ ಪ್ರಾಮಾಣಿಕದಿಂದ ಮಾಡಿದಂಥ ಕೆಲಸ. ಆದ ಕಾರಣ ಅವರನ್ನು ಕೂಡ ನೆನಪು ಮಾಡಿಕೊಳ್ತೇನೆ. ಅದೇ ರೀತಿ ನನಗೆ ಈ ಕಾರ್ಯಕ್ರಮದಲ್ಲಿ ನಾನು ಗಮನಿಸಬೇಕಾದಂಥ ವಿಷಯ ಅಂತ ಹೇಳಿದರೆ ವಿದ್ಯಾರ್ಥಿಗಳನ್ನು ಕೊಟ್ಟಂದು ಮಾನ್ಯ ಸತೀಶ್ ಚಂದ್ರ ಸಾರ್ ಮತ್ತು ಅವರ ಇಡೀ ತಂಡದವರು ಬಹುಶಃ ದಿನಕ್ಕೆ 300 ಮಂದಿ ವಿದ್ಯಾರ್ಥಿಗಳು ಬಹುಶಃ ವಿದ್ಯಾರ್ಥಿಗಳನ್ನು ಕೆಲಸವನ್ನು ಗಮನಿಸಿದರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನು ಇದ್ದ ಕಾರಣ ನಾನು ಭಾಳ ಹತ್ತಿರದಿಂದ ಗಮನಿಸಿದ್ದೇನೆ. ಬಹುಶಃ ಅವಳು ಪ್ರಾಮಾಣಿಕೆಯಿಂದ ನಿಷ್ಠೆಯಿಂದ NSSನ ವಿದ್ಯಾರ್ಥಿಗಳು ಇರ್ಬೋದು, ಸ್ಪೋರ್ಟ್ಸ್ನ ವಿದ್ಯಾರ್ಥಿಗಳು ಬೆಳಿಗ್ಗೆ ಬಂದರೆ ಸಂಜೆ ಸರ್ ನಾವು ಹೋಗಬೇಕಂತ ಹೇಳಿದ್ರೆ ಹೋಗಿ ಅಂತ ಹೇಳಿದ ನಂತರವೇ ಅವರು ಹೊರಡ್ತಾ ಇದ್ದದ್ದು. ಬಹುಶಃ ನಾನು ಸಂಜೆ ಆಗುವ 4 ಗಂಟೆ ಆಗ ಎಲ್ಲ ವಿದ್ಯಾರ್ಥಿಗಳೊಂದು ಐಸ್ ಕ್ರೀಮ್ ತರಿಸಿ ಕೊಡ್ತಾ ಇದ್ದೆ. ಅವರು ಅದು ತಿಂದ ನಂತರದ್ದು ಕೂಡ ಹೇಳ್ತಿದ್ರು, ಸರ್ ಏನಾದರೂ ಕೆಲಸ ಇದ್ದರೆ ಹೇಳಿ, ಕಸ ಗುಡಿಸಿ ಯಾವುದೇ ಕೆಲಸ ಇದ್ದರೂ ಕೂಡ ನಾವು ಮಾಡಿ ಹೋಗ್ತೇವೆ ಅಂತ. ಭಾಳ ಇವತ್ತು ಏನು ನಾವು ಯಶಸ್ವಿ ಅಂತ ಹೇಳಿದರೆ ಅದರ ಹಿಂದೆ ಇರುವಂಥ ಶಕ್ತಿ ಅಂತ ಹೇಳಿದರೆ ಇವರೆಲ್ಲ ವಿದ್ಯಾರ್ಥಿಗಳಿಂದ ಇದೆಲ್ಲ ಏನು ನೀವು ಇಲ್ಲಿ ಸೇರಿದ್ದೀರಿ, ನಿಮ್ಮ ಸಹಾಯದಿಂದ ಮತ್ತು ನಿಮ್ಮ ಶ್ರಮದಿಂದ ಇದು ಯಶಸ್ವಿಯಾಗಿದೆ. ಅದೇ ರೀತಿ ಅನ್ನಛತ್ರದಲ್ಲಿ ರಾಮಚಂದ್ರ ಶೆಟ್ಟರು ಮತ್ತು ಅರುಣ್ ರವರು ಇಬ್ಬರು ಸೇರಿ ಅದ್ಭುತವಾದ ಒಂದು ನಿರ್ವಹಣೆ ಮಾಡಿದರೆ. ಅದೇ ರೀತಿ ನಮ್ಮ ಪಾಕಶಾಲೆಯಲ್ಲಿರುವಂಥ ಮತ್ತು ಅದರ ಹತ್ತಿರ ಇರುವಂಥ ಉಗ್ರಾಣದ ಇದರಲ್ಲಿರುವಂಥ ಉಗ್ರಾಣ ಸಮಿತಿಯನ್ನು ನಿರ್ವಹಿಸಿದಂಥ ಪ್ರವೀಣ್ರವರು ಮತ್ತು ಇನ್ನೊಬ್ಬರು ಇದ್ದಾರೆ ರಾಮಣ್ಣಗೌಡು. ಬಹುಶಃ ನಿಜವಾಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬರ್ತಾಯಿದ್ರು. ಯಾಕಂದರೆ ಅಷ್ಟು ಸುಲಭ ಇಲ್ಲ ಅಂತ ಉಗ್ರಾಣ ನಿರ್ವಹಣೆ ಮಾಡೋದು. ಯಾಕಂದರೆ ಅಲ್ಲಿ ಬಂದಂಥ ಸಾಮಾನುಗಳನ್ನು ಬರೆದಿಟ್ಟುಕೊಡು ಮತ್ತು ಅವರಿಗೆ ಅಡುಗೆಯವರಿಗೆ ಕೊಡುವಂಥ ವ್ಯವಸ್ಥೆಗಳು ಇದು ಕೂಡ ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದಾರೆ. ಮತ್ತು ನಾವು ತುಂಬ ಹೊತ್ತು ಮಾತಾಡಲಿಕ್ಕೆ ಆಗೋದಿಲ್ಲ, ಈಗ ಸಮಯದ ಅವಕಾಶ ಕಡಿಮೆ ಇರ್ಬೋದು. ಆದ ಕಾರಣ ನಾನು ಎಲ್ಲರಿಗೂ ಈ ವೇದಿಕೆ ಮುಖಾಂತರ ಕೇಳಿಕೊಳ್ಳೋದು ಇಷ್ಟೇ, ಈ ಒಂದು ಬ್ರಹ್ಮಕಲಶದಲ್ಲಿ ಅದ್ಭುತವಾಗಿ ಇದರ ಹಿಂದೆ ಇರುವಂಥ ಶಕ್ತಿ ಯಾರಂತ ಕೇಳಿದರೆ ಮಾನ್ಯ ಶಶಿರ್ ಶೆಟ್ಟಿಯವರು. ಯಾಕಂದರೆ ಅವರ ಆ ಶಕ್ತಿ ಮತ್ತು ಅವರು ಕೊಟ್ಟಂಥ ಮಾರ್ಗದರ್ಶನ ಮತ್ತು ಅನ್ನ ಛತ್ರದಲ್ಲಿ ಮುಷ್ಟಿ ಅಕ್ಕಿ ಸೇವೆ ಅಂತ ಬಹುಶಃ 8 ಲಕ್ಷ ರೂಪಾಯಿ ಹಣ ಸಂಗ್ರಹ ಆಗಿದೆ ಆ ಮುಷ್ಟಿ ಶಕ್ತಿಯಿಂದ. ಬಹುಶಃ ಪ್ರಾರಂಭದಲ್ಲಿ ಅವರು ಹೇಳಿದಾಗೆ ನಾವು ನಿರ್ವಹಣೆ ಮಾಡ್ತಿದ್ರೆ ಸ್ವಲ್ಪ ನಮಗೆ ಅದು ಆಗಲಿಲ್ಲ. ಆದರೆ ಪ್ರಾರಂಭದಲ್ಲಿ ಅವರು ಹೇಳಿದಾಗೆ ನಿರ್ವಹಣೆ ಮಾಡ್ತಿದ್ರೆ ಸುಮಾರು ಒಂದು 50 ಲಕ್ಷ ಅದರಲ್ಲಿ ಸಂಗ್ರಹ ಬರಬೇಕು ಅಂತ ಒಂದು ಕಲ್ಪನೆ ಇಟ್ಟು ಮಾಡಿದರು. ಭಾಳ ನನಗೆ ಖುಷಿಯ ಸಂಗತಿ ಅಂತ ಹೇಳಿದರೆ ನಾವು ಅನ್ನ ಛತ್ರವನ್ನು ಮಾಡಬೇಕು ಅಂತ ಮಾಡಿದ್ದಲ್ಲ, ಬಹುಶಃ ಅದು ಮಾಡ್ತಾ ದೇವರ ಆ ಕಲ್ಪನೆಯಲ್ಲಿ ಬಹುಶಃ ಈ ಸಲದ ಬ್ರಹ್ಮಕಲಶದಲ್ಲಿ ಅದು ಆಗಬೇಕು ಅಂತ ದೇವರ ಸಂಕಲ್ಪ ಇತ್ತು. ಆದ ಕಾರಣ ಆದದ್ದು. ನಾವೇನು ಅದಕ್ಕಾಗಿ ಸ್ಕೆಚ್ ಆಗಲಿ ಏನಾದರೂ ಇಟ್ಟುಕೊಂಡು ನಾವು ಮಾಡಿದ್ದಲ್ಲ. ಬಹುಶಃ ನಿಮ್ಮೆಲ್ಲರ ಪ್ರೀತಿ ಮತ್ತು ನಿಮ್ಮ ಸಹಕಾರ, ಬಹುಶಃ ಎಲ್ಲರೂ ಕೂಡ ನನ್ನನ್ನು ಪ್ರೀತಿಯಿಂದ ನೋಡಿದಿರಿ. ನಿಮ್ಮ ಪ್ರೀತಿ ಯಾವತ್ತೂ ಕೂಡ ಹೀಗೆ ಇರಲಿ. ಈ ಬ್ರಹ್ಮಕಲಶದಲ್ಲಿ ದುಡಿದಂಥ ನಮ್ಮ STMನ ಹಾಸ್ಪಿಟ್ಲ್ನ ಸಿಬ್ಬಂದಿ ಇರ್ಬೋದು ಮತ್ತು ಜನಾರ್ದನ್ ಸಾರ್ ಇರ್ಬೋದು, ಅದೇ ಬೆನಕ ಹಾಸ್ಪಿಟ್ಲಿನ ಸಿಬ್ಬಂದಿಗಳಿರ್ಬೋದು ಮತ್ತು ಎಲ್ಲರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಈ ಒಂದು ಬ್ರಹ್ಮಕಲಶದಲ್ಲಿ ಎಲ್ಲರೂ ಕೂಡ ಮತ್ತು
9 ದಿವಸಗಳ ಕಾಲ ಭಜನಾ ಕಾರ್ಯಕ್ರಮ ಮತ್ತು ಭಜನಾಮೃತ ಕಾರ್ಯಕ್ರಮವನ್ನು ಭಾಳ ಅದ್ಭುತವಾಗಿ ನಿರ್ವಹಣೆ ಮಾಡಿದೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಅಚ್ಚುಕಟ್ಟಾಗಿ ಪಾನೀಯದಿಂದ ಹಿಡಿದು ಎಲ್ಲವೂ ಕೂಡ ಯಾರೂ ಕೂಡ ಹೇಳಬೇಕು ಅಂತಿಲ್ಲ. ಮತ್ತು ಹೊರಕಾಣಿಕೆ ಬರುವಾಗ ಕೂಡ ಹಾಗೆ ಹೊರಕಾಣಿಕೆಯನ್ನು ಆ ಶಾರದಾನಂದ ಮಂಟಪದಲ್ಲಿ ಮಾಡಬೇಕಿದ್ರೆ ಅವರಿಗೆ ಭಾಳ ಕಷ್ಟ ಇತ್ತು. ಯಾಕಂದರೆ ಹೇಗೆ ಮಾಡ್ಬೋದು ಅಂತ ರವಿಕುಮಾರ್ ಅವರು ಮತ್ತು ರಾಘೇಂದ್ರ ಅವರು ನನಗೆ ತುಂಬ ಸಲ ಬಂದು ಹೇಳಿದರು, ನನಗೆ ಒಂದು ವ್ಯವಸ್ಥೆ ಮಾಡಿಕೊಡಿ, ಇದೊಂದು ವ್ಯವಸ್ಥೆ ಹೇಗೆ ಮಾಡುವಂಥ. ಬಹುಶಃ ನಾನು ಅವರು ಕಲ್ಲಡ್ಕದವರ ಸಾಮ್ಯಾನದಿಂದ ಆ ಸ್ಟೆಪ್ಗಳನ್ನು ತರಿಸಿ ಅದು ಜೋಡಣೆ ಮಾಡಿ ಅವರಿಗೆ ಕೊಟ್ಟಿದ್ದೆ. ಬಹುಶಃ ಅದರಲ್ಲೂ ಕೂಡ ಅವರು ಭಾಳ ಉತ್ಸಾಹಕತೆಯಿಂದ ಅದನ್ನು ನಿರ್ವಹಣೆ ಮಾಡಿದರೆ ಬಹುಶಃ ಇಂಥ ಒಂದು ಜವಾಬ್ದಾರಿ ನನಗೆ ರಾಜ್ಯಗೋಪುರದಲ್ಲಿ ಪ್ರಧಾನ ಸಂಚಾಲಕರಾಗಿ ಮತ್ತು ಬ್ರಹ್ಮಕಲಸದಲ್ಲಿ ಪ್ರಧಾನ ಸಂಚಾಲಕರಾಗಿ ಅವಕಾಶ ಮಾಡಿದರು. ಪ್ರಾರಂಭ ದಿನಗಳಲ್ಲಿ ನಾನು ಸರತಣ್ಣನ ಹೇಳಿದ್ದೇನೆ, ನನಗೆ ಯಾವುದೇ ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಬೇಡ, ನೀವು ಪಾತ್ರ ತೊಳೆದಿಂದ ಕಸ ತೊಳೆಯುವವರೆಗೂ ಕೂಡ ನಾನು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತೇನೆ. ನೀವು ಏನು ಕೆಲಸವನ್ನು ಕೊಟ್ಟಿದ್ದಾರೆ ಅಚ್ಚುಕಟ್ಟಾಗಿ ನಿರ್ವಹಣೆ. ನನ್ನ ಆಮಂತ್ರಣ ಪತ್ರಿಕೆಯಲ್ಲಿ ನನಗೆ ಯಾವುದೇ ಹೆಸರು ಬೇಡ, ನಾನು ಹೆಸರಿಟ್ಟು ಈ ಕೆಲಸವನ್ನು ಮಾಡೋದಿಲ್ಲ ಪ್ರಾರಂಭದಲ್ಲಿ ಹೇಳಿದ್ದೇನೆ. ಬಹುಶಃ ಅವರು ಒಂದು ಮಾತು ಹೇಳಿದರು, ಯಾಕಂದರೆ ನಿಮಗೆ ಹೆಸರು ಬೇಕು ಅಂತ ಆಗಿಲ್ಲ, ನನ್ನ ಸಮಾಧಾನಕ್ಕೋಸ್ಕರ ನಾನು ಹೆಸರು ಹಾಕಿದ್ದೇನೆ. ಬಹುಶಃ ಅಷ್ಟು ದಿವಸ ಸುಮಾರು ಒಂದು 45 ದಿವಸ ನಿರಂತರವಾಗಿ ಆ ಕೆಲಸ ಮಾಡಬೇಕಿದ್ರೆ ದೇವರು ನನಗೆ ಆರೋಗ್ಯ ಮತ್ತು ಶಕ್ತಿಯನ್ನು ಕೊಟ್ಟಿದ್ದಾರೆ. ಆದ ಕಾರಣ ಮುಂದೆಯೂ ಕೂಡ ಈ ಶಕ್ತಿ ಕೊಡಲಿ. ಕೆಲವು ವಿಚಾರಗಳಿಗೆ ಬೇಸರ ಕೂಡ ಆದದ್ದುಂಟು. ಕೆಲವೊಮ್ಮೆ ನಾನು ಮೊನ್ನೆ ಸಚಿವನ ಇದನ್ನು ಹಂಚಿಕೊಂಡದ್ದು ಉಂಟು. ನನಗೆ ಇಂಥ ಸಾರ್ವಜನಿಕ ವ್ಯವಸ್ಥೆಗಳು ಇನ್ನು ಮುಂದೆ ಬೇಡ, ನಾನು ಯಾವುದೇ ಸಮಿತಿಯಲ್ಲಿ ಇರುವುದಿಲ್ಲ ಕೂಡ ಅಂತ ನಾನು ಸಚಿವನಲ್ಲಿ ಹೇಳಿದೆ. ಮತ್ತು ನಮ್ಮ ಮಾನ್ಯ ಹರೀಶ್ ಪೂಂಜಾರಲ್ಲೂ ಕೂಡ ನಾನು ಹೇಳಿಕೊಂಡಿದ್ದೆ. ಅವರು ಹೇಳಿದರು ಇದೆಲ್ಲ ಸಹಜ, ಯಾಕಂದರೆ ಇಷ್ಟು ವ್ಯವಸ್ಥೆಗಳಿರುವಾಗ ಕೆಲವೊಮ್ಮೆ ಮನಸ್ಸಿಗೆ ನೋವಾಗುವುದೆಲ್ಲ ಸಹಜ. ಆದ ಕಾರಣ ಅದನ್ನೆಲ್ಲ ಇಟ್ಟುಕೊಂಡು ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇಲ್ಲಿ ಕೂತಂಥ ಎಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡಿರಿ. ಖಂಡಿತ ಮುಂದೆಯೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ಮುಂದೆಯೂ ಕೂಡ ಇಂಥ ಸಮಾಜ ಸೇವೆ ಮಾಡುವಂಥ ಶಕ್ತಿಯನ್ನು ದೇವರು ಕರುಣಿಸಲಿ ಅಂತ ನನ್ನ ಮಾತಿಗೆ ವಿವರಣೆ ಧನ್ಯವಾದಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರು ಅನಿಲ್ ಕುಮಾರ್ SS ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಸದಸ್ಯರು ಕೂಡ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರ ನಿರ್ದೇಶನದಲ್ಲಿ ಪೂಜ್ಯ ಕಾವಂದರ ಮಾರ್ಗದರ್ಶನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ಅವರಿಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಾವೆಲ್ಲ ಬೇರೆ ಬೇರೆ ಸಮಿತಿಗಳಲ್ಲಿ ಇದ್ದುಕೊಂಡು ನಮ್ಮ ಅಳಿಲು ಸೇವೆಯನ್ನು ಬ್ರಹ್ಮಕಲಶೋತ್ಸವ ಯಶಸ್ಸಿಗೆ ನಾವೆಲ್ಲರೂ ನೀಡಿದ್ದೇವೆ. ಸಮಿತಿಯ ಎಲ್ಲ ಸದಸ್ಯರಿಗೆ ಅಥವಾ ಪ್ರಧಾನ ಸಂಚಾಲಕರಿಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ಎನ್ನುವಂತಹ ಅಭಿಪ್ರಾಯ ಇರ್ಬೋದು. ಸಮಯದ ಇತಿಮಿತಿಯನ್ನು ನೋಡಿಕೊಂಡು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಪ್ರಧಾನವಾಗಿ ರಾಜಗೋಪುರ ನಿರ್ಮಾಣ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿ ಪ್ರಧಾನ ಹುದ್ದೆಯಲ್ಲಿರುವವರು ಪ್ರತಾಪ್ ಸಿಂಹ ನಾಯ್ಕ್ ಮತ್ತು ಶಶಿಧರ ಶೆಟ್ಟಿಯವರನ್ನು ಬಿಟ್ಟರೆ ಅವರು ಅನಿವಾರ್ಯವಾಗಿ ವೇದಿಕೆಯಲ್ಲಿ ಮಾತನಾಡಿದ್ದಾರೆ. ಬಿಟ್ಟರೆ ಬೇರೆ ಯಾವ ಸದಸ್ಯರು ಕೂಡ ಹೀಗೆ ಸಾರ್ವಜನಿಕವಾಗಿ ಮಾತನಾಡಲಿಕ್ಕೆ ಬರಲಿಲ್ಲ. ಯಾಕೆಂದರೆ ಅವರೆಲ್ಲ ಕಾರ್ಯಕರ್ತರು, ಬೆಳಗ್ಗಿಂದ ರಾತ್ರಿಯವರೆಗೆ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಪ್ರಧಾನ ಪ್ರಾಶಸ್ತ್ಯವನ್ನು ನೀಡಬೇಕು ಎಂಬ ಸಂಕಲ್ಪವನ್ನು ಮಾಡಿಕೊಂಡು ಈಗಾಗಲೇ ನಾವು ನೋಡಿದ ಹಾಗೆ ಸುಪ್ರಸಾದ ಭೋಜನ ಶಾಲೆ ಅದ್ಭುತವಾದ ನಿರ್ವಹಣೆ ಆಗಿದೆ. ಸಾವಿರಾರು ಜನರು ಒಂದೊಂದು ಹೊತ್ತು 15,000, 20,000, 25,000 ಜನ ಬಂದು ಯಾವುದೇ ಗಲಾಟೆಗಳಿಲ್ಲದೆ ಅಲ್ಲಿ ರುಚಿಯಾದ ಭೋಜನವನ್ನು ಮಾಡಿದ್ದಾರೆ. ಇಂತಹ ಒಂದು ಭೋಜನದ ವ್ಯವಸ್ಥೆಯನ್ನು ನಮಗೆಲ್ಲ ಆಹಾರವನ್ನು ನಿರ್ಮಾಣ ಮಾಡಿಕೊಟ್ಟವರು ಶ್ರೇಷ್ಠ ಪಾಕತಜ್ಞರಾದಂತಹ ಶ್ರೀ ರವಿ ಭಟ್ ಕುಂಟಿನಿ ಮತ್ತು ಅವರ ತಂಡದವರು. ಹೀಗೆ ಭೋಜನ ಶಾಲೆಗೆ ಬಂದ ನಮ್ಮ ಪರಿಚಯದವರು ಯಾರೋ ಹೇಳಿದರು, ಇಲ್ಲಿ ಇಷ್ಟೆಲ್ಲ ಜನ ಊಟ ಮಾಡಿದ್ದು ನೋಡಿದರೆ ಪ್ರಾಯ ಮುಂದೊಂದು ದಿವಸ ಇದೊಂದು ಭೋಜನ ಶಾಲೆ ಆಗ್ಬೋದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಲ್ಲಿ. ಜನಾರ್ದನ ಸ್ವಾಮಿ ದೇವಸ್ಥಾನದ ಒಂದು ಭೋಜನ ಶಾಲೆ, ನಿರಂತರ ಭೋಜನ ನಡೆಯುವ ಭೋಜನ ಶಾಲೆ ಆಗ್ಬೋದು, ಅಂತಹ ಒಂದು ಪಾವಿತ್ರ್ಯ ಈ ಸ್ಥಳಕ್ಕೆ ಬಂದಿದೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅಂತಹ ಶ್ರೀ ರವಿ ಭಟ್ ಕುಂಟಿನಿ ಅವರನ್ನು ನಾವಿವತ್ತು ವಿಶೇಷವಾಗಿ ಗೌರವಿಸಬೇಕು. ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗುವಂಥದ್ದು ಅಲ್ಲಿ ದೊರಕುವ ರುಚಿಯಾದ ಆಹಾರ ಮತ್ತು ಅದನ್ನು ಹೇಗೆ ಸರ್ವ್ ಮಾಡಿದ್ದಾರೆ ಎನ್ನುವುದರ ಮೇಲೆ. ಶ್ರೀ ರವಿ ಭಟ್ ಕುಂಟಿನಿ ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಮತಿ ಮತ್ತು ಶ್ರೀ ರವಿ ಭಟ್ ಕುಂಟಿನಿಯವರು ವೇದಿಕೆಗೆ ಆಗಮಿಸಬೇಕು. ಶ್ರೀ ಅರುಣ್ ಕುಮಾರ್ ಅವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ.
ರವಿ ಭಟ್ ಕುಂಟಿನಿಯವರ ಪರವಾಗಿ ಅವರ ಶ್ರೀಮತಿ ಶಾಂತಾ ಕುಂಟಿನಿಯವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಹಿರಿಯ ಗಣ್ಯರೇ, ಈ ಸಮಯದಲ್ಲಿ ಒಂದೆರಡು ಮಾತಾಡಬೇಕು ಅಂತ ಹೇಳಿದಂತಹ ನಮಗೆ ಅವಕಾಶ ಕೊಟ್ಟಂತಹ ನಿಮಗೆ ನಿಜವಾಗಿಯೂ, ಯಾಕಂದರೆ ನಾವು ಎಣಿಸಿರಲಿಲ್ಲ ಇಂತಹ ಒಂದು ವೇದಿಕೆಯಲ್ಲಿ ನಮಗೆ ಮಾತಾಡಲಿಕ್ಕೆ ನೀವು ಅವಕಾಶ ಕೊಡ್ತೀರಿ ಅಂತ. ಯಾಕಂದರೆ ಎಲ್ಲ ಕಡೆಯಲ್ಲಿಯೂ ಅಡುಗೆ ಅಂತ ಹೇಳುವಂತಹದ್ದನ್ನು ಇಷ್ಟು ವೈಭವಯುತವಾಗಿ ಯಾರೂ ಲೆಕ್ಕ ಹಾಕಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅಡುಗೆಯನ್ನು ನಾವು ಹೇಗೆ ಕಾಣ್ತೇವೋ ಹಾಗೇ ಇರ್ತದೆ. ಅಡುಗೆ ಅನ್ನುವಂತಹದ್ದು ಶುರುವಾಗುವುದು ಮನೆಯಿಂದ, ಮನೆಯ ಗೃಹಿಣಿಯಿಂದ ಶುರುವಾಗೋದು, ತಾಯಿಯಿಂದ. ತಾಯಿಯೇ ಮೊದಲ ಗುರು. ನಿಜವಾಗಿ ನೋಡಿದರೆ ನಮಗೆ ಏನು ಸಿಕ್ಕಿದೆಯೋ ಈ ಒಂದು ಸನ್ಮಾನ, ಇದು ನನ್ನ ಅಮ್ಮ, ನನ್ನ ಅತ್ತೆ, ನನ್ನ ಯಜಮಾನರು, ನಮ್ಮ ಕುಟುಂಬದವರು, ಅದೇ ರೀತಿ ನಮ್ಮ ಬಂಧುವರ್ಗ, ಅಂದರೆ ನಮ್ಮ ಜೊತೆಗೆ ಕೆಲಸ ಮಾಡಿದವರು, ಇವರಿಗೆ ಸೇರಬೇಕು. ಯಾಕಂದರೆ ಇದರಲ್ಲಿ ನಮ್ಮ ಪಾಲಿಗಿಂತಲೂ ಹಿರಿಯರ ಪಾಲೇ ಜಾಸ್ತಿ ಇದೆ. ಹಾಗೆ ಕಾರಣ ನಾವು ಮೊದಲು ಜಾಸ್ತಿ ಮಾತಾಡ್ಬೋದಾ ಗೊತ್ತಿಲ್ಲ, ನಮ್ಮನ್ನು ಈ ಕ್ಷೇತ್ರಕ್ಕೆ ಮೊದಲು ಕರ್ಕೊಂಡು ಬಂದದ್ದು ನಮ್ಮ ಒಂದು ಮನೆಯ ಹತ್ತಿರ ನಮಗೆ ಗ್ರಾಮ ದೇವಸ್ಥಾನ, ಸೀಮೆ ದೇವಸ್ಥಾನ ಕೂಡ, ಕುಂಜಾರು ಮದಗಜನಾರ್ದನ, ಆ ದೇವರು ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದು ನಿಲ್ಲಿಸಿದ್ದಾನೆ. ಯಾಕಂದರೆ ಯಾರ ಋಣ ಎಲ್ಲಿರ್ತದೆಯೋ ಹೇಗೋ ನಮಗೆ ಗೊತ್ತಿರೋದಿಲ್ಲ. ಆದರೆ ಈ ಮೂಲಕ ಇಲ್ಲಿಯ ಉಜಿರೆಯ ಜನಾರ್ದನ ದೇವರು ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ. ಅದೇ ರೀತಿ ಶರತ್ ಪಡ್ವಟ್ನಾಯ ಇವರು ಕೂಡ ನಮಗೆ ಇವರು ಮತ್ತು ದಿಶಾದ ಅರುಣ್ ಕುಮಾರ್ ಅಲ್ಲ, ಅವರು ಎಲ್ಲರೂ ಒಂದು ಕಮಿಟಿಯ ಎಲ್ಲರೂ ಕೂಡ ಸೇರಿ ನಮ್ಮನ್ನು ಒಂದು ಸೂಚಿಸಿಬಿಟ್ಟು ಈ ಅಡುಗೆಯನ್ನು ಮಾಡಬಹುದು, ಹೀಗೆ ಈ ಥರ ನನ್ನ ಯಜಮಾನರು ಕೂಡ ಎಲ್ಲ ನಮ್ಮ ಟೀಮ್ನವರು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ಎಲ್ಲರೂ ಕೂಡ ನಮಗೆ ಒಂದು ಪ್ರೋತ್ಸಾಹ ನೀಡಿದ ಎಲ್ಲರಿಗೂ, ಅದೇ ರೀತಿ ದೇವರಿಗೂ ಕೂಡ ವಂದಿಸ್ತಾ ನಿಮಗೆಲ್ಲರಿಗೂ ನಮಸ್ಕಾರ ಮಾಡ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇಷ್ಟು ದೊಡ್ಡ ಸುಪ್ರಸಾದ ಭೋಜನ ಶಾಲೆಯ ನಿರ್ವಹಣೆಯನ್ನು ಮಾಡಿದಂತಹ ರಾಮಚಂದ್ರ ಶೆಟ್ಟರು, ಅರುಣ್ ಕುಮಾರ್ ಅವರು, ಇವರ ತಂಡ, ಇದೆಲ್ಲದರ ಪರವಾಗಿ ಶ್ರೀ ಅರುಣ್ ಕುಮಾರ್ ಅವರು 1-2 ನಿಮಿಷ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಜನಾರ್ದನ ನಮಃ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಇವತ್ತು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಸೇರಿದ್ದೇವೆ. ನಾವಿಲ್ಲಿ ನನಗೆ ಮೊದಲಾಗಿ ಶರತ್ನ ಪಡ್ವಟ್ನಾಯರು ಈ ಒಂದು ಆಹಾರ ಸಮಿತಿಯ ಸಂಚಾಲಕನಾಗಿ ಆಯ್ಕೆ ಮಾಡಿದ್ದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಹಾಗೆ ಅವರಿಗೆ ನಾನು ದೊಡ್ಡ ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತು ನಾವು ಈ ತಾಲೂಕಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಮ್ಮ ಸುಪ್ರಸಾದ ಮತ್ತು ಸುರುಚಿ ಇದರ ಬಗ್ಗೆ ನಾವು ಕೇಳಿದ್ದೇವೆ. ಬಹಳಷ್ಟು ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಸಮಿತಿಯವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಸಮಿತಿಯವರು ಹೆಸರು ನಮಗಿರ್ಬೋದು, ರಾಮಜಿ ಶೆಟ್ಟರು ಮತ್ತು ಅರುಣ್ ಕುಮಾರ್ ಅಂತೇಳಿ, ಆದರೆ ಇದರ ಹಿಂದೆ ಕಾಣದ ಕೈಗಳು ಬೇಕಾದಷ್ಟು ನಮ್ಮೊಟ್ಟಿಗೆ ಇದ್ದ ಕಾರಣ ಆ ಒಂದು ವ್ಯವಸ್ಥೆ ನಮಗೆ ಬಹಳ ಚಂದವಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಬೇಕಾದಷ್ಟು ನಮ್ಮ ಒಟ್ಟಿಗೆ ಇರುವಂತಹ ಆ ಕಾಣದ ಕೈಗಳೇನುಂಟು, ಅವರಿಂದಾಗಿ ನಮಗೆ ಆ ಕೆಲಸವನ್ನು ಚಂದವಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ನಾವು ಆವತ್ತಿನ ಒಂದು ಸಂದರ್ಭಗಳನ್ನು ನೆನಪಿಸಿಕೊಂಡ್ರೆ ನನಗೀಗಲೂ ಕೂಡ ಕಣ್ಣಿಗೆ ಆಗ್ತಾ ಉಂಟು. ಏನು ನಮ್ಮ 11 ದಿವಸದ ಆ ಒಂದು ಸುರುಚಿ ಪಾಕಶಾಲೆಯಲ್ಲಿ ಹಗಲಿರುಳು ದುಡಿದವರು ಸಾವಿರಾರು ಮಂದಿ. ಬೆಳಿಗ್ಗೆ ಎದ್ದು ನಮ್ಮದು 7 ಗಂಟೆಗೆ ಪ್ರಾರಂಭ ಆದಂತಹ ಆ ಪಾಕಶಾಲೆಯ ತಯಾರಿ ರಾತ್ರಿ 1:30 ಗಂಟೆವರೆಗೆ ನಡೀತಾ ಇತ್ತು. ಬೆಳಿಗ್ಗೆ 7:00 ನಮ್ಮದು ಫಲಹಾರ ಪ್ರಾರಂಭವಾದರೆ ರಾತ್ರಿ 1-1:30 ಗಂಟೆವರೆಗೆ ನಾವು ಪ್ರಸಾದ ಭೋಜನವನ್ನು ಕೊಡ್ತಾ ಇದ್ದೆವು. ಅದಕ್ಕೆ ಹೆಚ್ಚಿನ ಅಂಶ ನಮ್ಮ ಶಶಿ ಶೆಟ್ಟರ್ ಸಾಕ್ಷಿ ಅಂತ ಭಾವಿಸ್ತೇನೆ ನಾನು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಸಂದರ್ಭ ಬಂದರೂ ಕೂಡ ಅವರೊಂದು ಸೂಚನೆ ಇತ್ತು ನಮಗೆ. ಯಾವುದು ಇಲ್ಲ ಅಂತ ಆದರೂ ಕೂಡ ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ
ಒಂದು ಫಲಾಹಾರ ಆಗಲಿ ಭೋಜನ ಇಲ್ಲ ಅಂತ ಆಗಬಾರ್ದು ಅಂತೇಳಿ. ಹಾಗಾಗಿ ಅವರ ಒಂದು ಏನೋ ನಮ್ಮ ಹತ್ರ ಸೂಚನೆ ಕೊಟ್ಟಿದ್ದರು ಅವರು. ನಾವು 11 ಗಂಟೆವರೆಗೆ ಕೂಡ ಅಲ್ಲಿ ಆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೆವು. ಕೊನೆಗೆ ಹೊರಗಿನ ಚಪ್ಪರಲ್ಲಿಟ್ಟು ನಿರಂತರವಾಗಿ ಅದನ್ನು ಕೊಡ್ತಾ ಇದ್ದೆವು. ನಮಗೆ ಬೇಕಾದಷ್ಟು ಬೇರೆ ಕೆಲವರಿಗೆಲ್ಲ ಬೇಸರ ಆಗಿರ್ಬೋದು. ಯಾಕೆಂತ ಹೇಳಿದ್ರೆ ನಮ್ಮ ತಾಳ್ಮೆ ಅನ್ನುವಂಥದ್ದು ಬಹಳ ಅಲ್ಲಿ ವಿಶೇಷವಾಗಿತ್ತು. ಬೆಳಿಗ್ಗೆ ಭಜನೆ ಇರ್ಬೋದು, ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಹಾಗೆ ನಮ್ಮ ಸುಪ್ರಸಾದಲ್ಲಿ ಕೂಡ ಭಜನೆ ನಡೀತಾ ಇತ್ತು. ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅವರಿಗೆ ಆಹಾರವನ್ನು ಒದಗಿಸಬೇಕಾಗಿತ್ತು. ಕೆಲವು ಸಲ ನಮ್ಮಿಂದ ಆದಷ್ಟು ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ಒಂದು ವೇಳೆ ಏನಾದರೂ ನಮ್ಮಿಂದ ತಪ್ಪಾಗಿದ್ದರೆ ಅದನ್ನು ಕ್ಷಮಿಸಬೇಕು. ಯಾಕೆಂತ ಹೇಳಿದ್ರೆ ದೊಡ್ಡ ರೀತಿಯಲ್ಲಿ ನಾವು ಮಾಡಿದ್ದೇವೆ. ನಮ್ಮ ಅಂದಾಜಿದ್ದು ಸುರಿಗಿದ್ದ ಅಂದಾಜಿದ್ದದ್ದು ಹೆಚ್ಚಿನ ಅಂಶ 1.25 ಲಕ್ಷವರೆಗೆ ಅಂದಾಜಿತ್ತು. ಅದಕ್ಕೆ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೇವೆ ನಾವು. ಆದರೆ ಕೊನೆಗೆ ಅದು 2.25 ಲಕ್ಷದಿಂದ 3 ಲಕ್ಷವರೆಗೆ ನಾವು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದಕ್ಕೆಲ್ಲ ನಿಮ್ಮ ಸಹಕಾರ. ನಮ್ಮದು ಹೆಚ್ಚಂಶ ಭೋಜನ ನಿಮಗೆ ಗೊತ್ತಿರುವ ಹಾಗೆ ಭೋಜನದಲ್ಲಿ ನಾವು 2.25 ಲಕ್ಷವರೆಗೆ ಭೋಜನವನ್ನು ಪ್ರಸಾದ ಭೋಜನ ಕೊಟ್ಟಿದ್ದೇವೆ. ಅಲ್ಲಿ ಕೆಳಗೆ ಇರ್ಬೋದು, ಇಲ್ಲಿ VIP ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಅದು ನಡೆದಿದೆ. ಹಾಗೆ ಫಲಾಹಾರ ಕೂಡ ಹೆಚ್ಚಂಶ 1 ಲಕ್ಷವರೆಗೆ ಫಲಾಹಾರವನ್ನೇ ನಾವು ಕೊಟ್ಟಿದ್ದೇವೆ. ನಾವು ಬೆಳಿಗ್ಗೆ ನಿರಂತರವಾಗಿ 7 ಗಂಟೆಯಿಂದ ಪ್ರಾರಂಭವಾದರೆ 3,000, 3,500, 4,000ವರೆಗೆ ಬಿಡಿ ಫಲಾಹಾರ. ಆಮೇಲೆ ಮತ್ತು 11 ಗಂಟೆಯಿಂದ 11ವರೆಗೆ ನಮ್ಮದು 11 ಗಂಟೆ ಪಲ್ಲ ಪೂಜೆ ಆದರೆ 12 ಗಂಟೆಯಿಂದ ಪ್ರಾರಂಭವಾದರೆ 2-2:30ವರೆಗೆ ಪ್ರಸಾದ ಭೋಜನ. ಆಮೇಲೆ ನಿರಂತರ ಪುನಃ ನಾವು 5 ಗಂಟೆಗೆ ಪುನಃ ಫಲಾಹಾರ, ರಾತ್ರಿ ಪುನಃ 7 ಗಂಟೆಗೆ ಪುನಃ ಊಟ. ಈ ರೀತಿಯಲ್ಲಿ ನಿರಂತರವಾಗಿ ಯಾವುದೇ ರೀತಿಯಲ್ಲಿ ಅಂದರೆ ರೆಸ್ಟ್ ಇಲ್ಲದೆ ನಮ್ಮ ಕಾರ್ಯಕ್ರಮ ನಡೀತಾ ಇತ್ತು. ಅದಕ್ಕೆ ಹೆಚ್ಚಿನಂಶ ನಮ್ಮ ಜನಾರ್ದನ ದೇವರ ಆಶೀರ್ವಾದ ಅಂತ ಭಾವಿಸ್ತೇನೆ. ನಮ್ಮಲ್ಲಿ ಬೆಳಗ್ಗೆ ಬಂದವರು ರಾತ್ರಿ ಬೆಳಗ್ಗೆ 7 ಗಂಟೆ ಬಂದರೆ 1-1:30ವರೆಗೆ ಅಲ್ಲಿ ಇರ್ತಿದ್ರು ತುಂಬ ಜನ. ನಿಮಗೆ ಗೊತ್ತಿರ್ಬೋದು, ಶುಚಿತ್ವಕ್ಕೆ ನಾವು ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದೇವೆ. ನಾವು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥವರಲ್ಲಿ ಬಂದು ರಾತ್ರಿ ಎಲ್ಲ ಆದ ನಂತರ 1 ಗಂಟೆ 1:30ವರೆಗೆ ಇಡೀ ನಮ್ಮ ಪಾಕಶಾಲೆಯನ್ನು ತೊಳೆದು ಹೋಗ್ತಿದ್ರು ಅವರು. ಅದು ನಮಗೆ ಅವತ್ತು ಅವರ ಒಂದು ಏನು ಕಾರ್ಯವೈಖರಿ ನಮಗೆ ನಮಗೆ ಗೊತ್ತಾದದ್ದು. ಅದು ಕೂಡ ಕೇವಲ ನಮ್ಮ ಸ್ವಯಂ ಸೇವಕರು ಅಂತ ಭಾವಿಸೋದಿಲ್ಲ. ಎಲ್ಲ ದೊಡ್ಡವರು ಕೂಡ 3 ಪೆಟ್ರೋಲ್ ಬಂಕ್ ಉಂಟು ಅವರಿಗೆ, ದೊಡ್ಡ ಇದುಂಟು. ಅಂಥವ್ರು ಬಂದು ಆ ಸೇವೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಈ ಪಾಕಶಾಲೆಯ ಪರವಾಗಿ, ಯಾಕೆಂತ ಹೇಳಿದ್ರೆ ಅದರಲ್ಲಿ ಹೆಚ್ಚು ಅಂಶ ಬಳಸೋಕ್ಕೆ 250 ದಿವಸಕ್ಕೆ 200-300 ಜನ ಬೇಕಿತ್ತು. ಹಾಗೆ ಒಳಗೆ ನಮಗೆ ತೋಡಿಕೊಡಲಿಕ್ಕೆ ಅದಕ್ಕೆಲ್ಲ 60-70 ಜನ ಬೇಕಿತ್ತು. ಅದನ್ನೆಲ್ಲ ಒದಗಿಸಿಕೊಟ್ಟಂತಹ ಶಿವಪ್ರಸಾದ್ರವರಿಗೆ ಮತ್ತು ವಿಶೇಷವಾಗಿ ನಮ್ಮ ರಾಮ್ ಶೆಟ್ರು ಅದಕ್ಕೆ ಏನೆಲ್ಲ ತಯಾರಿಗಳು ಬೇಕು ಅದನ್ನು ಮಾಡಿಕೊಟ್ಟಿದ್ದಾರೆ. ಸಂಚಾಲಕರವರು, ಹಾಗೆ ಹೆಬ್ಬಾರು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸಮಿತಿಯವರು ಯಾವುದೇ ರೀತಿಯಲ್ಲಿ ಇಲ್ಲ ಅಂತ ಹೇಳಿಲ್ಲ. ಯಾಕೆಂದರೆ ಅಲ್ಲಿ ನಿರ್ಧಾರಗಳು ನಾವು ನಮ್ಮಷ್ಟು ತಗೊಳ್ತಾ ಇದ್ದೆವು. ಅನಿವಾರ್ಯವಾಗಿ ನಾವು ಯಾರೂ ಕೇಳಲಿಕ್ಕೆ ಆಗ್ತಿರಲಿಲ್ಲ. ಆ ಸಂದರ್ಭಕ್ಕೆ ಏನು ಬೇಕು ಅದನ್ನು ನಾವು ನಿರ್ಧಾರ ನಾವೇ ತಗೊಳ್ಬೇಕಿತ್ತು. ಅದಕ್ಕೆ ನಮಗೆ ಅವಕಾಶ ಕೊಟ್ಟಂಥ ಸಮಿತಿಯವರಿಗೆ ನಾವು ನಮ್ಮಷ್ಟೇ ನಾವು ನಿರ್ಧಾರ ತಗೊಂಡಿದ್ದೇವೆ. ಆ ಕಾಲಕ್ಕೆ ಏನೆಲ್ಲ ಬೇಕು ಅದನ್ನು ಮಾಡಿಕೊಟ್ಟಿದ್ದೇವೆ. ಅದಕ್ಕೆಲ್ಲ ನಮ್ಮ ತುಂಬ ಜನ ಸ್ವಯಂ ಸೇವಕರು ಮತ್ತು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ. ಹಾಗೆ ನಮ್ಮದೇನಾದರೂ ಸಮಿತಿಯವರಲ್ಲಿ ನಾನು ಕ್ಷಮೆ ಕೇಳ್ತೇನೆ. ನಮ್ಮದೇನಾದರೂ ತಪ್ಪುಗಳಾಗಿದ್ದರೆ ಆ ಒಂದು ಕಾಲಘಟ್ಟದಲ್ಲಿ ನಡೆದಿರಬಹುದು, ಇದೆಲ್ಲ ಕ್ಷಮಿಸಬೇಕು ಅಂತ ಹೇಳಿ ಜನಾರ್ದನ ಸ್ವಾಮಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾಗಿ, ಸಮಿತಿಯವರ ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ಎಲ್ಲರ ಪರವಾಗಿ, ನಮ್ಮ ಪಾಕಶಾಲೆಯ ಪರವಾಗಿ ಎಲ್ಲರ ಪರವಾಗಿ ನಾನು ಕೈ ಮುಗಿದು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಈಗಾಗಲೇ ಭೋಜನದ ವ್ಯವಸ್ಥೆ ಕೂಡ ಸಿದ್ಧ ಆಗಿದೆ. ನಾವು ಪ್ರಾರಂಭ ಮಾಡುವಾಗ 1/4 ಗಂಟೆ ವಿಳಂಬ ಆಗಿದೆ. ಕಾರ್ಯಕ್ರಮ ಆರಂಭ ಮಾಡುವಾಗ ಆರಂಭದಲ್ಲಿ ಕೋರಮ್ ಇರಲಿಲ್ಲ. ಹಾಗೆ ಪ್ರಾರಂಭ ಮಾಡುವಾಗ 1/4 ಗಂಟೆ ವಿಳಂಬ ಆಗಿದೆ. ಹಾಗಾಗಿ ಹೆಚ್ಚಿನವರು ಮಾತನಾಡಬೇಕು ಅಂತ ಎಲ್ಲರಿಗೂ ಅಪೇಕ್ಷೆ ಇದ್ದರೂ ಕೂಡ ಅನಿವಾರ್ಯ ಕಾರಣದಿಂದ ಸಾಧ್ಯವಾಗಲಿಕ್ಕಿಲ್ಲ ಅಂತ ಹೇಳ್ತಾ, ಇನ್ನು ಮುಂದೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಜನಪ್ರಿಯ ಶಾಸಕರು ನಮ್ಮ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮಾರ್ಗದರ್ಶನವನ್ನು ನೀಡಿದವರು ಶ್ರೀ ಹರೀಶ್ ಪೂಂಜಾ ಅವರು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ಬಂದು ಅದು ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ ಸೂಚನೆಯನ್ನು ನೀಡ್ತಾ ಇದ್ದರು. ಅವರು ಮಾತನಾಡಿದರೆ ಪ್ರಾಯಃ ಇಡೀ ತಾಲೂಕಿನವರಿಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿದಾಗ ಆಗತ್ತೆ. ಈಗ ಶ್ರೀ ಹರೀಶ್ ಪೂಂಜಾ ಅವರು ಸ್ಥಳ ಸಾನ್ನಿಧ್ಯದ
ಆರಾಧ್ಯ ದೇವರಾಗಿರ್ತಕ್ಕಂಥ ಜನಾರ್ದನ ಸ್ವಾಮಿ ದೇವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ದೇವಸ್ಥಾನದ ಅನುವಂಶೀಯ ಆಡಳಿತ ಮುಕ್ತೇಶ್ವರರಾಗಿರ್ತಕ್ಕಂಥ ಶರತ್ ಕೃಷ್ಣ ಪಡವಟ್ನಾಯರವರ ಆಶೀರ್ವಾದವನ್ನು ಬೇಡ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪ್ರಮುಖರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಭಕ್ತಾಭಿಮಾನಿ ಬಂಧುಗಳೇ, ನಾನು ಮೊನ್ನೆ ಬ್ರಹ್ಮಕಲಶೋತ್ಸವದ ವೇದಿಕೆಯಲ್ಲಿ ಒಂದು ಮಾತು ಹೇಳಿದ್ದೆ. ಮೊದಲ ದಿನ ರಾಜಗೋಪುರದ ವಿಜಯಗೋಪುರದ ಉದ್ಘಾಟನಾ ಸಂದರ್ಭದಲ್ಲಿ ಈ ಒಂದು ಯಶಸ್ವಿ ಕಾರ್ಯಕ್ರಮ ಯಾಕಾಯಿತು ಅಂತ ಹೇಳಿದರೆ, ವಿಜಯರಾಘವ ಪಡವಟ್ನಾಯರವರ ಮತ್ತು ಶರತ್ ಕೃಷ್ಣ ಪಡವಟ್ನಾಯರವರ ಉಜಿರೆಯ ಜೊತೆ ಇರತಕ್ಕಂಥ ಸಂಬಂಧ ಇದು ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬ್ರಹ್ಮಕಲಶೋತ್ಸವ ನಡೀಲಿಕ್ಕೆ ಕಾರಣೀಭೂತ ಆಯಿತು ಎನ್ನುವಂಥದ್ದನ್ನು ಹೇಳಿದೆ. ಆದರೆ ಇವತ್ತು ಹೇಳ್ತೇನೆ, ಪ್ರತಾಪ್ಜಿ ಕೇವಲ ಸಂಬಂಧ ಮಾತ್ರ ಅಲ್ಲ, ಅವರ ಸಂಪರ್ಕವು ಈ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಬ್ರಹ್ಮಕಲಶೋತ್ಸವ ನಡೀಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಶರತ್ ಕೃಷ್ಣರ ಪಡವಟ್ನಾಯರವರ ಸಂಪರ್ಕ ಎನ್ನುವಂಥದ್ದನ್ನು ಹೇಳ್ತೇನೆ. ನಿಮಗೆ ಸಂಪರ್ಕ ಯಾಕೆ ಅಂತ ತಲೆಗೆ ಹೋಗಲಿಕ್ಕಿಲ್ಲ. ಶರತ್ ಕೃಷ್ಣ ಪಡವಟ್ನಾಯರು ಕಳೆದ 6 ತಿಂಗಳ ಹಿಂದೆ ಉಜಿರೆ ಗ್ರಾಮದ 4,000 ಮನೆಗಳಿಗೂ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾನು ನಿಮ್ಮವನು ಎನ್ನುವಂಥದ್ದನ್ನು ಅವರು ಮಾಡಿರ್ತಕ್ಕಂಥ ಪ್ರಯತ್ನ ಪ್ರಾಯಶಃ ಈ ಒಂದು ಬ್ರಹ್ಮಕಲಶೋತ್ಸವ ಇಷ್ಟು ಯಶಸ್ವಿ ಆಗಲಿಕ್ಕೆ ಕಾರಣ. ಆ ಕಾರಣಕ್ಕೋಸ್ಕರ ನಿಮ್ಮ ಸಂಬಂಧ, ನಿಮ್ಮ ಸಂಪರ್ಕವೇ ಈ ಅತ್ಯದ್ಭುತವಾಗಿರ್ತಕ್ಕಂಥ ಬ್ರಹ್ಮಕಲಶೋತ್ಸವ ನೆರವೇರಲಿಕ್ಕೆ ಪ್ರೇರಣೆ ಆಗಿದೆ ಎನ್ನುವಂಥದ್ದನ್ನು ನಾನು ಮೊದಲು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದರ ಜೊತೆ ಈ ಬ್ರಹ್ಮಕಲಶೋತ್ಸವ ಯಶಸ್ವಿ ಆಗಲಿಕ್ಕೆ ಕಾರಣ ಯಾರು ಕೇಳಿದರೆ, ಈ ಉಜಿರೆ ಗ್ರಾಮದ ತಾಯಂದಿರು. ನಾನು ಅಣ್ಣಂದರು ಬೇಜಾರು ಮಾಡಿದರೂ ಪರವಾಗಿಲ್ಲ, ನನಗೆ ಈ ಬ್ರಹ್ಮಕಲಶೋತ್ಸವ ಯಶಸ್ವಿ ಆಗಲಿಕ್ಕೆ ಕಾರಣ ಉಜಿರೆ ಗ್ರಾಮದ ತಾಯಂದಿರು ಮೂಲ ಪ್ರೇರಣೆ. ಆ ಕಾರಣಕ್ಕೋಸ್ಕರ ಮೊದಲ ಅಭಿನಂದನೆ ಸಲ್ಲಿಸುವುದು ನಾನು ತಾಯಂದಿರಿಗೆ. ಯಾಕೆ ಅಂತ ಕೇಳಿದರೆ 3-4 ಅಂಶ ಇದೆ ಶಶಿಯಣ್ಣ. ಒಂದು, ವಿಜಯಗೋಪುರದ ನಿರ್ಮಾಣ ಆಗಬೇಕಾದ್ರೆ ತಾಯಂದಿರು ಸಂಗ್ರಹಕ್ಕೆ ಹೋದರು. ನನಗೆ ಗೊತ್ತಿಲ್ಲ, ಕನಿಷ್ಠ 15 ಲಕ್ಷದವರೆಗೆ ಅವತ್ತು ರಾಜಗೋಪುರದ ವ್ಯವಸ್ಥೆಯ ದೃಷ್ಟಿಯಿಂದ ಸಂಗ್ರಹ ಮಾಡತಕ್ಕಂಥ ಶಕ್ತಿಯೊಂದಿಗೆ ಇಡೀ ಸಮಾಜವನ್ನು ಸಂಘಟಿಸ್ತಕ್ಕಂಥ ದೃಷ್ಟಿಯಲ್ಲಿ ನಮ್ಮದು ಒಂದು ಶಕ್ತಿ ಇದೆ, ನಮ್ಮದು ಒಂದು ಪಾತ್ರ ಅದರಲ್ಲಿ ಇರಬೇಕೆನ್ನುವಂಥದ್ದನ್ನು ಮೊದಲು ತೋರಿಸಿದವರು ಉಜಿರೆಯ ಮಹಿಳಾ ಶಕ್ತಿ, ಆ ಮಾತೃಶಕ್ತಿ. ಅದಕ್ಕೋಸ್ಕರ ನಾನು ಮೊದಲು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೆ. ಇನ್ನೊಂದು ಯಾಕೆ ಅಂತ ಹೇಳಿದರೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಕ್ಷ್ಮೀ ಮೋಹನ್ ಅಣ್ಣ ಬಂದು 4 ತಿಂಗಳು ಇಲ್ಲಿ ಕೆಲಸ ಮಾಡಬೇಕಾದ್ರೆ, ಶಶಿ ಅಣ್ಣ ಬಂದು ಇಷ್ಟು ದಿನ ಬರೋಡದ ಎಲ್ಲ ಅವರ ಬಿಸ್ನೆಸ್ಸನ್ನು ಬಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಬೇಕಾದ್ರೆ, ಅವರ ಮನೆಯಲ್ಲಿರ್ತಕ್ಕಂಥ ಅಕ್ಕಂದರು ನಿಖಿಲ್ ಪೋಲೆ ಎಡ್ಡೆ ಬೇಲೆ ಅಂತ ಹೇಳಿದ ಕಾರಣಕ್ಕೋಸ್ಕರ ಅಲ್ಲಿಂದ ಹಿಡಿದು ನಿಮ್ಮಲ್ಲಿವರೆಗೆ ಯಾರು ಪುರುಷರು ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾರೋ ಅವರ ಕೆಲಸಕ್ಕೆ ಪ್ರೇರಣೆ ಯಾರು ಕೇಳಿದರೆ, ಅವರ ಮನೆಯಲ್ಲಿರ್ತಕ್ಕಂಥ ತಾಯಿ, ಅವರ ಮನೆಯಲ್ಲಿರ್ತಕ್ಕಂಥ ಹೆಂಡತಿ, ಅವರ ಮನೆಯಲ್ಲಿರ್ತಕ್ಕಂಥ ತಂಗಿ, ಅವರ ಮನೆಯಲ್ಲಿರ್ತಕ್ಕಂಥ ಅಕ್ಕ. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಯಾವುದೇ ಚಿಂತೆಗಳಿಲ್ಲದೆ ಈ ದೇವಸ್ಥಾನದ ಕಾರ್ಯದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆ ಕಾರಣಕ್ಕೋಸ್ಕರ ನಾನು ಮೊದಲನೇದಾಗಿ ಮಾತೃಶಕ್ತಿಗೆ ಅಭಿನಂದನೆಯನ್ನು ಮೊದಲಿಗೆ ನಾನು ಸಲ್ಲಿಸಿದ್ದು. ಪ್ರಾಯಶಃ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ನಾನು ಶರತ್ ಕೃಷ್ಣ ಪಡವಟ್ನಾಯರು, ನಾನು ಇದನ್ನು ಹೇಳಬೇಕಾದ್ರೆ ಅವರ ಹೆಂಡತಿಯನ್ನು ನೋಡಿದರು. ಅವರು ಯಾಕೆ ನೋಡಿದರು ಅಂತ ಹೇಳಿದರೆ, ಅವರು ಸಹ ಪರಿಪೂರ್ಣವಾಗಿ ಇದರಲ್ಲಿ ತೊಡಗಿಕೊಳ್ಳಬೇಕಾದ್ರೆ ಕಳೆದ 6-7-8 ತಿಂಗಳಿನಿಂದ ನಿರಂತರವಾಗಿ ಮನೆಯ ಜವಾಬ್ದಾರಿ ಬಿಟ್ಟು ದೇವಸ್ಥಾನ ಅಂತ ಹೇಳಿ ಇಲ್ಲಿ ಬಂದು ಕೂತಾಗ ಮನೆಯಲ್ಲಿ ನೀವು ಹೋಗಿ ಅದು ಏನಿದ್ರು ನಾನು ಅದಕ್ಕೆ ಜವಾಬ್ದಾರಿ ತಗೊಳ್ತೇನೆ ಅಂತೇಳಿ ಅಮ್ಮ ಅವರಿಗೆ ಆ ಶಕ್ತಿ ನೀಡಿದ್ರಿಂದ ವಿಜಯ ರಾಘವ ಪಡವಟ್ನಾಯರವರ ಧರ್ಮಪತ್ನಿ ನಮ್ಮ ಶರತಣ್ಣನವರ ಅಮ್ಮ ಅಷ್ಟು ಶಕ್ತಿಯನ್ನು ಕೊಟ್ಟ ಕಾರಣಕ್ಕೋಸ್ಕರ ಪ್ರಾಯಶಃ ಇಷ್ಟು ವೇಗವಾಗಿ ಈ ಒಂದು ಬ್ರಹ್ಮಕಲಶೋತ್ಸವವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಎಲ್ಲ ಪುರುಷರು ಸೇರಿ ಆ ತಾಯಂದ್ರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಮತ್ತು ನಾನು ಇನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ಶಶಾಣ, ಯಾಕಂತೇಳಿದರೆ ನಾಭೂತೋ ನ ಭವಿಷ್ಯತಿ ಎನ್ನುವಂಥದ್ದು ನೀವು ಮತ್ತೆ ಮಾಡಿ ತೋರಿಸಿರುವವರು, ಅದು ಉಜಿರೆಯ ಬ್ರಹ್ಮಕಲಶೋತ್ಸವ. ಇನ್ನು ಮುಂದೆ 12ನೇ ವರ್ಷದ ನಂತರ ಆಗುವ ಬ್ರಹ್ಮಕಲಶವು ಇಷ್ಟು ಚೆಂದಾಗಿ ಆಗ್ತದೆ ಅಂತ ಹೇಳುವಂಥದ್ದಲ್ಲ. ಆದರೆ ಇದು ಜೀವನ ಪರ್ಯಂತ, ಈಗೇನು ಶರತನ್ನು ಹೇಳಿದ್ರಲ್ಲ, ರಾಜಗೋಪುರದ ತುತ್ತ ತುದಿಯ ಆ ಕಲಶದ
ಮೇಲೆ ಅಭಿಷೇಕ ಮಾಡುವಾಗ ನನ್ನ ಕಣ್ಣಿನಲ್ಲಿ ಬಂದಿರತಕ್ಕಂಥ ಆನಂದ ಬಾಷ್ಪ ಅಂತ ಹೇಳಿದ್ರಲ್ಲ, ಅವರು 12 ವರ್ಷದ ನಂತರ ಮತ್ತೆ ವಿಜಯ ಗೋಪುರ ಮಾಡಲಿಕ್ಕಿಲ್ಲ. ಜೀವನದಲ್ಲಿ ಅವರ ಅವಿಸ್ಮರಣೀಯವಾಗಿ ನಮ್ಮೆಲ್ಲರಿಗೂ ಉಳಿಯತಕ್ಕಂಥ ನ ಭೂತೋ ನ ಭವಿಷ್ಯತಿ ಎನ್ನುವ ಬ್ರಹ್ಮಕಲಶೋತ್ಸವ ನಮ್ಮ ಜೀವನದಲ್ಲಿ ನೋಡಿದರೆ ಈ ವರ್ಷದ ಬ್ರಹ್ಮಕಲಶೋತ್ಸವ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ನಾನು ಭಾಳ ಸಂತೋಷ ಪಡ್ದೇನೆ. ಇದರಲ್ಲಿ ನಾವು ಯಾರೆಲ್ಲ ಭಾಗವಹಿಸಿದ್ದೀವಿ ನೋಡಿ, ನಮ್ಮಷ್ಟು ಪುಣ್ಯವಂತರು, ನಮ್ಮಷ್ಟು ಧನ್ಯೋಸ್ಮಿ ಇನ್ನೊಬ್ಬ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಯಾರೆಲ್ಲ ತೊಡಗಿಸಿಕೊಳ್ಳಿಕ್ಕೆ ಆಗಲಿಲ್ಲ ನೋಡಿ, ಅವರು ಮನಸ್ಸಿನಲ್ಲಿ ಕೊರಗ್ಬೋದು, ಇಂಥ ಒಂದು ಬ್ರಹ್ಮಕಲಶೋತ್ಸವದಲ್ಲಿ, ಆ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತಹ ರೀತಿಯಲ್ಲಿ ಈ ಬ್ರಹ್ಮಕಲಶೋತ್ಸವ ನಡೆದಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಪ್ರಾಯಶಃ ಅದು ಪಾರ್ಕಿಂಗಿನ ಸ್ವಯಂ ಸೇವಕರಿಂದ ಹಿಡಿದು ಕೌಂಟ್ರಲ್ಲಿ ಕೂತಿರುವಂಥ ಸ್ವಯಂ ಸೇವಕರವರೆಗೆ ನಾನು ಇದನ್ನು ಅದನ್ನು ಅಂತ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ ಧನಂಜಯ ಸರ್. ಯಾಕಂತ ಹೇಳಿದ್ರೆ ಎಲ್ಲ ಸಮಿತಿಯವರು ಸಹ ಅಷ್ಟೇ ಶ್ರದ್ಧೆಯಿಂದ ಇದು ನನ್ನ ಸೇವೆ ಎನ್ನುವಂಥ ಭಾವನೆಯಲ್ಲಿ ಎಲ್ಲ ಸಮಿತಿಯವರು ದೇವರಿಗೆ ಸಮಾನವಾಗಿ ಸೇವೆ ಮಾಡಿರ್ತಕ್ಕಂಥ ಕೆಲಸವನ್ನು ಎಲ್ಲ ಸಮಿತಿಯವರು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಭಾಳ ಸಂತೋಷವನ್ನು ಈ ಸಂದರ್ಭದಲ್ಲಿ ಪಡ್ತಾ, ನಾನು ಲಕ್ಷ್ಮೀ ಮೋಹನ್ರ ಹತ್ರ ಒಂದು ಸಲ ಹೇಳಿದ್ದೆ, ಬೆಳಾಲಿನ ಆರಿಕೋಡಿಯ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಮಾಡಲಿಕ್ಕಿತ್ತು. ಸನ್ಮಾನ ಮಾಡಬೇಕಾದ್ರೆ ನನ್ನ ಹತ್ರ ಹೇಳಿದ್ರು, ಉಜಿರೆಗೆ ಬರ್ಪರತ್ತ ಅಂದು, ಯಾನ್ ಬರ್ಪೂಜಿ ನಿಖಲ್ ಘಟಾನು ಘಟಿನಕ್ಲೇರಿ ಯಾನ್ ಬರ್ಪೂಜಿ ಅಂತ ಹೇಳಿದ್ದೆ. ಯಾಕೆ ಹೇಳಿದ್ದೆ ಅಂತ ಹೇಳಿದರೆ, ಇಲ್ಲಿ ಪ್ರತಿ ವಿಭಾಗದ ಪ್ರತಿ ಜವಾಬ್ದಾರಿಯನ್ನು ತಗೊಂಡವರು ಸಹ ನೂರಾರು ಬ್ರಹ್ಮಕಲಶೋತ್ಸವವನ್ನು ನೋಡಿದವರು, ನೂರಾರು ಬ್ರಹ್ಮಕಲಶೋತ್ಸವದಲ್ಲಿ ಸೇವೆ ಮಾಡಿದವರು. ನಾವು ಹೇಳಿದರೆ ಏನು ಮಾಡ್ಬೋದಿತ್ತೋ ನಮ್ಮ ಕಲ್ಪನೆಯನ್ನು ಮೀರಿ ಮಾಡುವ ಕೆಲಸ ಸಾಮರ್ಥ್ಯ ಇದ್ದಂಥವರು ಉಜಿರೆಯವರು. ಪ್ರಾಯಶಃ ಅದನ್ನು ನೀವು ಮಾಡಿ ತೋರಿಸಿದ್ದೀರಿ, ಅದು ನನಗೆ ಭಾಳ ಖುಷಿ ಇದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷವನ್ನು ಈ ಸಂದರ್ಭದಲ್ಲಿ ಪಡ್ತಾ, ನಾನು ಬ್ರಹ್ಮಕಲಶೋತ್ಸವದಲ್ಲೂ ತುಂಬ ನೇತೃತ್ವವನ್ನು ವಹಿಸಿಕೊಂಡು ಸುಮಾರು 48 ಬ್ರಹ್ಮಕಲಶೋತ್ಸವದಲ್ಲಿ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ ನನಗೆ. ಆದರೆ ಎಲ್ಲಿಯೂ ಪ್ರಾರಂಭದಿಂದ ಕೊನೆಯವರೆಗೆ ದಿನ ನನಗೆ ಹೋಗ್ಲಿಕ್ಕೆ ಆದದ್ದಿಲ್ಲ. ಆದರೆ ಇಲ್ಲಿ ನನಗೆ ಖುಷಿ ಏನಂದರೆ, ಬ್ರಹ್ಮಕಲಶೋತ್ಸವ ಶುರುವಾಗಿ ಅಲ್ಲಿಂದ ಕಡೆಗೆ ಸೀರೆ ವಿತರಣೆಯವರೆಗೂ ನನಗೆ ಒಂದು ಭಾಗವಹಿಸುವಂಥ ಅವಕಾಶ ಸಿಕ್ಕಿದೆ ಅಂತ ಹೇಳಿದರೆ, ಅದು ನಿಮ್ಮ ಸಂಬಂಧ ಮತ್ತು ನಿಮ್ಮ ಸಂಪರ್ಕದ ಫಲಶ್ರುತಿ, ಆ ದೇವರ ಆಶೀರ್ವಾದ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾಯಶಃ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡದೆ ಎಲ್ಲ ವಿಚಾರದಲ್ಲೂ ನಮ್ಮ ಪ್ರತಾಪ್ ಸಿಂಹನಾಯಕರವರ ನೇತೃತ್ವದಲ್ಲಿ, ಅದೇ ರೀತಿ ಶಶಿಧರ್ ಶೆಟ್ಟಿ ಅವರ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಲಕ್ಷ್ಮೀ ಮೋಹನ್ರು ಇರ್ಬೋದು, ಅಥವಾ ಈ ಸಮಿತಿಯಲ್ಲಿ ಯಾರೆಲ್ಲ ಅದಕ್ಕೆ ಶಕ್ತಿಯನ್ನು ತುಂಬಿದ್ದಾರೋ ನಾವೆಲ್ಲರೂ ಕೆಲಸ ಮಾಡಿದ್ದು ಶರತಣ್ಣನ ಅವರ ಆ ಒಂದು ಮುಗುಳ್ನಗೆ, ಅವರ ಪ್ರೀತಿಯ ಮಾತು, ಅವರ ಒಂದು ವಿಶ್ವಾಸದ ಮಾತು, ಬನ್ನಿ ನಾವು ಜೊತೆಯಲ್ಲಿ ಈ ಕೆಲಸವನ್ನು ಮಾಡುವ ಎನ್ನುವಂಥ ಅವರ ಸಜ್ಜನಿಕೆ ಪ್ರಾಯಶಃ ಅಲ್ಲಿಂದ ಹಿಡಿದು ನಿಮ್ಮಲ್ಲಿಯವರೆಗೆ ನಮಗೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾಯಶಃ ಆ ಸಂಬಂಧದೊಂದಿಗೆ, ಆ ಸಂಪರ್ಕದೊಂದಿಗೆ ಈ ಒಂದು ಬ್ರಹ್ಮಕಲಶೋತ್ಸವ ಯಶಸ್ವಿಯಾಗಿದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಪ್ರಾಯಶಃ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ VIP ಸೆಕ್ಷನಲ್ಲಿ ಕೆಲಸ ಮಾಡಿದ್ದು ಶ್ರೀಧರ್ ಗೌಡ್ರು ನೆನಪು ಮಾಡಬೇಕು ನಾನು. ಯಾಕಂತ ಹೇಳಿದ್ರೆ ಪಾಪ 10 ದಿವಸಗಳ ಕಾಲನೂ ಸಹ ಅವರು ಪರಿಪೂರ್ಣವಾಗಿ ಆ ಒಂದು ಸೇವೆಯನ್ನು ನಿರಂತರವಾಗಿ ಮಾಡಿದಂಥವರು ಶ್ರೀಧರ್ ಗೌಡರು. ಅವರ ಆತ್ಮಕ್ಕೂ ದೇವರು ಶಾಂತಿಯನ್ನು ಕರುಣಿಸಲಿ ಎನ್ನುವಂಥ ಪ್ರಾರ್ಥನೆಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತಾ, ಆಟೋದ ಉಮೇಶ್ ಗೌಡರು ಸಹ ಇದರಲ್ಲಿ ಪೂರ್ಣವಾಗಿರ್ತಕ್ಕಂಥ ಸ್ವಯಂ ಸೇವಕರಾಗಿ ತೊಡಗಿಕೊಂಡಿದ್ದವರು ಇವತ್ತು ದೇವರ ಪಾದವನ್ನು ಸೇರಿಕೊಂಡಿದ್ದಾರೆ. ಅವರ ಸೇವೆಯು ಅವರ ಆತ್ಮಕ್ಕೂ ದೇವರು ಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ದೇವರು ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ, ಅದರ ಜೊತೆಗೆ ಅವರಿಗೆ ಪೂರ್ಣವಾಗಿರ್ತಕ್ಕಂಥ ಶಕ್ತಿ ಅವರ ಕುಟುಂಬಕ್ಕೆ ಸಿಗಲಿ, ಅದೇ ಜನಾರ್ದನ ಸ್ವಾಮಿ ದೇವರು ಕರುಣಿಸಲಿ. ನಮ್ಮೆಲ್ಲರ ಪ್ರಾರ್ಥನೆ ಅವರ ಮುಂದಿನ ಅವರ ಮಕ್ಕಳ ಅವರ ಕುಟುಂಬಕ್ಕೆ ಇನ್ನಷ್ಟು ಶಕ್ತಿ ಆಗಲಿ ಎನ್ನುವಂಥ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆಯನ್ನು ಸಹ ಈ ಸಂದರ್ಭದಲ್ಲಿ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬರದೆ, ಕೆಲವು ಬ್ರಹ್ಮಕಲಶೋತ್ಸವ ಪ್ರಾರಂಭ ಆದ ನಂತರ ಮುಗಿಯುವೊಳಗೆ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸಿದ್ದೇವೆ. ನಾನಂತ ಉಲ್ಲೇಖ ಮಾಡಲಿಕ್ಕೆ ಹೋದರೆ ಕೆಲವು ಬ್ರಹ್ಮಕಲಶದಲ್ಲಿ ಕೆಲವು ಕಷ್ಟಗಳನ್ನು ನಾವು ಎದುರಿಸಿದ್ದೇವೆ. ಆದರೆ ಈ ಬ್ರಹ್ಮಕಲಶೋತ್ಸವದಲ್ಲಿ ಶುರುವಿನಿಂದ ಲಾಸ್ಟ್ವರೆಗೂ ದೇವರು ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಟೆನ್ಷನ್ ಕೊಡದೆ,
ಆರಾಮದಲ್ಲಿ ಈ ಒಂದು ಬ್ರಹ್ಮಕಲಶೋತ್ಸವ ನಡೆಸಿಕೊಂಡು ಹೋಗಲಿಕ್ಕೆ ಆಗಿದೆ ಅಂತ ಹೇಳಿದರೆ ಆ ಜನಾರ್ದನ ಸ್ವಾಮಿ ದೇವರ ಆಶೀರ್ವಾದ, ವಿಜಯರಾಘವ ಪಡವಟ್ನಾಯರವರ ಪೂರ್ಣ ಆಶೀರ್ವಾದ, ಶರತ್ ಕೃಷ್ಣ ಪಡವಟ್ನಾಯರವರ ನೇತೃತ್ವ ಇದಕ್ಕೆಲ್ಲಗೂ ಪ್ರೇರಣೆ ಆಗಿದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಉಲ್ಲೇಖ ಮಾಡ್ತಾ, ಈ ಒಂದು ಸೇವಾ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ನನಗೂ ಅವಕಾಶ ಸಿಕ್ಕಿರುವುದಕ್ಕೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಹ ಸಲ್ಲಿಸುತ್ತಾ, ಅವತ್ತು ಏನು ರಾಜಗೋಪುರಕ್ಕೆ ಒಂದಷ್ಟು ಅನುದಾನ ಕೊಡಬೇಕು ಅಂತ ಹೇಳಿದಿರಿ, ಈಗಾಗಲೇ ನಾನು ಸುಮಾರು 20 ಲಕ್ಷ ರೂಪಾಯಿ ಅನುದಾನ ಆ ರಾಜಗೋಪುರಕ್ಕೆ ಇಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ, ಆ ಮೂಲಕ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂಥ ಭಾಗ್ಯ, ನನ್ನ ಸೇವೆ ಮಾಡುವಂಥ ಯೋಗ ಭಾಗ್ಯ ದೇವರ ಮೂಲಕ ನಮಗೂ ಸಿಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಉಜಿರೆಯ ಯಾದವ್ ಆರ್ಟ್ಸ್ನ ಮಾಲಕರಾದಂಥ ಯಾದವ್ ಅವರು ಜನಾರ್ದನ ಸ್ವಾಮಿಯ ವಿಶೇಷ ಭಾವಚಿತ್ರವನ್ನು ರಚನೆ ಮಾಡಿದ್ದಾರೆ. ಅದನ್ನು ಈ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರಿಗೆ ಅವರಿಗೆ ಹಸ್ತಾಂತರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀ ಶಶಿಧರ್ ಶೆಟ್ಟಿ ನವಶಕ್ತಿ ಬರೋಡ ಅವರು. ಅವ್ರ ಬಗ್ಗೆ ಮಾತನಾಡಬೇಕಾಗಿಲ್ಲ. ಸೂರ್ಯ ಪ್ರಕಾಶಮಾನವಾಗಿದ್ದರೆ ಪುನಃ ಇವನು ಸೂರ್ಯ ಅಂತ ತೋರಿಸಬೇಕಾಗಿಲ್ಲ, ಎಲ್ಲರಿಗೂ ಅದು ಗೊತ್ತಾಗತ್ತೆ. ತನ್ನನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡವರು ಶಶಿಧರ್ ಶೆಟ್ಟಿಯವರು. ಬೇರೆ ಬ್ರಹ್ಮಕಲಶೋತ್ಸವದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲದೇ ಇರುವಂತಹ ಹಲವು ಹೊಸ ಹೊಸ ಉಪಕ್ರಮಗಳನ್ನು ಈ ಬ್ರಹ್ಮಕಲಶೋತ್ಸವದಲ್ಲಿ ಅವರ ನೇತೃತ್ವದಲ್ಲಿ ಜಾರಿ ಮಾಡಿದ್ದಾರೆ. ಸೀರೆ ಮತ್ತು ಪಂಚೆ ವಿತರಣೆ ಇರ್ಬೋದು, ಅನ್ನ ದಾನದಲ್ಲಿ ಜನರು ತೊಡಗಿಸಿಕೊಳ್ಳುವಂತಹ ಒಂದು ಮುಷ್ಟಿ ಅಕ್ಕಿಯನ್ನು ಸಮರ್ಪಣೆ ಮಾಡುವಂತಹ ಒಂದು ವಿಧಾನ ಇರ್ಬೋದು, ಸಭಾ ಕಾರ್ಯಕ್ರಮಗಳನ್ನು ಎಲ್ಲ ದಿವಸ ಜೋಡಣೆ ಮಾಡಿದ್ದಿರ್ಬೋದು. ಇಂತಹ ಅನೇಕ ಉಪಕ್ರಮಗಳು ಶಶಿಧರ ಶೆಟ್ಟಿಯವರ ಮಾರ್ಗದರ್ಶನದಲ್ಲಾಗಿದೆ. ಇದೀಗ ಶಶಿಧರ ಶೆಟ್ಟಿಯವರು ಮಾತನಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಜನಾರ್ದನ ಸ್ವಾಮಿ ನಮಃ. ಓಂ ಶ್ರೀ ಮಂಜುಳೇಶಾಯ ನಮಃ. ಎಲ್ಲ ಪರಿವಾರ ದೇವತೆಗಳಿಗೆ ವಂದಿಸುತ್ತಾ, ವಿಜಯ ರಾಘವ ಪಡವೇಟ್ನರ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆ ಮೀಲುವಂಥ ಶರದಕೃಷ್ಣರ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆ ಮೀಲುವಂಥ ಎಲ್ಲ ಗಣ್ಯರಿಗೆ ತಲೆಬಾಗುತ್ತಾ, ವೇದಿಕೆ ಮುಂಭಾಗದ ಎಲ್ಲ ಭಕ್ತಾದಿಗಳಿಗೆ ತಲೆಬಾಗಿಸುತ್ತಾ, ಭಾಳ ವಿಶೇಷವಾದ ಕಾರ್ಯಕ್ರಮದ ನಾವೆಲ್ಲರೂ ಇದ್ದೇವೆ. ಭಾಳ ತರಾತುರಿಲಾದಂಥ ಕಾರ್ಯಕ್ರಮ, ಧನ್ಯೋತ್ಸವ ಕಾರ್ಯಕ್ರಮ ನಾಳೆ ನಡೀಬೇಕಿತ್ತು. ಇವತ್ತೇ ಅದರ ನಮ್ಮ ಕುಮಾರ ಹೆಗ್ಡೆ ಅವರು ಭಾಳ ಅಚ್ಚುಕಟ್ಟಾದಂಥ ಸಲಹೆಯನ್ನೇ ಕೊಟ್ಟಿದ್ದು. ನನಗೆ ಈಗ ಅನಿಸ್ತಾ ಇದೆ, ಒಂದು ವೇಳೆ ನಾಳೆ ಕಾರ್ಯಕ್ರಮ ಆಗಿದ್ದರೆ ಇಷ್ಟು ಮಾತಾಡಲಿಕ್ಕೆ ಯಾರಿಗೂ ಅವಕಾಶ ಇರಲಿಲ್ಲ ಅಂತೇಳಿ. ಭಾಳ ಜನಸಂದಣಿ ಬಂದಿದೆ ಇವತ್ತು. ಅಂದರೆ ನಾವು ಇನ್ನೂ ಕೂಡ ಬ್ರಹ್ಮಕಲಶೋತ್ಸವದ ಖುಷಿಯಿಂದ ಆ ವಿಜೃಂಭಣೆ ಇನ್ನೂ ಇರಲಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದಿದ್ದೆ. ಮೊದಲನೇದಾಗಿ ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ಆವಾಗದಿಂದ ಈಗಿನ ತನಕ ಎಲ್ಲರೂ ಅವರವರ ಕೆಲಸದ ಬಗ್ಗೆ, ಶರದಕೃಷ್ಣ ಪಡವೇಟ್ನೆಯರು ಬೇರೆ ಬೇರೆ ಕಮಿಟಿಗಳ ಕೆಲಸವನ್ನು ಬೇರೆ ಬೇರೆ ರೀತಿಯಲ್ಲಿ ಹೊಗಳಿದರು. ನಾವು ಒಂದು ಸಲ ಆಲೋಚನೆ ಮಾಡಬೇಕು, ಎಷ್ಟು ಜನರ ಹೆಸರನ್ನು ಶರದ್ ಪೇಟ್ನವರು ತೆಗೆದ್ರೆ ಈಗ
ಅವ್ರಿಗೆ ಒಂದೇ ಮಾತಿನಲ್ಲಿ ಉತ್ತರವನ್ನು ಕೊಡ್ತೇನೆ ನಾನು. ನಿಮಗೂ ಹಾಗೆ ಅನಿಸ್ಬೋದು. ಹೇಗೆ ಅಂತ ಕೇಳಿದರೆ, ಮಹಾಭಾರತದಲ್ಲಿ ಬಾಬರಿಕ ಅಂತ ಒಂದು ವ್ಯಕ್ತಿತ್ವ ಬರ್ತದಲ್ಲಿ, ದೇವರೇ ಅವರ ವ್ಯಕ್ತಿತ್ವ ಅಂತ ಹೇಳಿದರೆ, ನಮಗೆ ಮಹಾಭಾರತದ ಕಾಲ ಕೂಡ ಚರ್ಚೆ ಆಗ್ತದೆ. ಏನು ಅಂತ ಕೇಳಿದರೆ, ಮಹಾಭಾರತ ಗೆದ್ದದು ಯಾರಿಂದ ಅಂತ ಈಗ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳಾಗ್ತವೆ. ಬಾಬರಿಕ ಎನ್ನುವಂಥ ಮಹರ್ಷಿ ತನ್ನ ತಾಯಿಯ ಆಶೀರ್ವಾದವನ್ನು ಬೇಡಿ ಎಲ್ಲ ಪಾಂಡವರನ್ನು ಕೌರವನ ನಿರ್ವಂಶ ಮಾಡ್ತಾನೆ ವಾಗ್ದಾನ ತೆಗೆದುಕೊಂಡು ಮಹಾಭಾರತದ ಹತ್ರ ಬರುವಾಗ ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತಾಗ್ತದೆ, ಇವರು ಇಲ್ಲಿ ಇದ್ದರೆ ಈ ಮಹಾಭಾರತದ ಯುದ್ಧ ಅದು ಕೊನೆ ಆಗ್ತದೆ, ಅದು ಪಾಂಡವರಿಗೆ ಜಯವೂ ಆಗೋದಿಲ್ಲ ಅಂಥೇಳಿ. ಆ ರೀತಿಯಾಗಿ ಶ್ರೀಕೃಷ್ಣ ದೇವರು ಇರುವ ಬ್ರಾಹ್ಮಣ ರೂಪದಲ್ಲಿ ಬಾಬರಿಕನಿಗೆ ಎದುರಾಗ್ತಾರೆ. ಎಲ್ಲ ವಿಷಯವನ್ನು ಕೇಳಿದ ನಂತರ ಕೇಳಿದ್ದನ್ನು ಕೊಡುವಂಥ ವಾಗ್ದವನ್ನು ಕೊಡುವಂತ ಕೇಳ್ತಾರೆ ಬ್ರಾಹ್ಮಣರು. ಆವಾಗ ಬಾಬರಿಕೆ ಆಯಿತು ಅಂತ ಹೇಳ್ತಾರೆ. ಶ್ರೀಕೃಷ್ಣ ದೇವರವರ ತಲೆಯನ್ನೇ ಕೇಳ್ತಾರೆ, ಇನ್ನು ತಲೆಯನ್ನೇ ಕಡಿದು ಕೊಡಬೇಕು ಅಂತ. ಅದಕ್ಕೂ ಒಪ್ಪಿಕೊಳ್ತಾನೆ. ಕೊನೆಯದಾಗಿ ಬಾಬರಿಗೆ ಹೇಳ್ತಾನೆ, ನಾನು ತಾಯಿಗೆ ಮಾತನ್ನು ಕೊಟ್ಟು ಬಂದಿದ್ದೇನೆ, 18 ದಿವಸಗಳ ಈ ಮಹಾಭಾರತ ಯುದ್ಧವನ್ನು ನೋಡಿ ಬರ್ತೇನೆ ಅಂತೇಳಿ ವಾಗ್ದಾನವನ್ನು ಕೊಟ್ಟಿದ್ದೇನೆ, ಆ ಮಾತವನ್ನು ನನಗೆ ಈಡೇರಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಶ್ರೀಕೃಷ್ಣ ದೇವರು ಒಪ್ಪಿಕೊಳ್ತಾರೆ. ಅದೇ ಕಾಟು ಶ್ಯಾಮ್ ಇರುವಂಥ ಕಾಟು ಶ್ಯಾಮ್ ಮಂದಿರ. ಕಲಿಯುಗದ ಶ್ಯಾಮನ ಹೆಸರು ಇರುವಂಥ ಒಂದೇ ಒಂದು ದೇವರು ಯಾವುದಕ್ಕೆಂದರೆ ಬಾಬರಿಕ ದೇವಸ್ಥಾನ ರಾಜಸ್ಥಾನದಲ್ಲಿ ಕಾಟು ಶ್ಯಾಮ್ನಲ್ಲಿ ಇದೆ. ಇದು ಈ ಮಾತನ್ನು ಯಾಕೆ ಉಲ್ಲೇಖ ಮಾಡ್ತಾನೆ ಅಂತ ಹೇಳಿದರೆ, ಕೊನೆಗೆ ಮಹಾಭಾರತ ಮುಗಿದ ನಂತರ ಒಬ್ಬೊಬ್ಬರಿಗೆ ಒಂದೊಂದು ತಾಕತ್ತಿರ್ತದೆ. ಭೀಮನಿಗೆ ಒಂದು ತಾಕತ್ತು, ದುರ್ಯೋಧನನಿಗೆ ತಾಕತ್ತು, ಅರ್ಜುನನಿಗೆ ತಾಕತ್ತು. ಎಲ್ಲರೂ ನನ್ನಿಂದಾಗಿ ಈ ಮಹಾಭಾರತ ಗೆದ್ದಿದೆ ಅಂತ ಹೇಳುವ ಸನ್ನಿವೇಶ ಉಂಟಾಗ್ತದೆ. ಕೊನೆಗೆ ಇದರ ಎಲ್ಲರೂ ಸೇರಿಕೊಂಡು ಶ್ರೀಕೃಷ್ಣ ಪರಮಾತ್ಮನ ಹತ್ರ ಬರ್ತಾರೆ. ನೀವು ಹೇಳಬೇಕು ಈ ಯುದ್ಧದಲ್ಲಿ ಯಾರಿಂದ ಗೆಲುವಾಯಿತು ಅಂತ. ಶ್ರೀಕೃಷ್ಣ ದೇವರು ಹೇಳಿ, ನಾನು ನಿಮ್ಮ ಜೊತೆಗಿದ್ದೆ, ನನ್ನ ರಥದಲ್ಲೇ ಇದ್ದೆ, ನನಗೆ ಗೊತ್ತಿಲ್ಲ ಯಾರಿಂದ ಗೆಲುವಾಯಿತು ಅಂತೇಳಿ. ಒಬ್ಬ ಅಲ್ಲಿ ಇದ್ದಾನೆ, ಅವನ ತಲೆ ಕಡಿದು ಒಂದು ಎತ್ತರದ ಬೆಟ್ಟದಲ್ಲಿ ಇಟ್ಟಿರ್ತಾರೆ, ಅವನಿಗೆ ಹೋಗಿ ಕೇಳಬೇಕು ಇದು ಯಾರಿಂದ ಈ ಯುದ್ಧ ಗೆಲ್ದಿದೆ ಅಂತ. ಕೊನೆಯದಾಗಿ ಎಲ್ಲರೂ ಸೇರಿಕೊಂಡು ಬಾಬರಿಕ ಕಾಟು ಶ್ಯಾಮ್ನ ಹತ್ರ ಹೋಗಿ ಕೇಳ್ತಾರೆ, ನೀವು ಹೇಳಬೇಕು ಇದು ಯಾರಿಂದಾಗಿ ಯುದ್ಧ ಗೆದ್ದಿದೆ ಅಂತ. ಅವ್ರು ಒಂದೇ ಮಾತನ್ನು ಹೇಳ್ತಾರೆ, ನನಗೆ ಯಾರೂ ಕಾಣಲಿಲ್ಲ, ಖಾಲಿ ಶ್ರೀಕೃಷ್ಣ ದೇವರ ಸುದರ್ಶನ ಚಕ್ರ ಮಾತ್ರ ಕಾಣ್ತಾ ಇತ್ತು, ನನಗೆ ಬೇರೆ ಏನೂ ಕಾಣಲಿಲ್ಲ ಅಂತ. ಇದು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಕೇಳಿದರೆ, ನೀವು ಒಂದು ಸಲ ಆಲೋಚನೆ ಮಾಡಿ. ಈಗ ಅರುಣ್ರು ಇಲ್ಲಿ ಬಂದು ಮಾತಾಡಿದರು, ನಮ್ಮ ಅವರಿಗೆ ಪಾಕಶಾಲೆಯವರಿಗೆ ಸನ್ಮಾನ ಮಾಡಿದರು. ಅರುಣ್ ಇಲ್ಲದಿದ್ರೆ ಅಂದ ಅನ್ನಛತ್ರ ನಡೀತಿತ್ತ ಇಲ್ವಾ? ಅವರು ಆಲೋಚನೆ ಮಾಡಿದರೆ ನಡೀತಾ ಇತ್ತು. ರಾಮಚಂದ್ರ ಬಡಿಸಿದರೆ ನಡೀತಾ ಇತ್ತು ಇಲ್ವಾ? ನಡೀತಾ ಇತ್ತು. ನಮ್ಮ ಮೋಹನ್ರು ಅನ್ನಛತ್ರ ಮಾಡಿದ್ರೆ ನಡೀತಾ ಇತ್ತು ಇಲ್ಲ? ನಡೀತಾ ಇತ್ತು. ರವಿಯಣ್ಣ ಕೂತ್ಕೊಂಡಿದ್ದಾರೆ, ಅವರು ಹೊರೆಕಾಣಿಕೆಯನ್ನು ಅವರಿಂದ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಗದೆ ನಡೀತಾ ಇತ್ತು ಇಲ್ಲ? ನಡೀತಾ ಇತ್ತು. ಎಲ್ಲರಿಂದ ಯಾರು ಇಲ್ಲದಿದ್ದರೂ ಕೂಡ ಈ ಬ್ರಹ್ಮಗಳು ನಡೆಸೋದು ಯಾರು ಅಂತ ಕೇಳಿದ್ರೆ ಜನಾರ್ದನ ಸ್ವಾಮಿ ದೇವರು ಯಾರ್ಯಾರಿಗೆ ಎಲ್ಲೆಲ್ಲಿಗೆ ಯಾವ ಅವಕಾಶವನ್ನು ಕೊಡಬೇಕಾ ಅದೆಲ್ಲ ಅವಕಾಶವನ್ನು ಕೊಟ್ಟು ದೇವರು ನಮ್ಮಲ್ಲಿ ಆ ಕೈಯ ಸೇವೆಯನ್ನು ಮಾಡಿಸ್ತಾರೆ ಅಂತೇಳಿ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ಖಂಡಿತವಾಗಿ ಎಲ್ಲರ ಅದರಲ್ಲಿ ಶ್ರಮದಾನ ಇದೆ. ತುಂಬ ಅಂದರೆ ನನಗೆ ತುಂಬ ಮಾತಾಡಬೇಕು ಅಂದರೆ ಮಾತಾಡ್ತೇನೆ, 10 ನಿಮಿಷ ತಗೊಳ್ತೇನೆ ನಾನು ಇವತ್ತು. ಎಲ್ಲರೂ ಹೇಳ್ತಾರೆ ಇದೊಂದು ಇತಿಹಾಸ ಆದಂಥ ಬ್ರಹ್ಮಕಲಶ ಅಂತ. ಯಾಕೆ ಇತಿಹಾಸ? ಏನು ನಡೆದಿದೆ ಇಲ್ಲಿ? ಚಂದ ಊಟ ಮಾಡಿದೆ, ಒಳ್ಳೆ ಪೂಜೆ ಆಗಿದೆ, ದೇವರಿಗೆ ರಾಜಗೋಪುರ ಆಗಿದೆ, ರಥಬೀದಿ ಆಗಿದೆ, ಬ್ರಹ್ಮರಥ ಬಂದಿದೆ, ಪುಷ್ಪರಥ ಬಂದಿದೆ, ಎಲ್ಲ ರೀತಿಯದು ಆಗಿದೆ, ಎಲ್ಲ ಕಡೆಯಲ್ಲಿ ಆಗ್ತದೆ. ಇವತ್ತೊಂದು ಪೇಪರಲ್ಲಿ ಓದಿದೆ ನಾನು, ಇವತ್ತು ಕೂಡ ಬ್ರಹ್ಮರಥ ಒಂದು ಪುಷ್ಪರಥ ಒಂದು ದೇವಸ್ಥಾನಕ್ಕೆ ಸಮರ್ಪಣೆ ಆಗಲಿ. ಏನಿಲ್ಲ, ಇಲ್ಲಿ ನಡೆದದ್ದು ಏನು? ಉಜಿರೆ ಬ್ರಹ್ಮಕಲಶದಲ್ಲಿ ಏನು ನಡೆದಿದೆ? ಇಲ್ಲಿ ನಡೆದದು ಏನು ಅಂತ ಕೇಳಿದರೆ, ಎಲ್ಲ ಜಾತಿಯವರು ನನಗೊಂದು ಯಾವತ್ತು ಬ್ರಹ್ಮಕಲಶ ಆದ ಮೇಲೆ ನನಗೆ ಕೊನೆಯದೊಂದು ಮನಸ್ಸಿನಲ್ಲಿ ನೋವು ಇರ್ತದೆ. ಆ ನೋವಿಗೆಲ್ಲ ನನಗೆ ಇಲ್ಲಿ ಔಷಧಿ ಸಿಕ್ಕಿದೆ ಅಂತೇಳಿ ತುಂಬ ಇಷ್ಟಪಡ್ತೇನೆ ನಾನು. ಯಾಕೆ ಅಂತ ಕೇಳಿದರೆ, ಶ್ರಮದಾನದಿಂದ ಹಿಡಿದು ಕೊನೆಯ ತನಕ ವಸ್ತ್ರದಾನ ತನಕ ಎಲ್ಲವೂ ಸುಸೂತ್ರವಾಗಿ ನಡೆದಿದೆ. ಆದರೆ ಬದಲಾವಣೆಗಳೇನು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನ್ನ ಮಾತು, ನಾನು ಎಲ್ಲಿ ದೇವಸ್ಥಾನಕ್ಕೆ ಹೋದರೂ ಈ ಮಾತನ್ನು ಹೇಳ್ತೇನೆ, ಇನ್ನೂ ಕೂಡ ಒತ್ತಿ ಹೇಳ್ತೇನೆ. ಇಲ್ಲಿ ಎಲ್ಲ ಜಾತಿಯವರು ಸೇರಿಕೊಂಡು ಮಾಡಿದಂಥ ಶ್ರಮದಾನಗಳು, ಅದರಲ್ಲಿ ಹಿಂದೂಗಳು, ಕ್ರೈಸ್ತರು ಅವರ ಶ್ರಮದಾನ ಮಾಡೋದ ಮುಖಾಂತರ ಅಲ್ಲದೆ ಅವರ ಚರ್ಚಿನಿಂದ ಹೊರಕಾಣಿಕೆ ಬಂದಿದೆ, ಅದು ಇಲ್ಲಿ ವಿಶೇಷ.
ಮುಸ್ಲಿಂ ಬಾಂಧವರು ಅನೇಕ ದೇಣಿಗೆಗಳನ್ನು ಕೊಟ್ಟಿದ್ದಾರೆ. ಅದು ವಿಶೇಷ. ಈ ನಡೆದ 10-11 ದಿವಸ ನಡೆದಂಥ ಈ ಬ್ರಹ್ಮಕಲಶದ ಅನ್ನ ಸಂತರ್ಪಣೆಯಲ್ಲಿ ಒಂದು ದಿವಸದ ಅನ್ನ ತರ್ಪಣೆ ಅಂದರೆ ಮುಸ್ಲಿಂ ಬಾಂಧವರಾಗಿದ್ದು ಅಂತ ಎಷ್ಟು ಮಂದಿಗೆ ಗೊತ್ತಿದೆ. ಅದು ಇಲ್ಲಿ ವಿಶೇಷ. ಎಲ್ಲ ಕಡೆ ನಡೆಯುವುದೇ ಇಲ್ಲಿ. ಇನ್ನೊಂದು ಕೊರಗಿರ್ತದೆ, ಅದು ಉಲ್ಲೇಖ ಮಾಡ್ತಾನೆ, ಯಾರು ಬೇಸರ ಮಾಡಬೇಡಿ. ನಾವು ಬ್ರಹ್ಮಕಲಶ ಬ್ರಾಹ್ಮಣರು ದಾಲ ಕೊರ್ಪು ನೆಜ್ಜರು, ಬ್ರಾಹ್ಮಣರು ಏನು ಕೊಡುಗೆಯನ್ನೇ ಕೊಡೋದಿಲ್ಲ, ಎಲ್ಲ ನಾವೇ ಮಾಡೋದು ಅಂತ ಹೇಳ್ತೇನೆ. ನಾನು ಹೇಳ್ತೇನೆ ಆ ಮಾತನ್ನು. ಇಲ್ಲೂ ಅದಕ್ಕೆ ತಿಲಾಂಜಲಿ ಇಟ್ಟಿದ್ದಾರೆ. ಬ್ರಹ್ಮಕಲಶೋತ್ಸವದ 10 ಕೋಟಿಯ ವೆಚ್ಚದಲ್ಲಿ ಸುಮಾರು 2 ಕೋಟಿಗಿಂತ ಮಿಗಿಲಾದ ದಾನ ಬಂದದ್ದು ಯಾರಂತ ಕೇಳಿದ್ರೆ ಬ್ರಾಹ್ಮಣರು. ಅದು ಹೇಗೆ ಅಂತ ಹೇಳ್ತೇನೆ ನಾನು. ಬ್ರಹ್ಮರದ ಸಮರ್ಪಣೆ ಮಾಡಿದವರು ಕಿರಣ್ರವರು ಬ್ರಾಹ್ಮಣರು. ವಿಶೇಷವಾಗಿ ಇಲ್ಲಿ ಬ್ರಾಹ್ಮಣರ ಒಂದು ತಂಡ ಸುಮಾರು 15 ಲಕ್ಷ ರೂಪಾಯಿ ವಂತಿಗೆಯನ್ನು ಮಾಡಿ ಅನ್ನದಾನಕ್ಕೆ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಅದಿಲ್ಲಿ ವಿಶೇಷ. ಅದಕ್ಕಿಂತ ವಿಶೇಷ ಏನು ಅಂತ ಕೇಳಿ ವರ್ಣಭೇದಗಳು, ಎಲ್ಲ ಕಡೆಯಲ್ಲಿ ಬೇರೆ ಬೇರೆ ಊಟ ಮಾಡುವಂಥ ವ್ಯವಸ್ಥೆಗಳು. ಇಲ್ಲಿ ಅದು ಇರಲಿಲ್ಲ. ಎಷ್ಟು ಜನರಿಗೆ ಗೊತ್ತಿದೆ ಅದು ಹೇಳಿ, ಕೈ ಎತ್ತಿ. ಯಾರ್ಯಾರೆಲ್ಲ ಊಟ ಮಾಡಿದ್ದಾರೆ ಅಂತೇಳಿ ಗೊತ್ತಿಲ್ಲ ನಿಮಗೆ. ನಾನು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಇದೆಲ್ಲ ದೇವರಿಗೆ ಸಮರ್ಪಣೆ ಆಗೋದ್ರ ಜೊತೆಗೆ ಊರಿಗೆ ಬ್ರಹ್ಮಕಲಶ ಆಗಬೇಕಂತ ಹೇಳ್ತಾ ಅದು ಇಲ್ಲಿ ಉಜಿರೆಯಲ್ಲಿ ನಡೆದಿದೆ ಅಂತೇಳಿ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ನಾನು ಊಟ ಮಾಡಿದ್ದು, ನಾವು 10 ಊಟ ಮಾಡಿದಿಲ್ಲ ಅಂತೇಳಿ ದೇವಸ್ಥಾನದ ಬದಿಯಲ್ಲಿ ಶರತ್ಕೃಷ್ಣ ಬಡವೇಟ ಮನೆತನದಿಂದ ಒಂದು ದಿವಸ ಅನ್ನದಾನ ನಡೆದಿತ್ತು. ಅವರೆಲ್ಲ ಊಟ ಮಾಡಿದ್ದು ನಮ್ಮ ಜೊತೆ ಇಲ್ಲಿ ನಮ್ಮ ಹಾಲ್ನಲ್ಲಿ ಎಲ್ಲ ಊಟ ಮಾಡಿದ್ರು. ಇದು ಯಾಕೆ ಹೇಳ್ತೇನೆ ಅಂತ ಕೇಳಿದರೆ, ಮುಂದೆ ಬರುವ ಎಲ್ಲ ಬ್ರಹ್ಮಕಲಶೋತ್ಸವಗಳು ಕೂಡ ಇದೆಲ್ಲ ವ್ಯವಸ್ಥೆಗಳು ಆಗಬೇಕು, ಬದಲಾದದನ್ನು ಹೇಳಬೇಕು. ಅದರೇನು ತೊಂದರೆ ಏನಿಲ್ಲ. ಪ್ರತಿಯೊಬ್ಬರಿಗೆ ಅವರವರಿಗೆ ಕೊಟ್ಟಂಥ ದೇವರಿಗೆ ಕೊಟ್ಟಂಥ ವ್ಯವಸ್ಥೆಗಳಿರ್ತದೆ, ಆ ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲವನ್ನು ವ್ಯವಸ್ಥಿತ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಆಗಿದೆ ಅಂತೇಳಿ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ನಾನು ಬರ್ತೇನೆ. ಈಗಾಗಲೇ ಶ್ರೀಧರ ಗೌಡರ ಹೆಸರನ್ನು ಹರೀಶ್ ಪೂಜಾರವರು ಹೇಳಿದರು. ನಾವೆಲ್ಲ ಶ್ರಮದಾನ, ವಸ್ತ್ರದಾನ, ಅನ್ನದಾನ ಎಲ್ಲವನ್ನೂ ಮಾಡಿದ್ದೇವೆ. ಒಬ್ಬ ಇಲ್ಲಿ ಜೀವದಾನವನ್ನು ಮಾಡಿದ್ದಾನೆ, ರಾಕೇಶ್ ಅಂತ ಹೇಳೋ ಹುಡುಗ. ಈ ಕೆಲಸ ಮಾಡುವಾಗ ಹೊರಾಂಗಣ ದೇವರ ವಲಯದಿಂದ ಹೊರಗಡೆ ತನ್ನ ಜೀವದಾನವನ್ನೇ ಮಾಡಿದ್ದಾನೆ. ಅವನ ಕುಟುಂಬದವರು ಈಗ ಭಾಳ ನಾವು ಏನು ಸಂತೋಷ ಪಡ್ತಾ ಇದ್ದಾನೆ, ಅವರಷ್ಟೇ ದುಃಖದಲ್ಲಿರ್ಬೋದು. ಅವರ ಕೂಡ ದುಃಖವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ನಾನು 1 ಲಕ್ಷ ರೂಪಾಯಿಯನ್ನು ಅದಕ್ಕೆ ಕೊಡ್ತೇನೆ ಅಂತ ಕೂಡ ನಾನು ಈಗ ಘೋಷಣೆಯನ್ನೇ ಮಾಡ್ತೇನೆ. ಅದಕ್ಕೆ 10 ಲಕ್ಷ ಕೊಡುವಂಥ ವ್ಯವಸ್ಥೆ ನಾವು ಮಾಡಬೇಕು. ಯಾರ ಹತ್ರ ಏನೇನು ಸಾಧ್ಯತೆ ಉಂಟಾ ಅಷ್ಟು ಅವರಿಗೆ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಏನು ಕೊಡಲಿಕ್ಕೆ ಸಾಧ್ಯತೆ ಉಂಟಾ ಅದೆಲ್ಲವನ್ನ ಕೊಡಬೇಕು. ಈಗಾಗಲೇ ಬೆಣಕೆ ಕನ್ಸ್ಟ್ರಕ್ಷನ್ನ ಇಂಜಿನಿಯರ್ ಅವರು ಕೂಡ 2.5 ಲಕ್ಷ ರೂಪಾಯಿಯನ್ನು ಅದಕ್ಕೆ ಕೊಟ್ಟಿದ್ದಾರೆ, ಖರ್ಚನ್ನು ಮಾಡಿದ್ದಾರೆ. ನಮ್ಮದು ಕೂಡ ಡ್ಯೂಟಿ ಇದೆ. ಇಲ್ಲಿ ನಮ್ಮ ಊರಿಗೆ ಬಂದು ಅವರು ಒರಿಸ್ಸದವನು, ಬಹುತೇಕ ಪಟ್ನದ ಹುಡುಗ ಇಲ್ಲಿ ಪ್ರಾಣತ್ಯಾಗವನ್ನೇ ಮಾಡಿದ್ದಾನೆ. ಅವನಿಗೆ ಮೋಕ್ಷ ಖಂಡಿತ ಸಿಗ್ತದೆ. ಅದು ಮೋಕ್ಷ ಸಿಗ್ತದೆ ಅಂತ ಹೇಳಿದರೆ ಸಾಕಾಗೋದಿಲ್ಲ. ಅವನ ಪರಿವಾರದಕ್ಕೂ ನಮ್ಮಿದಾದ ಸಹಾಯವನ್ನು ಮಾಡಬೇಕು ಅಂತ ಹೇಳುತ್ತಾ ತಾವೆಲ್ಲರಿಗೂ ಅಂದರೆ ಅದರಲ್ಲಿ ಎಷ್ಟು ಸಾಧ್ಯತೆ ಉಂಟಾ ಅಷ್ಟನ್ನು ತಾವು ಮಾಡಬೇಕು. ಮತ್ತು ತಂಡದ ಹೆಸರನ್ನು ಹೇಳ್ತಾ ಹೋದರೆ ತುಂಬ ಇದೆ. ಬೇರೆ ಬೇರೆ ತಂಡಗಳು ಕೂಡ ಇದರಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ. ಅದು ಎಲ್ಲಿಂತ ಕೇಳಿದರೆ ಕಸ ಗುಡಿಸೋದು ಹಿಡಿದು ಕೊನೆಯ ತನಕ ಎಲ್ಲರೂ ಇದರಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಈಗ ಇನ್ವಿಟೇಷನ್ ಹೇಳ್ಲಿಕ್ಕೆ ಶುರು ಮಾಡ್ತೇನೆ ನಾನು. ಇದರ ಹಿಂದುಗಡೆ ಒಂದು ಫೋಟೋವನ್ನು ಪ್ರಿಂಟ್ ಮಾಡಿದ್ದಾರೆ. ಇದಾದದ್ದು 4 ತಿಂಗಳ ಹಿಂದೆ ಅಲ್ವಾ. ಯಾವ ರೀತಿ ಫೋಟೋದಲ್ಲಿ ಬಂದಿದೆ ಅದೇ ರೀತಿ ನಮ್ಮ ಬ್ರಹ್ಮಕಲಶ ಆಗಿದೆ ಅಂತ ನಾನು ಸಂತೋಷವನ್ನು ಪಡ್ತೇನೆ. ನಾನು ಒಂದು ಸಲ ಈ ಫೋಟೋವನ್ನು ನೋಡಿ, ತಮ್ಮ ಮನೆಯಲ್ಲಿ ಇರ್ಬೋದು ಈ ಫೋಟೋಗಳೆಲ್ಲ, ಅದೇ ರೀತಿಯಾದಂಥ ಬ್ರಹ್ಮಕಲಶ ಅದು ನೆರವೇರಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ಎಲ್ರಿಗೂ ಅಂದರೆ ಈಗ ಯಾರ ರೀತಿ ನಾನು ಕತೆ ಹೇಳಿದಾಗೆ ಯಾರಿಂದ ಬ್ರಹ್ಮಕಲಶ ಚೆಂದ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಬೇರೆ ಹೊರೆ ಕಾಣಿಕೆ ಇರ್ಬೋದು, ಸ್ವಾಗತ ಸಮಿತಿ ಇರ್ಬೋದು, ಮೆರವಣಿಗೆ ಸಮಿತಿ ಇರ್ಬೋದು, ನಮ್ಮ ಮೋಹನ್ರವರ ಅನ್ನಛತ್ರ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಕಾರ್ಯಾಲಯ ನಿರ್ವಹಣೆ ಇರ್ಬೋದು. ವಿಶೇಷವಾಗಿ ಅರ್ಚಕರ ತಂಡ, ಅದನ್ನು ಹೇಳಬೇಕು ನಾನು ತುಂಬ ಕಡೆಗೆ ಹರೀಶಣ್ಣ ನಮ್ಗೆ ಯಾವತ್ತು ಮೀಟಿಂಗ್ ಒಂದು ಮಾತು ಹೇಳೋದುಂಟು. ಎಂತಂತ ಕೇಳಿದರೆ ಕೆಲವು ಕಡೆ ಹೋದಾಗ ಮಕ್ಕಳು ನಮಗೆ ತೀರ್ಥ ಕೊಡ್ತಾಯಿದ್ರು. ಒಂದು ದಿವಸ ಕೂಡ ಯಾವುದೇ ಮಕ್ಕಳು ನಮಗೆ ತೀರ್ಥ ಕೊಡಲಿಲ್ಲ. ಎಲ್ಲರೂ ವೈದಿಕರೇ ಶುರುವಿಂದ ಕೊನೆಯ ತನಕ ಕೂಡ ಇಲ್ಲಿ ತೀರ್ಥಪ್ರಸಾದ ಕೂಡ ವಿತರಣೆ ಮಾಡಿದ್ರೆ ನೆನಪಿಸ್ಕೊಳ್ಬೇಕು ನಾನು. ಇನ್ನು ಭೋಜನ ಶಾಲೆಯಲ್ಲಿ ಯಾಕೆ ವರ್ಣಭೇದ ಇಲ್ಲ ಅಂತ ಕೇಳಿದರೆ GSP ಒಂದು ತಂಡ 10 ದಿವಸ ಕೂಡ ಬೇರೆ ಜೊತೆಗೆ ಸೇರಿಕೊಂಡು ಬಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದೆ. ಎಲ್ಲಿ ನೋಡಲಿಲ್ಲ ನಾನು. ನಮಗೊಂದು ಬೇರೆ, ಅವರಿಗೊಂದು ಬೇರೆ. ಈ ಉಜಿರೆಯ ಬ್ರಹ್ಮಕಲಶ ಇತಿಹಾಸ ಆಗೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಬಯಸುತ್ತಾ, ಪೂಜಾ ಕಾವಂದರು ಇನ್ನೇನು ಇತಿಹಾಸ ಅಂತ ಕೇಳಿದರೆ ನನಗೆ ಗೊತ್ತಿಲ್ಲ, ಗೊತ್ತಿರ್ಬೋದು. ವಿಶೇಷವಾಗಿ ಪೂಜಾ ಕಾಂದವರು 10 ದಿವಸದಲ್ಲಿ 2 ಸಲ ಒಂದು ದೇವಸ್ಥಾನಕ್ಕೆ ಬಂದರೆ ಎಕ್ಸಾಂಪಲೇ ಇಲ್ಲ. ಅಷ್ಟು ಒಳ್ಳೆಯ ರೀತಿಯಲ್ಲಿ ಈ ಉಜಿರೆಯ ಬ್ರಹ್ಮಕಲಶ ನಡೆದಂತೆ ಕೂಡ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ಇನ್ನು ಅನೇಕ ರೀತಿಯಲ್ಲಿ ಕೊಡುಗೈ ದಾನಿಗಳಿದ್ದಾರೆ, ಅವರನ್ನು ಕೂಡ ನಾವು ಸ್ಮರಿಸಬೇಕು. ಇನ್ನೊಂದು ಅಸ್ಪೃಶ್ಯತೆ ನಿವಾರಣೆ. ಹೇಗೆ ಹೇಳಿ ಅಸ್ಪೃಶ್ಯತೆ ನಿವಾರಣೆ?
ಶರತ್ಕೃಷ್ಣ ಪಟವೇಟ್ನವರು ಮನೆಗೆ ಹೋದಿದ್ರು, ಅದು ಉಲ್ಲೇಖ ಮಾಡಿದ್ರಲ್ಲಿ ಅದು ಅಸ್ಪೃಶ್ಯತೆ ನಿವಾರಣೆ ಎಲ್ಲದಕ್ಕೂ ಇಲ್ಲಿ ಎಕ್ಸಾಂಪಲ್ ಇದೆ. ಎಲ್ಲಿ ಯಾವ ಅನುವಂಶಕ್ಕೆ ಆಡ್ತಾರೆ, ಯಾರೇ ಇರಲಿ, ಯಾರ ಮನೆಗೆ ಹೋದ ಎಕ್ಸಾಂಪಲ್ ಇಲ್ಲ. ಈ ಉಜಿರೆಯ ಬ್ರಹ್ಮಕಲಶ ಖಾಲಿ ಜನಾರ್ದನ ದೇವರಿಗೆಲ್ಲ, ಇಡೀ ನಮ್ಮ ತಾಲೂಕಿಗೆ, ಇಡೀ ನಮ್ಮ ಜಿಲ್ಲೆಗೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ಇನ್ನು ಮುಂದೆ ನಡೆಯುವಂಥ ಬ್ರಹ್ಮಕಲಶದಲ್ಲಿ ಇದೇ ರೀತಿಯಲ್ಲಿ ಆಗಬೇಕು. ಅದು ಇಡೀ ಅಕ್ಕಿ ಸೇವೆ ಯಾಕೆ ಅಂತ ಕೇಳಿದರೆ, ಎಲ್ರಿಗೂ 10,000 ಕೊಟ್ಟ 20,000 ಕೊಟ್ಟ ಅಂದ್ರೆ ನಂದು ಕೂಡ ಅದರಲ್ಲಿ ಸಹಭಾಗಿತೆ ಇದುವೇ ಅಂತ ಅವನಿಗೆ ಮನಸ್ಸಿಗೆ ಬಂದಿದೆ. ಎಲ್ಲ ರೀತಿಯಲ್ಲಿ ಎಲ್ರಿಗೂ ತೃಪ್ತಿಯಾಗಿದೆ. ಅದೇ ರೀತಿಯಾಗಿ ನಮ್ಮ ಮಾರಿಯಮ್ಮನ ಒಂದು ಸೇವೆಯನ್ನು ಕಡೆಗಳಿಗೆ ಮಾಡಿದ್ದೇವೆ. ಅದು ಇನ್ನೂ ಗೊತ್ತಿಲ್ಲ, ನಾನು ಹೇಳಬೇಕಾ ಬೇಡ ಅಂತ ಗೊತ್ತಿದ್ದವರೆ ಗೊತ್ತಿದೆ. ಅಲ್ಲಿ ಹೋಗಿದ್ದರಿಂದ ಭಾಳ ದೊಡ್ಡ ಒಂದು ಅನಾಹುತ ತಪ್ಪಿ ಹೋಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಎಷ್ಟು ಜನರಿಗಿದೆ ಗೊತ್ತಿಲ್ಲ ನನಗೆ. ದೇವರು ರಥದಿಂದ ಹೊರಗೆ ಪುನಃ ಬರುವಾಗ ಒಂದು ಡ್ರೋನ್ ರಥಕ್ಕೆ ಹೊಡೆದಿದೆ. ಎಷ್ಟೇ ನೋಡಿದಿರಿ? ಇಬ್ಬರು ಹೇಳುವಂಥ ಮಾತಲ್ಲ, ರಕ್ಷಣೆ ಹೇಗೆ ಸಿಗ್ತದೆ ಅಂತೇಳಿ. ಒಂದು ವೇಳೆ ಆ ಡ್ರೋನು 1 ನಿಮಿಷ ಲೇಟ್ ಆಗಿದ್ದರೆ ಬೇರೆ ನಡೀತಿತ್ತು. ಅಂದರೆ ಹೊರಗಿನ ವ್ಯವಸ್ಥೆ ನೋಡಿಕೊಳ್ಳುವಂಥ ಪರಿವಾರ ದೇವತೆಗಳು, ಮಾರಿಯಮ್ಮ, ಗುಳಿಗ ದೇವರುಗಳು ಇದ್ದಾರೆ. ಆದ್ದರಿಂದ ನಮಗೆ ಅವರು ಹೇಳಿದಾಗ ಎಲ್ಲ ಸುಸೂತ್ರವಾಗಿ ನಮ್ಮದು ಬ್ರಹ್ಮಕಲಶೋತ್ಸವ ನಡೆದಿದೆ. ವಿಶೇಷವಾಗಿ ದೊಡ್ಡ ತಂಡ ತಯಾರಾಗಿದೆ ಈಗ ಉಜಿರೆಯಲ್ಲಿ. ಆ ತಂಡಕ್ಕೆ ಒಂದು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ ನಾನು 1 ನಿಮಿಷ ತಾವೆಲ್ಲರೂ ಎದ್ದು ನಿಲ್ಲಬೇಕು. ಒಂದು ಪ್ರಾಣತ್ಯಾಗ ಆಗಿದೆ ಇದೆ. ನಾವು ಈ ವಿಜೃಂಭಣೆಯಿಂದ ಅವನ ಕುಟುಂಬಕ್ಕೆ ಆಗುವಂಥ ಅವನಿಗೆ ಸದ್ಗತಿ ಸಿಗಲಿ ಅಂತ ದೃಷ್ಟಿಯಲ್ಲಿ 1 ನಿಮಿಷ ಎದ್ದು ಪ್ರಾರ್ಥನೆ ಮಾಡುವಂಥ ವಿಶೇಷ ಮಾಡಿದರೆ ಆಗ ಧನ್ಯವಾದಗಳು ಎಲ್ಲರಿಗೆ. ನಾನು ಕೊನೆಯದಾಗಿ ಇಷ್ಟು ಮಾತಾಡಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಒಬ್ಬರೇ, ನೀವು ಯಾರೂ ಅಲ್ಲ, ಶರತ್ಕೃಷ್ಣ ಪಟವೇಟ್ನವರು ಅಲ್ಲ. ನನಗೆ ಈ ಅವಕಾಶ ಕೊಟ್ಟವರು ಒಬ್ಬರೇ, ವಿಜಯರಾಘವ ಪಟವೇಟ್ನವರು. ಅವರು ನನ್ನ ಹೆಸರನ್ನು ಸೂಚಿಸಿದ್ದಕ್ಕಾಗಿ ನನಗೆ ಭಾಳ ಧನ್ಯತಾ ಭಾವ ಇದೆ. ಅದರ ಅವರ ಜೊತೆಗೆ ಒಡನಾಟ ಕಡಿಮೆ ಇದ್ದರೂ ಕೂಡ ಈ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟದ್ದಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಕೊನೆಯದಾಗಿ ನನ್ನ ಅಮ್ಮನನ್ನು ನೆನಪಿಸ್ಕೊಳ್ಬೇಕು. ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಮನೆಗೆ ಹೋಗುವಾಗ ಕೇಳ್ತಾರೆ, ಎಂಚಾತನ ಅಂತ ಕೇಳ್ತಾರೆ. ಅವರು ಈಗಿಲ್ಲ, ಅವರಿಗೂ ಆ ಸದ್ಗತಿಯನ್ನು ದೇವರು ಕರುಣಿಸಿದಂತ ಹೇಳುತ್ತಾ, ನನ್ನ ಜೊತೆಗೆ ದುಡಿದಂಥ ಎಲ್ಲರೂ, ನಾನು ದುಡ್ದದ್ದು ಏನಿಲ್ಲ, ಒಟ್ಟಾರೆಯಾಗಿ ನಾನು ಎಂಜಾಯ್ ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ನೀವು ಎಷ್ಟು ನೋಡಲಿಲ್ವ ಅಷ್ಟು ನಾನು ಕಂಪ್ಲೀಟಾಗಿ ಈ ಬ್ರಹ್ಮಕಲಶವನ್ನು ನಾನು ಎಂಜಾಯ್ ಮಾಡಿದ್ದೇನೆ. ಪ್ರತಿಯೊಂದು ವಿಭಾಗದಲ್ಲಿ ಹೋಗಿ ಕೂಡ ಎಲ್ಲ, ಅದು ಗರ್ನಲಿಂದ ಹಿಡಿದು ಎಲ್ಲಿದ್ದಾರೆ ಕರ್ನಾಲ್ದಾರ್ JP ಪ್ರಶಾಂತ್ ಇರಲಿರಿ. ಕೊನೆಯದಾಗಿ ಪ್ರಶಾಂತರಿಗೆ ಪ್ರಾಬ್ಲಮ್ ಆಗಿತ್ತು. ಆಗ ದೇವರದ್ದು ಒಂದೇ ಬೇಡದೆ, ಕೊನೆಯಾಗಿದೆ ನೀವು ಬರಬೇಕು ಬ್ರಹ್ಮಕಲಶ, ಅದು ಕೂಡ ದೇವರು ನೆರವೇರಿಸಿದ್ದಾರೆ. ಇಂಥ ಬ್ರಹ್ಮಕಲಶಗಳು ಅಲ್ಲಲ್ಲಿ ಆಗಲಿ, ಆಗುವಾಗ ಇಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ನಾವು ಎಲ್ಲರೂ ಯಾವ ರೀತಿಯಾಗಿ ಬ್ರಹ್ಮಕಲಶವನ್ನು ಆಚರಿಸಿದ್ದೇವೋ ಅದೇ ರೀತಿಯಾಗಿ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆಯಾದಂಥ ಬ್ರಹ್ಮಕಲಶೋತ್ಸವ ನಡೆದಿದೆ. ಇದೇ ರೀತಿ ಎಲ್ಲ ಬ್ರಹ್ಮಕಲಶೋತ್ಸವ, ಹರೀಶಣ್ಣ ನೀವು ತುಂಬ ಬ್ರಹ್ಮಕಲಶೋತ್ಸವ ಮಾಡ್ತೀರಿ, ಇನ್ನೂ ಮಾಡುವವರಿದ್ದೀರಿ. ಎಲ್ಲಿ ಏನು ಬದಲಾವಣೆ ಆಗಿದೆ ಆ ಎಲ್ಲ ಬದಲಾವಣೆಗಳು ಕೂಡ ಬರುವಂಥ ಎಲ್ಲ ಬ್ರಹ್ಮಕಲಶಗಳಾದರೆ ಮಾತ್ರ ನಾವು ಹಿಂದೂಗಳು ಎಂದು ಹೇಳಲಿಕ್ಕೆ ಸಾಧ್ಯತೆ ಇದೆ. ಎಲ್ಲರೂ ಸೇರಿಕೊಂಡು ಈ ಬ್ರಹ್ಮಕಲಶ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷವನ್ನು ಪಡುತ್ತಾ, ನಮಗೆ ಅವಕಾಶ ನೀಡಿದ್ದಕ್ಕಾಗಿ ನಾನು ವಿಜಯರಾಜ ಗೋಪುರದ ಬಗ್ಗೆ 1-2 ಮಾತನ್ನು ಹೇಳಬೇಕು. ಗಣೇಶರು ಸುಮಾರು 2 ಕೋಟಿ ರೂಪಾಯಿಯ ತನಕ ಇದಕ್ಕೆ ಅಂದಾಜು ವೆಚ್ಚ ತಗಲಿದೆ. ಅವರು ಖಾಲಿ ತಗೊಂಡು, ಅದು ಪ್ರಾಫಿಟ್ ಏನು ತಗೊಳ್ಳಿಲ್ಲ. ಅವರು ಪ್ರಾಫಿಟ್ ತಗೊಳ್ತಿದ್ರೆ ನಮಗೆ ಇನ್ನು 50 ಲಕ್ಷ ಇನ್ನೂ ಹೊರೆ ಆಗ್ತಿತ್ತು. ಖಾಲಿ ರಾ ಮೆಟೀರಿಯಲ್ ಇದು ಮಾತ್ರ ತಗೊಂಡು ಗಣೇಶ್ ಇಂಜಿನಿಯರ್ ಈ ಕೆಲಸವನ್ನು ಮಾಡಿದ್ದಾರೆ. ತಮಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಎಲ್ಲ ಪ್ರತಾಪಣ್ಣನ ದೊಡ್ಡ ಜೀವ, ನಾನೀಗ ಹೇಳಿದಾಗೆ ಕಾಟು ಶ್ಯಾಮನ ವಿಷಯ ಹೇಳಿದಾಗೆ ಅವ್ರ ಜೊತೆಗೆ ಒಂದು ಬ್ರಹ್ಮಕಲಶವನ್ನು ಮಾಡುವಂಥ ಈ ಸುಯೋಗ ಸಿಕ್ಕಿದೆ. ಭಾಳ ಅತಿ ಕಡಿಮೆ ಪ್ರಾಯದ ಶರತ್ಕೃಷ್ಣ ಪಟವೇಟ್ನವರ ನೇತೃತ್ವ ನಡೆದಂಥ ಬ್ರಹ್ಮಕಲಶೋತ್ಸವ, ಅವರಿಗೆ ಇನ್ನೂ ಕೂಡ ಅನೇಕ ಬ್ರಹ್ಮಕಲಶ ನೋಡಲಿಕ್ಕೆ ಸಿಗ್ತದೆ. ನಾವು ಇನ್ನೊಂದು ಸಲ ಇದ್ದೇವೆಲ್ಲ ಗೊತ್ತಿಲ್ಲ. ಹರೀಶ್ ಪೂಂಜಾರ್ ಹೇಳಿದಾಗೆ ಈ ಬ್ರಹ್ಮಕಲಶೋತ್ಸವದಲ್ಲಿ ಏನೆಲ್ಲ ಆಗಿದೆ, ಇನ್ನು ಈ ಮುಂದಿನ ಬ್ರಹ್ಮಕಲಶಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ವಿಜಯಗೋಪುರ ಒಂದೇ ಸಲ ಆಗೋದು, ಬ್ರಹ್ಮರಥ ಒಂದೇ ಸಲ ಬರೋದು. ಬ್ರಹ್ಮರಥದ ಕಿರಣನ ಬಗ್ಗೆ 1-2 ಮಾತನ್ನು ಹೇಳಬೇಕು. ಎಲ್ಲಿ ಅವರು ಎದುರು ಬಾರದೆ ಹೇಗೆಲ್ಲ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಉಂಟಾ ಅದೆಲ್ಲವನ್ನು ಅವರು ಮಾಡಿದ್ದಾರೆ. ಅವರಿಗೂ ಕೂಡ ಮುಂದೆ ಭವಿಷ್ಯ ಉಜ್ವಲ ಆಗಲಿ, ಅವರು ಏನೆಲ್ಲ ಮನಸ್ಸಲ್ಲಿ ಇಷ್ಟಗಳು ಅದೆಲ್ಲ ನೆರವೇರಲಿ. ಯಾರೆಲ್ಲ ಇದಕ್ಕೆ ಸೇವೆಯನ್ನು ಕೊಡುಗೆಯನ್ನು 10 ರೂಪಾಯಿ ಕೊಟ್ಟವರಿಗೆ ಕೂಡ ದೇವರು ಕೋಟ್ಯಾಂತರ ರೂಪಾಯಿ ದೇವರಿಗೆ ಕೊಡಲಿ ಅಂತ ಹೇಳೋದು, ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕರೆಸಲಿ ಅಂತ ಹೇಳುತ್ತಾ, ಒಂದೇ ಮಾತು, ಇನ್ನೊಂದು ಜನ್ಮ ಇದ್ದರೆ ಅದು ತುಳುನಾಡಿನಲ್ಲಿ ಸಿಗಬೇಕು, ಇನ್ನೊಂದು ಜನ್ಮ ಇದ್ದರೆ ಅದು ಮಗದೊಮ್ಮೆ ನನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬರುವಂತೆ, ನಾವೆಲ್ಲ ಇಂಥ ಒಳ್ಳೆ ಕೆಲಸಗಳಿಗೆ ಸೇರುವಂತೆ ದೇವರು ಅನುಗ್ರಹ ಮಾಡಿ ಹೇಳುತ್ತಾ ನಾನು ಪಾದ ಮುಗಿತೇನೆ. ಜೈ ಶ್ರೀರಾಮ್. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಮಾನ್ಯ ಶಾಸಕರಾದಂಥ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರು ಬೆಂಗಳೂರಿನಲ್ಲಿ ಸದನ ನಡೀತಾ ಇದ್ದರೂ ಕೂಡ ಅಲ್ಲಿಗೆ ಹೋಗದೆ
ಅವರು ಇಲ್ಲಿ ನಿಂತು ಎಲ್ಲ ದಿವಸ ನಮ್ಮ ಜೊತೆಯಲ್ಲಿದ್ದು ಮಾರ್ಗದರ್ಶನವನ್ನು ನೀಡಿದವರು. ಇದೀಗ ಪ್ರತಾಪ್ ಸಿಂಹನಾಯಕ್ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರು, ಆತ್ಮೀಯರು ಆದಂತಹ ಶ್ರೀ ಶರತ್ ಕೃಷ್ಣ ಪಡ್ವಟ್ನಾಯರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವ ಜನಾರ್ದನ ಸ್ವಾಮಿಯ ಭಕ್ತವೃಂದದವರೇ, ಅವರು ಶ್ರೀಧರರು ನನ್ನ ಹತ್ರ ಬಂದು ಹೇಳಿದ್ದೇನು ಅಂತ ಹೇಳಿದರೆ, ಅಲ್ಲಿ ಮಂಗಳಾರತಿ ಆಗ್ತಾ ಇದೆ, ಆಮೇಲೆ ಬ್ರಹ್ಮಕಲಶದಲ್ಲಿ ಹೇಗೆ ಭೋಜನದ ವ್ಯವಸ್ಥೆ ಇತ್ತೋ ಭೋಜನ ಪ್ರಸಾದದ ವ್ಯವಸ್ಥೆಯೂ ಇದೆ, ಎಲ್ಲವನ್ನ ಸ್ವೀಕರಿಸಿಯೇ ಹೋಗಬೇಕು ಅಂತ ಹೇಳುವಂತಹ ವಿನಂತಿಯನ್ನು ಮಾಡ್ತಾ, ನನಗೆ ತುಂಬ ವೇದಿಕೆಗಳಲ್ಲಿ ಮಾತಾಡಲಿಕ್ಕೆ ಸಿಕ್ಕಿದೆ. ಆದರೆ ಇಲ್ಲಿ ಸೇರಿದವರು ಎಲ್ಲರೂ ಆ ಮಾತನ್ನು ಕೇಳಲಿಲ್ಲ. ಯಾಕೆ ಅಂತ ಹೇಳಿದರೆ, ಎಲ್ಲರೂ ಅವರವರ ಕೆಲಸದಲ್ಲಿ ತನ್ಮಯರಾಗಿದ್ದರು. ನನಗೆ ಕಾಣ್ತದೆ, ವೈಭವವನ್ನು ಎಷ್ಟೋ ಮಂದಿ ಅಡಿಗೆ ಕೋಣೆಯಲ್ಲಿ ಪಾತ್ರೆ ತೊಳೆಯುವುದರಿಂದ ಹಿಡಿದು, ತರಕಾರಿ ಹಚ್ಚುವುದರಿಂದ ಹಿಡಿದು, ಗುಡಿಸುವುದರಿಂದ ಹಿಡಿದು ಅವರವರಿಗೆ ಕೊಟ್ಟ ಜವಾಬ್ದಾರಿಯಲ್ಲಿ ತನ್ಮಯರಾಗಿದ್ದರೆ ಹೊರತು ಬಹುಶಃ ಬ್ರಹ್ಮಕಲಶವನ್ನು ಪೂರ್ಣ ಪ್ರಮಾಣವಾಗಿ ನೋಡಿದವರು ಈ ಸಭೆಯಲ್ಲಿ ಒಬ್ಬರೂ ಇರಲಿಕ್ಕಿಲ್ಲ. ಜನಾರ್ದನನ ಸೇವೆ ಅಂಥೇಳಿ ಇಡೀ ಊರು ಒಂದಾಗಿ ಈ ಸೇವೆಯಲ್ಲಿ ಭಾಗಿಯಾಗಿದ್ದೀರಲ್ಲ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷನ ನೆಲೆಯಲ್ಲಿ ನಿಮಗೆ ತಲೆಬಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಒಬ್ಬೊಬ್ಬರಿಗೂ ಒಂದೊಂದು ಒಳ್ಳೆಯ ಅನುಭವಗಳು, ಸಂತೋಷದ ಕ್ಷಣಗಳು ಖಂಡಿತವಾಗಿ ಹಂಚಿಕೊಳ್ಳುವಂಥದ್ದು ಇದೆ. ನಾನು ಹೀಗೆ ಅಲ್ಲಿ ಕೂತಲ್ಲಿ ಆಲೋಚನೆ ಮಾಡೋದು, ಹೇಗೆ ಧನ್ಯವಾದವನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ಹೇಳೋದು ಅಂಥೇಳಿ. ಶರತ್ ಕೃಷ್ಣರು ಬಹಳ, ಯಾಕೆಂದರೆ ಅವರ ಹೃದಯದಲ್ಲಿ ಆ ಭಾವ ತುಂಬಿ ಬರ್ತದೆ. ಆ ಜವಾಬ್ದಾರಿಯಲ್ಲಿ ಕೂತಾಗ ಊರಿನವರು ಮಾಡಿದಂತಹ ಆ ಸೇವೆಯನ್ನು, ಜನಾರ್ದನನ ಸೇವೆಯನ್ನು ಎಲ್ಲರ ಹೆಸರು ಹೇಳಬೇಕು ಅಂತ ಹೇಳುವಂಥದ್ದು ಅವರ ಮನಸ್ಸಿನಲ್ಲಿ ಇರ್ತದೆ. ಇದ್ದರೂ ಪಕ್ಕನೆ ಬಿಟ್ಟು ಹೋಗ್ತದೆ. ಸಾಮಾನ್ಯವಾಗಿ ಧನ್ಯವಾದ ಹೇಳುವಾಗ ಕೊನೆಗೆ ಒಂದು ಹೇಳ್ತಾರೆ ನೋಡಿ, ಅದು ನನಗೆ ಸುಲಭದ ಮಾರ್ಗ ಅಂಥೇಳಿ ಕಾಣ್ತದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜನಾರ್ದನ ಸ್ವಾಮಿಯ ಸೇವೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಕೆಲವರಿಗೆ ಪಕ್ಕನೆ ಭಾವನೆ ಬರ್ಬೋದು, ನನ್ನ ಸೇವೆಯನ್ನು ಇಲ್ಲಿ ಮೇಲೆ ಕೂತವರು ಗುರುತಿಸಿದ್ದಾರೋ ಇಲ್ವೋ. ಕೆಲವರ ಹೆಸರಂತೂ ನಮಗೆ ಗೊತ್ತೇ ಇಲ್ಲ, ಆದರೆ ಅವರು ತುಂಬ ಕಷ್ಟ ಬಂದಿದ್ದಾರೆ. ಒಂದು ಮಾತು ನೆನಪಿಡಿ, ಇದು ನನ್ನ ಅನುಭವ. ಯಾರೆಲ್ಲ ಜನಾರ್ದನನ ಸ್ವಾಮಿಯ ಸೇವೆ ಮಾಡಿದ್ದಾರೆ, ಯಾರು ನೋಡದಿದ್ದರೂ ಆ ಜನಾರ್ದನ ಸ್ವಾಮಿ ಖಂಡಿತ ನೋಡಿದ್ದಾನೆ. ನೀವು ಮಾಡಿದ ಸೇವೆಯನ್ನು ಅವರು ನಿಮ್ಮ ಲೆಕ್ಕ ಪುಸ್ತಕದಲ್ಲಿ ಖಂಡಿತವಾಗಿ ಬರೆದಿದ್ದಾನೆ. ನಿಮಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಅವರು ಖಂಡಿತವಾಗಿ ಕರುಣಿಸ್ತಾನೆ ಅಂತ ಹೇಳುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸುವುದರ ಮೊದಲು ನಾನು ಎಂಥದ್ದು ಎಲ್ಲರೂ ಹೇಳ್ತಾರೆ ಹೇಳುವಾಗ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ನನಗೆ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷನನ್ನಾಗಿ ಮಾಡಿದ್ದು ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಮಾಡಿದವರು ಯಾರು ಅಂಥೇಳಿ ಕೇಳಿದರೆ ನಿಮಗೆ ಮತ್ತೊಮ್ಮೆ ಕೃತಜ್ಞತೆ. ಹೀಗೆ ಆಲೋಚನೆ ಮಾಡ್ತಾ ಇದ್ದೆ.
ಪೊಡೊಟ್ನಾಯರ ಕುಟುಂಬ, ಈ ಊರಿಗೆ ಅವರು ಮಾಡಿದಂತಹ ಸೇವೆ, ಇದರ ಪಂಚಾಂಗದ ಮೇಲೆ ಇವತ್ತು ಎಲ್ಲ ಗೋಪುರಗಳು ಎಲ್ಲ ಎದ್ದು ನಿಂತಿದ್ದಾವೆ. ನಾವು ಹತ್ತಿರದಿಂದ ನೋಡಿದ್ದೇನೆ. ಈ ದೇವಸ್ಥಾನಕ್ಕೆ 2001ರಲ್ಲಿ ಶಿಲಾಮಯವಾಗಿ ಮಾಡುವಾಗ ವಿಜಯರಾಘವ ಪೊಡೊಟ್ನಾಯರು ಬಂದಂತಹ ಪ್ರಯತ್ನ, ಕಷ್ಟ, ಅಕ್ಷರಶಃ ಇವತ್ತು ಏನು ಅವರ ದಾರಿಯಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಸಾಗಿ ಬರ್ತಾ ಇದ್ದಾರೆ ಶರತ್ ಕೃಷ್ಣ ಪೊಡೊಟ್ನಾಯರು. ಈ ದೇವಸ್ಥಾನಕ್ಕೆ ಒಂದು ವೈಭವ, ಒಂದು ಸೌಂದರ್ಯವನ್ನು ತಂದುಕೊಡುವಂತಹ ದೃಷ್ಟಿಯಲ್ಲಿ ದೇವರು ಅವರಿಗೆ ಆ ಭಾಗ್ಯವನ್ನು ಕರುಣಿಸಿದ್ದಾರೆ. ಆ ಸಂದರ್ಭದಲ್ಲಿ ಎಷ್ಟು ಕಷ್ಟಪಟ್ಟು 2001ರ ಆ ಶಿಲಾಮಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ತುಂಬ ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಅಕ್ಷರಶಃ ಅವರು ಕುಟುಂಬದ ಕೆಲವೊಂದು ಭೂಮಿಯನ್ನು ಮಾರಿ ಅದನ್ನು ಈ ದೇವಸ್ಥಾನಕ್ಕೆ ತಂದು ಹಾಕಿದ್ದಾರೆ. ಅವರು ಮಾಡ್ತಿದ್ದಂತಹ ಪ್ರಾರ್ಥನೆ ಯಾರೆಲ್ಲ ಹತ್ತಿರದಿಂದ ನೋಡಿದ್ದೀರಿ ನಿಮಗೆ ಗೊತ್ತಿದೆ. ನಮ್ಮ ಪರವಾಗಿ ದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ ಅವರು. ಹಾಗಾಗಿ ಅವರ ಸಂಕಲ್ಪವನ್ನು, ಯಾಕೆಂದರೆ ನಮಗೆಲ್ಲ ಜನಾರ್ದನ ಸ್ವಾಮಿ ಹೇಗೆ ಕಾಣುವ ದೇವರೋ ಹಾಗೆ ಮಾತನಾಡುವ ದೇವರಾಗಿ ವಿಜಯರಾಘವ ಪೊಡೊಟ್ನಾಯರು ನಮ್ಮ ಪರವಾಗಿದ್ದರು. ನಮ್ಮಲ್ಲಿ ಶಶಿಧರ ಶೆಟ್ಟರು ಹೇಳಿದಂತಹ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ನೋಡಿದರ ಪರಿಣಾಮವಾಗಿ ಇವತ್ತು ಊರಿಗೆ ಊರು ಒಂದಾಗಿ ಇವತ್ತಿನ ಈ ಬ್ರಹ್ಮಕಲಶದ ಮತ್ತು ರಾಜಗೋಪುರದ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಹೇಳ್ತಾ, ಶರತ್ ಕೃಷ್ಣರು ಸುಮ್ಮನೆ ಉದಾಹರಣೆಗೆ, ಶರತ್ ಕೃಷ್ಣರು ಧಾರ್ಮಿಕವಾಗಿ ಆನುವಂಶಿಕ ಆಡಳಿತ ಮೊಕ್ತೇಸರರಾಗಿ ಇವತ್ತು ಆ ಜವಾಬ್ದಾರಿಯ ಸ್ಥಾನದಲ್ಲಿದ್ದಾರೆ. ನಾನು ಏನೂ ಅಲ್ಲ. ಆದರೆ ಒಂದು ವ್ಯವಸ್ಥೆ ಇದೆ. ಧಾರ್ಮಿಕ ವ್ಯವಸ್ಥೆಗೆ ಒಂದು ಸಾಮಾಜಿಕ ವ್ಯವಸ್ಥೆ. ಸಾಮಾಜಿಕ ವ್ಯವಸ್ಥೆ ಅಂತ ಹೇಳಿದರೆ ಜನತಾ ಜನಾರ್ದನ. ಹಾಗಾಗಿ ಜನತಾ ಜನಾರ್ದನನ ಪ್ರತಿನಿಧಿಯಾಗಿ ನಾನು ಈ ಊರಿನವ ಅಂತ ಹೇಳುವ ಕಾರಣಕ್ಕೆ, ನನಗೊಂದು ಜವಾಬ್ದಾರಿ ಇದೆ ಅಂತ ಹೇಳುವ ಕಾರಣಕ್ಕೆ ಜನಾರ್ದನ ಸ್ವಾಮಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಸಾಮಾಜಿಕವಾಗಿ ನನಗೊಂದು ಜವಾಬ್ದಾರಿಯನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ಯಾರಾದರೂ ಏನಾದರೂ ನಿಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ಇದೊಂದು ಆಯಿತು ಅಂತ ಹೇಳುವಾಗ ಖುಷಿ ಆಗ್ತದೆ, ಸಹಜ. ಆದರೆ ಇದು ನನಗೆಲ್ಲ ಹೇಳಿದ್ದು ಒಳ್ಳೆಯದಾಗಿದೆ ಅಂಥೇಳಿ, ಇದನ್ನು ಹೇಳಿದ್ದು ನಿಮಗೆ ಈ ಎಲ್ಲ ಯಶಸ್ಸು ಈ ಊರಿನ ಜನರಿಗೆ ಸಲ್ತದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಕೊನೆಯದಾಗಿ ಎಲ್ಲ ಕಡೆ ಶರತ್ ಕೃಷ್ಣರು ಇರಲಿಕ್ಕಾಗೋದಿಲ್ಲ. ದೇವಸ್ಥಾನದಲ್ಲಿ ಮೂಲದೇವರು ಅಂತ ಹೇಳಿ ಒಂದು ಇರ್ತಾರೆ, ಒಳಗೆ ಉತ್ಸವ ಮೂರ್ತಿ ಒಂದು ಬೇಕಾಗ್ತದೆ. ಹೊರಗೆ ಹೋಗಿ ಹೀಗೆಲ್ಲ ನೋಡಲಿಕ್ಕೆ ಊರು ಹೇಗಿದೆ, ಹೇಗೆ ಬ್ರಹ್ಮಕಲಶೋತ್ಸವದ ಕೆಲಸ ಹೇಗಾಗ್ತಿದೆ ಅಂಥೇಳಿ ನೋಡಲಿಕ್ಕೆ ಆ ಉತ್ಸವ ಮೂರ್ತಿ ನಾನು ನೋಡಿದ್ದೇನೆ. ಎಂತೆಂಥವರು ಎಂತೆಂತಹ ಕೆಲಸ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಶ್ರೀಮಂತ ಬಡವ ಅವ ಇವ ಏನು ಅಂಥೇಳಿ ಆಲೋಚನೆ ಮಾಡದೆ ಬ್ರಹ್ಮಕಲಶ ಒಳ್ಳೆಯದಾಗಬೇಕು, ನನಗೆ ಕೊಟ್ಟ ಜವಾಬ್ದಾರಿ ಒಳ್ಳೆಯದಾಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅವರು ಮನೆಯಲ್ಲಿ ಕೂಡ ಅಷ್ಟು ಕೆಲಸ ಮಾಡಿದ್ದಾರೋ ಇಲ್ವೋ. ಪಾತ್ರೆ ತೊಳೆಯೋದ್ರಿಂದ ತಟ್ಟೆ ಇಲ್ಲಿ ನೋಡಿದೆ ನಾನು, ಊಟಕ್ಕೆ ತಟ್ಟೆ ಕೊರತೆ ಉಂಟು ಅಂತ ಹೇಳಿ. ಆದರೆ ಅವರ ಸಮಾಜದಲ್ಲಿ ಅವರ ಸ್ಥಾನಮಾನವನ್ನು ಏನಾದರೂ ಗಮನಿಸಿದರೆ ಆ ತಟ್ಟೆ ತೊಳೆಯೋದ್ರಿಂದ ನಾನು ಸಣ್ಣದಾಗ್ತೇನೆ ಅಂತ ಹೇಳುವಂಥ ಭಾವನೆ ಇಲ್ಲ. ಅಲ್ಲಿ ಜನಾರ್ದನನ ಸೇವೆ ಮಾಡ್ತಾ ಇದ್ದಾನೆ ಅಂಥೇಳಿ ತಟ್ಟೆಯನ್ನೂ ತೊಳೆದು ಗುಡಿಸಿ ಏನೆಲ್ಲ ಕೆಲಸ ಮಾಡಬೇಕು ಅದು ಎಲ್ಲವನ್ನು ಮಾಡಿದರ ಪರಿಣಾಮವಾಗಿ ನಾವು ಇವತ್ತು ನೋಡಿ, ಇವತ್ತಿನ ಕಾರ್ಯಕ್ರಮವೇ ಹಾಗೆ. ನಾವು ಈ ಬ್ರಹ್ಮಕಲಶವನ್ನು ಒಂದು ರೀತಿಯಲ್ಲಿ ಇದು ಸೂಚಿಸ್ತಾ ಉಂಟು. ಸಭೆ, ಸಭಾಂಗಣ ಉಕ್ಕಿ
ಹೊರಗೆ ಹೋಗ್ತಾ ಇದೆ. ಜನ ಕಾಯ್ತಾ ಇದ್ದಾರೆ, ಅಲ್ಲಿ ಇಲ್ಲಿಂದ ಎಲ್ಲ ನಿಂತಿದ್ದಾರೆ. ಮೇರೆ ಯಾಪವರ ಒಂತಾ ಬೇರು ಆಂಡ್ ಮಾತಿರ್ಲಿಕ್ಕಿಲ್ಲ, ಧನ್ಯವಾದ ಅಂದು ಮಾತಿರಲ್ಲ ಫಣ್ತೇರು ಬೊಕ್ಕ ಮೇರ್ನ ಒಂಜಿ ಧನ್ಯವಾದ ಎಕ್ಸ್ಟ್ರಾದಾಯೇ ಅಂಥೇಳಿ ಕೇಳಬೇಡಿ. ಬದುಕಿನಲ್ಲಿ ಕೃತಜ್ಞತೆ ಅಂತ ಹೇಳುವಂಥದ್ದಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ. ಭಗವಂತ ನಮಗೆ ಏನು ಕೊಟ್ಟಿದ್ದಾನೆ, ಬೆಳಗ್ಗೆ ಏಳುವಾಗ ಆ ಬೆಳಗಿನ ಬೆಳಕು ನೋಡ್ತೇವೆ ಅಂತ ಹೇಳಿ ಆದರೆ ಆವಾಗಲೇ ಆ ದೇವರಿಗೆ ಕೃತಜ್ಞತೆ ಹೇಳುವುದಕ್ಕೆ ನಾವು ಪ್ರಾರಂಭ ಮಾಡಬೇಕಂತೆ. ನಾವು ಕೊಡದರ ಬಗ್ಗೆ ಆಲೋಚನೆ ಮಾಡ್ತೇವೆ, ಕೊಟ್ಟದರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾನೆ ಆ ಒಳ್ಳೆಯದನ್ನು ಲೆಕ್ಕ ಮಾಡ್ತಾ ಹೋಗಿ ನಿಮಗೆ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಬೇಕಾದಷ್ಟು ಸಿಗ್ತದೆ ಅಂತೇಳಿ ಹೇಳ್ತಾ, ನನಗೆ ಒಬ್ಬರು ಹೇಳಿದರು ಈ ಒಂದು ಮಾತನ್ನು ಹೇಳಬೇಕು ಅಂಥೇಳಿ. ಅದನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಅವರು ಹೇಳಿದರು 3 ಸಂಗತಿಗಳು. ಮೊದಲನೆಯದು ಪಡ್ವಟ್ನಾಯ ಕುಟುಂಬದ ತಪಸ್ಸು, ಆ ಕಾರಣಕ್ಕೆ ಈ ಬ್ರಹ್ಮಕಲಶ ಯಶಸ್ವಿ ಆಯಿತು. ಎರಡನೇದು ಎಲ್ಲರೂ ಸೇರಿ ಊರು ಒಂದಾಗಿ ಮಾಡಿದಂತಹ ಕೆಲಸ. ಮೂರನೇದು ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ನನಗೆ ಕೊಟ್ಟಂತಹ ಕೆಲಸವನ್ನು ಮಾಡಿದ್ದೇನೆ ಅಂತ ಹೇಳುವಂತಹ ಸಂತೃಪ್ತ ಭಾವದಿಂದ ಸೇವಾಭಾವ. ನಾನು ಮೊನ್ನೆ ಭಾಷಣದಲ್ಲಿ ಹೇಳಿದೆ, ಸೇತುವೆ ಕಟ್ಟುವಾಗ ಯಾರು ನಾನು ದೊಡ್ಡದು ನಾನು ಸಣ್ಣದು ಅಂತ ಹೇಳುವಂತಹ ಭಾವನೆ ಬೇಡ ಅಂತ ಹೇಳುವ ಕಾರಣಕ್ಕೆ ಹೇಳ್ತೇನೆ. ರಾಮನ ಹೆಸರು ಹೇಳಿ, ಜನಾರ್ದನನ ಹೆಸರು ಹೇಳಿ ಸೇತುವೆ ಕಟ್ಟುವಾಗ ಎಲ್ಲರೂ ಇದ್ದರು ನೋಡಿ. ಹನುಮಂತರೆಲ್ಲ, ಜಾಂಬವಂತ, ಹನುಮಂತ, ಅಂಗದ ಎಲ್ಲ ದೊಡ್ಡ ದೊಡ್ಡ ಸೇನಾಧಿಪತಿಗಳು ಎಲ್ಲ ಕೂತಿದ್ದಾರೆ, ಎದುರೆಲ್ಲ ಕೂತಿದ್ದಾರೆ. ಆದರೆ ಮರಿಬೇಡಿ, ರಾಮ ಬಹಳ ಪ್ರೀತಿಯಿಂದ ಮಾತಾಡಿಸಿದ್ದು ಯಾರನ್ನು ಅಂಥೇಳಿ ಕೇಳಿದರೆ ಅಳಿಲನ್ನು. ಅಳಿಲು ಮಾಡಿದ ಸೇವೆ ಏನೂ ಅಲ್ಲ ಅಂತ ಹೇಳುವಂಥದ್ದನ್ನು ರಾಮ ಎಣಿಸಲಿಲ್ಲ. ಅಳಿಲಾದರೂ ಕೂಡ ಅದು ಆ ನೀರಲ್ಲಿ ಹೊರಳಾಡಿ ಆ ಮರಳನ್ನು ತೆಗೆದುಕೊಂಡು ಬಂದು ಆ ಸೇತುವೆಗೆ ಒಂದಷ್ಟು ಮರಳು ಹಾಕಿದಾಗ ಇವತ್ತಿಗೂ ಸೇವೆಗೆ ಯಾರ ಹೆಸರನ್ನು ಸೇರಿಸ್ತಾರೆ ಅಂತೇಳಿ ಕೇಳಿದರೆ ಅಳಿಲ ಸೇವೆ ಅಂತೇಳಿಯೇ ಹೇಳ್ತಾರೆ. ನಾವೆಲ್ಲರೂ ಸೇರಿ ಅಳಿಲ ಸೇವೆ ಮಾಡಿದ್ದೇವೆ ಅಂತ ಹೇಳುವಂತಹ ಕೃತಜ್ಞತೆ. ಮತ್ತು ಯಾವುದೇ ಕಾರಣಕ್ಕೂ, ಇದು ನನ್ನ ಕೊನೆಯ ಮಾತು, ಯಾವುದೇ ಕಾರಣಕ್ಕೂ ಮನಸ್ಸನ್ನು ಸಣ್ಣದು ಮಾಡಿಕೊಳ್ಬೇಡಿ. ಏನು ಒಂದು ಊರಿನಲ್ಲಿ ಒಗ್ಗಟ್ಟು ಬಂದಿದೆ ಈ ಬ್ರಹ್ಮಕಲಶದ ಕಾರಣ, ಒಂದು ಅರ್ಥದಲ್ಲಿ ದೇವರಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಬ್ರಹ್ಮಕಲಶ ಆಗಿದೆ. ಇಡೀ ಸಮಾಜಕ್ಕೆ, ನಮ್ಮ ಒಳಗೆ ಪ್ರತಿಯೊಬ್ಬರ ಹೃದಯಕ್ಕೂ ಬ್ರಹ್ಮಕಲಶ ಆಗಿದೆ. ಆ ಆನಂದವನ್ನು, ಆನಂದ ಅಂತ ಹೇಳುವಂಥದ್ದು ಸಂತೋಷ ಅಲ್ಲ, ಅದು ಆತ್ಮಾನುಭೂತಿ, ಆನಂದ, ನಿತ್ಯಾನಂದ, ಪರಮಾನಂದ ಅಂತೇಳಿ ಏನು ಹೇಳ್ತೇವೆ, ಆ ಆನಂದವನ್ನು ನಾವು ಮಿಂದು ಎದ್ದಿದ್ದೇವೆ. ಪ್ರಾರಂಭದಲ್ಲಿ ಒಂದು ಸಣ್ಣ ಏನು ನೀರು ಹರಿದಾಗೆ ಬಿದ್ದಂತಹದ್ದು ತೊರೆಯಾಗಿ, ನದಿಯಾಗಿ, ಸಮುದ್ರವಾಗಿ ಇಡೀ ಊರು ತಮ್ಮ ಜೀವಮಾನದಲ್ಲಿ ಎಲ್ಲರೂ ಹೇಳಿರುವ ರೀತಿಯಲ್ಲಿ, ನೆನಪಿಡುವಂತಹ ರೀತಿಯಲ್ಲಿ ವೈಭವದ ಬ್ರಹ್ಮಕಲಶವನ್ನು ಮಾಡಿದ್ದೀವೆ. ಆ ಕೃತಾರ್ಥ ಭಾವನೆಯ ಜೊತೆಗೆ ಇಲ್ಲಿಂದ ಹೋಗೋಣ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ, ಈಗ ನನ್ನದು ನಿಜವಾಗಿ ಕೊನೆಯ ಮಾತು. ನಿಮಗೆ ಆಗಾಗ ಈ ಕೊನೆಯ ಮಾತು ಯಾಕೆ ಹೇಳೋದು ಅಂತ ಹೇಳಿದರೆ, ನಾನು ಕೊನೆಗೆ ಮಾತಾಡ್ತಾ ಇದ್ದೇನೆ, ಹಾಗಾಗಿ ನಿಮಗೆ ತಾಳ್ಮೆ ತಪ್ಪಬಾರ್ದು ಅಂಥೇಳಿ ಮಾತ್ರ ಕೊನೆಗೆ ಅಂತೇಳಿ ಹೇಳ್ತಾ, ನನ್ನ ಮಾತನ್ನು ಕೇಳಿ ಅಂತ ಹೇಳುವ ಕಾರಣಕ್ಕೆ ಹೇಳಿದ್ದೇನೆ ಅಂತೇಳಿ ಹೇಳ್ತಾ, ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಧನ್ಯವಾದ. ಪ್ರತಾಪ್ ಸಿಂಹ ಅವರು ಹೇಳಿದ ಹಾಗೆ, ನಾವು ಮಾಡಿದ ಕೆಲಸವನ್ನು ಯಾರು ನೋಡದೇ ಇದ್ದರೂ ಜನಾರ್ದನ ಸ್ವಾಮಿ ನೋಡಿದ್ದಾನೆ. ಆದ್ದರಿಂದ ಆ ಸಂತೃಪ್ತ ಭಾವನೆಯಿಂದ ನಾವೆಲ್ಲರೂ ಇಲ್ಲಿ ತೆರಳೋಣ ಅಂತ ಹೇಳ್ತಾ, ಈ ಸಭಾ ಕಾರ್ಯಕ್ರಮದ ಧನ್ಯೋಸ್ಮಿ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ ರಾಜಗೋಪುರ ನಿರ್ಮಾಣ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿಯ
ಸಹ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ಸಂಜೀವ್ ಶೆಟ್ಟಿ ಕುಂಟಿನಿ ಅವರು. ಓಂ ಶ್ರೀ ಜನಾರ್ದನ ನಮ. ಆತ್ಮೀಯರೇ, ದಿನಾಂಕ 2/3/2026ರಿಂದ 11/3/2026ವರೆಗೆ ನಡೆದಂತಹ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ದುಡಿದಂತಹ ಕಾರ್ಯಕರ್ತರಿಗೆ ನಡೆಯುವಂಥ ಕಾರ್ಯಕ್ರಮ ಧನ್ಯೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರೂ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮೆಲ್ಲರ ಪ್ರೀತಿಯ ಧನಿಗಳು, ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಅನುವಂಶೀಯ ಆಡಳಿತ ಮುಕ್ತೇಶ್ವರರಾಗಿರುವಂಥ ಶ್ರೀ ಶರತ್ ಕೃಷ್ಣ ಪಡುಟ್ನವರಿಗೆ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ರಾಜಗೋಪುರ ಸಮಿತಿಯ ಅಧ್ಯಕ್ಷರು, ಬ್ರಹ್ಮ ಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರುವಂಥ ಶಶಿಧರ್ ಶೆಟ್ಟಿ ಬರೋಡ ನವಶಕ್ತಿ ಇವರಿಗೂ ಆತ್ಮೀಯ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಬೆಳ್ತಂಗಡಿ ಕ್ಷೇತ್ರದ ಜನಪ್ರಿಯ ಶಾಸಕರು, ಬ್ರಹ್ಮಕಲಶೋತ್ಸವದ ಮಾರ್ಗದರ್ಶಕರು ಆಗಿರುವಂಥ ಶ್ರೀ ಹರೀಶ್ ಪುಂಜ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಸಂಚಾಲಕರು, ರಾಜಗೋಪುರ ಸಮಿತಿಯ ಸಂಚಾಲಕರು ಆಗಿರುವಂಥ ಮೋಹನ್ ಕುಮಾರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯವಾದ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಈ ವೇದಿಕೆಯಿಂದ ನಿರ್ಗಮಿಸಿದಂತಹ ಸತೀಶ್ ಚಂದ್ರ ಸೂರ್ಯಗುತ್ತು ಇವರಿಗೂ ಆತ್ಮೀಯದ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ರಾಜಗೋಪುರ ನಿರ್ಮಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂಥ ಲಕ್ಷ್ಮಣ್ ಸಪಲ್ಯ ಇವರಿಗೂ ಆತ್ಮೀಯದ ವಂದನೆ ಸಲ್ಲಿಸ್ತಾ ಇದ್ದೇನೆ. ಬ್ರಹ್ಮ ಕಲಶೋತ್ಸವ ಸಮಿತಿಯ ಮಹಾ ಕಾರ್ಯದರ್ಶಿಯಾಗಿರುವಂಥ ಭರತ್ ಕುಮಾರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯವಾದ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ರಾಜಗೋಪುರ ಸಮಿತಿಯ ಪ್ರಧಾನ ಕೋಶಾಧಿಕಾರಿ ಆಗಿರುವಂಥ ರಾಜೇಶ್ ಪೈ ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯದ ವಂದನೆ ಸಲ್ಲಿಸ್ತಾ ಇದ್ದೇನೆ. ಮಾತೃಶಿಲಾ ಸಂಚಯನದ ಸಂಚಾಲಕಿ ಆಗಿರುವಂತಹ ವನಿತಾ ವಿ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯವಾದ ವಂದನೆ ಸಲ್ಲಿಸ್ತಾ ಇದ್ದೇನೆ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವಿವಿಧ ಗಣ್ಯರು ನಮ್ಮೊಂದಿಗಿದ್ದಾರೆ. ನಿಮಗೆಲ್ಲರಿಗೂ ಆತ್ಮೀಯವಾದ ವಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಸಂಚಾಲಕರು ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳು ನಮ್ಮೊಂದಿಗಿದ್ದಾರೆ. ನಿಮಗೆಲ್ಲರಿಗೂ ಆತ್ಮೀಯವಾದ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ದೃಶ್ಯ ಮಾಧ್ಯಮ ಪತ್ರಿಕಾ ಪ್ರತಿನಿಧಿಗಳು ಆತ್ಮೀಯವಾದನೆಯನ್ನು ವಂದನೆ ಸಲ್ಲಿಸುತ್ತಾ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಮತ್ತೆಲ್ಲರಿಗೂ ವಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ.